ಸರ್ ರಾಜಬ್ಬ ಮಾತಾಡ್ತೀನಿ. ನಮಸ್ಕಾರ ಸರ್. ನಾನು ಸರ್ ಸಾರಿ ಸರ್, ನಿಮ್ಮ ಅಭಾರ ಆಗಿದ್ದೇನೆ ಶಾಂಪಾಪು ಇಂಡಿಗೆ ಸರ್. ಸರ್ ಏಕೆಂದ್ರೆ ಸರ್ ಹಾಂ ಹಾಂ ಸರ್ ಸರ್, ನಾನು ನನ್ನ ಜೊತೆಯಲ್ಲಿ ಹಲವಾರು ಗಣ್ಯರು ಇದ್ದಾರೆ. ನನ್ನ ಈ ಬಡವನ ಮನೆಗೆ ಬಂದಿದ್ರು. ಆಗ ಲೋಕೋ ಸೋರಿಸಿದ್ರು. ಇವತ್ತು ಅದೇ ಡಿಲ್ಲಿಯಲ್ಲಿ ರಾಷ್ಟ್ರಪತಿ ಅವರು ಸನ್ಮಾನ ಸಿಕ್ಕುವಾಗ 5 ಮೀಟ್ರ್ ಹತ್ತಿರದಲ್ಲಿ ದೇಶದ ಪ್ರಧಾನಿ ಕೂತಿದ್ರು. 5 ಮೀಟರ್ ಹತ್ತಿರದಲ್ಲಿ ಗೃಹ ಮಂತ್ರಿ ಕೂರಿಸಿದರು, ಉಪರಾಷ್ಟ್ರಪತಿ ಕೂತಿದ್ರು. ಎದುರಲ್ಲಿ ನನ್ನ ರಾಷ್ಟ್ರಪತಿ ನನಗೆ ಅರೆಕಲ ಜಬ್ಬನ್ನು ಕರೆದು ಸನ್ಮಾನ ಪತ್ರ ಕೈಯಲ್ಲಿ ಕೊಡುವಾಗ ನಾನು ಒಬ್ಬ ಸಾಮಾನ್ಯ ಮನುಷ್ಯಾಗಿ ಮಣ್ಣನ್ನು ಅರೆಕಲದ ಮೂಲೆಯಲ್ಲಿ ಪಂಚ್ ಮಾಡಿ ಹುಟ್ಟಿದ ಮನುಷ್ಯನು ಸ್ಟ್ಯಾಂಪ್ ಆಫ್ ಇಂಡಿಯಾ ನಾನು ಇಷ್ಟು ದೂರದಲ್ಲಿ ಮಾತಾಡೋ ಕನಸು ಕಂಡಿಲ್ಲ. ಅದಕ್ಕೆ ಬೇಕಾದ್ರೆ ನನ್ನನ್ನು ನನ್ನ ತಾಯಿ ಹೊಟ್ಟೆಯಲ್ಲಿ ಅರೆಕಲ ಪಂಚ್ ಮಾಡಿ ಮಣ್ಣಲ್ಲಿ ಹುಟ್ಟಿದವನು. ಇವತ್ತು ಇಡೀ ಲೋಕ ನನ್ನನ್ನು ತೋರಿಸಿದರೆ ಅದಕ್ಕೆ ನಾನು ಅಭಾರಿಯಾಗಿದ್ದೇನೆ. ರಾಷ್ಟ್ರಪತಿ ನನಗೆ 4ನೇ ಸ್ಥಾನ ಕೊಟ್ಟಿದ್ದಾರೆ, ಭಾರತ ಪ್ರಧಾನಿ ಅವರು ರಾಷ್ಟ್ರಪತಿ ಅವರು. ಅದಕ್ಕೆ ಸಹ ನಾನು ನಡೆಸಿಕೊಂಡೆ. ನನ್ನ ತಾಯಿ ಮತ್ತು ತಂದೆ ತಾವರು ಬಡತನ ಇದ್ದವರು, ಅದಕ್ಕೆ ನಾನು ನಡೆಸಿಕೊಂಡೆ. ಬಟ್ಟೆ ಇಲ್ಲದ ಮನುಷ್ಯ, ಚಪ್ಪಲಿಲ್ಲದ ಮನುಷ್ಯ, ತುತ್ತಲಿಕ್ಕೆ ಅನ್ನ ಇದೆಲ್ಲ ಮನುಷ್ಯ, ಇದನ್ನು ನಡೆಸಿಕೊಂಡೆ. ಇವತ್ತು ಕೂಡ ನೋಡಿ ನಾನು ನೋಡಿಲ್ಲ. ಹಾಂ, ಶಾಂಪಾಪು ಇಂಡಿಯಾ ಅಭಾರಿಯಾಗಿದ್ದೀನಿ. ಆಯ್ತೇ ಗಳು ಕೂಡ ಬಹಳ ಹೆಮ್ಮೆಯಿಂದ ಅವರು ನಡೆದುಕೊಂಡು ಬಂದಂತ ವಿಧಾನವನ್ನ, ದಾರಿಯನ್ನ ನೋಡಿ ಕಣ್ತುಂಬಿ ಭಾವುಕರಾಗಿದ್ರು ಅಂತೇಳಿ ಇದನ್ನ ನಾವು ಈಗಾಗಲೇ ದೃಶ್ಯ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ. ಅಂತಹ ಒಬ್ಬ ಸರಳತೆಗೆ ಇನ್ನೊಂದು ಹೆಸರು ಅಂತ ಹೇಳಿದ್ರೆ ಅದು ಹಾಜಬ್ಬ, ಹರೇಕಳ ಹಾಜಬ್ಬರು ಅಂತ ಹೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನ ಚಿಕ್ಕದಾಗಿ ಚೊಕ್ಕದಾಗಿ ಒಂದು ವೈಭವಪೂರ್ಣವಾಗಿ ನಡೆಸಲಿಕ್ಕೆ ನಾವೆಲ್ಲರೂ ಸೇರಿಕೊಂಡಿದ್ದೇವೆ. ಈ ಸಭೆಯ ಅಧ್ಯಕ್ಷತೆಯನ್ನ ಈ ಹರೇಕಳ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ, ಈ ಹರೇಕಳ ಅಭಿವೃದ್ಧಿಯ ಹರಿಕಾರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ, ಶ್ರೀ ಬದ್ರುದ್ದೀನ್ ಫರೀದ್ ನಗರ್ ಅವರು ವಹಿಸಿಕೊಳ್ಳಿಕ್ಕಿದ್ದಾರೆ. ಹಾಗೆ ನಮ್ಮೊಂದಿಗೆ ತುಂಬ ಮಂದಿ ಅತಿಥಿವರಿಯರು ಇದ್ದಾರೆ. ಅವರೆಲ್ಲರನ್ನು ಕೂಡ ಸ್ವಾಗತ ಮಾಡಲಿಕ್ಕೆ ನಮ್ಮ ಬದ್ರುದ್ದೀನ್ ಅವರಿದ್ದಾರೆ. ಈಗಾಗಲೇ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮೊಂದಿಗೆ ಮಾನ್ಯ ಶಾಸಕರು ಸೇರಿಕೊಳ್ಳಿಕ್ಕಿದ್ದಾರೆ. ಅಭಿನಂದನಾ ಭಾಷಣವನ್ನು ಮಾಡಲಿಕ್ಕಿರುವಂತಹ ಶ್ರೀಯುತ ರವೀಂದ್ರ ರೈ ಕಲ್ಲಿಮಾರು ಅವರು ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಿಕ್ಕಿದ್ದಾರೆ. ಈ ಪಂಚಾಯತ್ನ ಉಪಾಧ್ಯಕ್ಷರು ಇದ್ದಾರೆ, ರಫೀಕ್ ಮಾಸ್ಟರ್ ಅವರು ಇದ್ದಾರೆ, ಮತ್ತೆ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಈ ಸರ್ಕಾರಿ ದತ್ತು ಯೋಜನೆಯ ಸಂಯೋಜಕರು, ಹಾಗೆ ನಮ್ಮ ಕುಲಪತಿಯವರ ಅವರ ಕಾರ್ಯದರ್ಶಿಗಳು ಆಗಿರುವಂತಹ ಪ್ರೊಫೆಸರ್ ಪ್ರಶಾಂತ್ ನಾಯಕ್ ಅವರಿದ್ದಾರೆ, ಹಾಗೆ ಡಾಕ್ಟರ್ ಗೋವಿಂದರಾಜ್ ಅವರಿದ್ದಾರೆ. ಎಲ್ಲ ಊರಿನ ಹಿರಿಯರು, ಮಹಾಗಣ್ಯರು ಎಲ್ಲರನ್ನು ಕೂಡ
ಪ್ರೀತಿಪೂರ್ವಕವಾಗಿ ಈ ಒಂದು ಭವ್ಯವಾದ ವೇದಿಕೆಗೆ ಆಹ್ವಾನಿಸಿಕೊಂಡು ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ಮುಖ್ಯ ಗುರುಗಳು ಕೂಡ ನಮ್ಮೊಂದಿಗಿದ್ದಾರೆ. ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ಪ್ರಾರ್ಥನೆ. ಈ ಒಂದು ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ದಯವಿಟ್ಟು ಪ್ರಾರ್ಥನೆ ಮಾಡುವಂಥ ವಿದ್ಯಾರ್ಥಿಗಳು ಇಲ್ಲಿ ಬರಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಆರದಿರಲಿ ಜೀವಿಗೆ ಬೆಳಕನ್ನು ನೀಡಲಿ ಬಾಲಿಗೆ, ಆರದಿರಲಿ ದೀವಿಗೆ ಬೆಳಕನ್ನು ನೀಡಲಿ ಬಾಲಿಗೆ. ವಿದ್ಯೆಗೆ ವಿನಯವೇ ಭೂಷಣವು, ಶಾಂತಿಗೆ ಸಹನೆಯ ಕಾರಣವು. ವಿದ್ಯೆಗೆ ವಿನಯವೇ ಭೂಷಣವು, ಶಾಂತಿಗೆ ಸಹನೆಯ ಕಾರಣವು. ನೆಮ್ಮದಿ ಬಾಳಿನ ಸೂತ್ರವು, ನೆಮ್ಮದಿ ಬಾಳಿನ ಸೂತ್ರವು. ಆರದಿರಲಿ ದೀವಿಗೆ ಬೆಳಕನ್ನು ನೀಡಲಿ ಬಾಲಿಗೆ, ಆರದಿರಲಿ ಜೀವಿಗೆ ಬೆಳಕನ್ನು ನೀಡಲಿ ಬಾಳಿಗೆ. ಜ್ಞಾನದಲೆಮ್ಮನು ಬೆಳಗಿಸುವ, ಜ್ಞಾನದಲೆಮ್ಮನು ಮುಳುಗಿಸುವ, ಜ್ಞಾನದಲೆಮ್ಮನು ಬೆಳಗಿಸುವ, ಜ್ಞಾನದಲೆಮ್ಮನು ಮುಳುಗಿಸುವ. ಜಗಕ್ಕೆಲ್ಲ ಜ್ಯೋತಿಯ ನೀಡುವ, ಜಗಕ್ಕೆಲ್ಲ ಜ್ಯೋತಿಯ ನೀಡುವ. ಆರದಿರಲಿ ದೀವಿಗೆ ಬೆಳಕನ್ನು ನೀಡಲಿ ಬಾಲಿಗೆ, ಆರದಿರಲಿ ದೀವಿಗೆ ಬೆಳಕನ್ನು ನೀಡಲಿ ಬಾಲಿಗೆ, ಬೆಳಕನ್ನು ನೀಡಲಿ ಬಾಲಿಗೆ, ಬೆಳಕನ್ನು ನೀಡಲಿ ಬಾಲಿಗೆ. ಮತ್ತು ಈಗಾಗಲೇ ನಮ್ಮ ಗೌರವಾನ್ವಿತ ಹಾಜಬ್ಬರನ್ನ ಒಂದು ಫೋನ್ ಮಾಡಿದ ಮುಖೇನ ತುಂಬ ಅತಿಥಿಗಳು ನಮ್ಮೊಂದಿಗೆ ಬಂದು ಸೇರಿಕೊಂಡಿದ್ದಾರೆ. ಬಹಳ ಪ್ರೀತಿಯಿಂದ ಅವರನ್ನು ಅಭಿನಂದಿಸಬೇಕು. ಇಂಥ ದೊಡ್ಡ ಪ್ರಶಸ್ತಿಗಿಂತಲೇ ನಮ್ಮ ಸನ್ಮಾನ ಪ್ರಶಸ್ತಿ ಅಂತ ಹೇಳಿದರೆ ಆ ಪ್ರಶಸ್ತಿ ಈಗ ಅವರು ಸರಳತೆಯಿಂದ ಆಚರಣೆ ಮಾಡಿ ಅಂತೇಳಿ ಹಾಜಬ್ಬರು ಮೊನ್ನೆಯಿಂದ ಬರೆದುಕೊಳ್ತಾ ಇದ್ದಾರೆ. ನನ್ನನ್ನು ಆಡಂಬರ ರೀತಿಯಲ್ಲಿ ಬೇಡ, ದೊಡ್ಡ ಪದ್ಮಶ್ರೀ ಪ್ರಶಸ್ತಿ ಬಂದದ್ದೇ ಅವರ ಸರಳತೆಯಿಂದ. ಅವರ ನಾವು ಆಚರಣೆ ಮಾಡುವಾಗ ಕೂಡ ಅವರು ಆಗಾಗ ಪಂಚಾಯತ್ ಅಧ್ಯಕ್ಷರಿಗಾಗ್ಬೋದು, ಮುಸ್ತಫರಿಗಾಗಿರ್ಬೋದು, ಈ ಊರಿನ ನಾಗರಿಕ ಇಷ್ಟು ದೊಡ್ಡ ಆಡಂಬರದ ಯಾವುದೂ ಬೇಡ, ಯಾಕೆಂದರೆ ಅವರು ಚಪ್ಪಲಿಲ್ಲದೆ ಚಪ್ಪಲನ್ನೇ ಹಾಕದೆ ಪ್ರಶಸ್ತಿಯನ್ನು ತಗೊಂಡು ನಮಗೆಲ್ಲರಿಗೂ ಹೆಮ್ಮೆಯನ್ನು ತಂದುಕೊಟ್ಟಿದ್ದಾರೆ. ಇಡೀ ಊರಿಗೆ ಅವರ ಹೆಸರನ್ನು ಇಟ್ಕೊಂಡಿದ್ದೇವೆ. ಬಂದಂಥ ಎಲ್ಲ ಅತಿಥಿ ವರ್ಗರನ್ನು ಸ್ವಾಗತಿಸಿ ಗೌರವಿಸುವಂಥದ್ದು ನಮ್ಮ ಧರ್ಮ. ಆ ನೆಲೆಯಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮೊಂದಿಗೆ ಗೌರವಾನ್ವಿತ ವಿದ್ಯಾಂಗ ಉಪನಿರ್ದೇಶ ಎಲ್ಲರನ್ನು ಕೂಡ ಪ್ರಸ್ತಾವನೆಯೊಂದಿಗೆ ಸ್ವಾಗತ ಮಾಡಲಿಕ್ಕಿದ್ದಾರೆ ಈ ಪಂಚಾಯತ್ನ ಅಧ್ಯಕ್ಷರು ಶ್ರೀಯುತ ಬದ್ರುದ್ದೀನ್ ಫರೀದ್ ನಗರ್ ಇವರು. ಹರೇಕಳ ಗ್ರಾಮ ಪಂಚಾಯತ್ ವೃಂದ ಶಾಲಾಭಿವೃದ್ಧಿ ಸಮಿತಿ ನ್ಯೂ ಪಡ್ಪು ಇದರ ಪ್ರಯುಕ್ತ ಇವತ್ತು ನಾವು ನಿನ್ನೆಯ ದಿನ ನಮ್ಮ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಅಚ್ಚಳಿಯದಂತೆ ಉಳಿಯುವ ದಿನ ಆಗಿದೆ. ಯಾಕೆಂದರೆ ನಮ್ಮ ಊರಿನ ಸರಳ ಸ್ವಭಾವದ ವ್ಯಕ್ತಿತ್ವ, ಚಪ್ಪಲಿಯನ್ನು ಹಾಕದೆ ಚಪ್ಪಾಳೆಯನ್ನು ಗಿಟ್ಟಿಸಿದರೆ ಆಡಂಬರವನ್ನು ಯಾವುದನ್ನು ತನಗೆ ಬೇಡ ಎಂಬ ಈ ಒಂದು ಧ್ಯೇಯವಾಕ್ಯದೊಂದಿಗೆ ನಮ್ಮ ಭಾರತ ದೇಶದ ಅತ್ಯುತ್ತಮ 4ನೇ ಪ್ರಶಸ್ತಿಯಾದಂಥ ಪದ್ಮಶ್ರೀ
ಈ ಪ್ರಶಸ್ತಿ ಪುರಸ್ಕೃತರಾದಂಥ ಹಾಜಬ್ಬರನ್ನು ಒಂದು ಅಭಿನಂದಿಸುವ ಮತ್ತು ಅವರನ್ನು ಸನ್ಮಾನಿಸುವ ಒಂದು ಕಾರ್ಯಕ್ರಮವನ್ನು ನಾವು ಬೃಹತ್ ರೀತಿಯಲ್ಲಿ ಹಮ್ಮಿಕೊಂಡಿದ್ದೆವು. ಮಾನ್ಯ ಶಾಸಕರಾದ ಯು ಟಿ ಖಾದರ್ ಅವರ ಮಾರ್ಗದರ್ಶನದಂತೆ ನಾವು ಅವರನ್ನು ಇವತ್ತು ಬೆಳಿಗ್ಗೆ ಬಜ್ಪೆ ಏರ್ಪೋರ್ಟ್ನಿಂದ ಮೆರವಣಿಗೆ ಮುಖಾಂತರ ನಾವು ಅವರ ಮನೆಗೆ ಕರೆದುಕೊಂಡು ಬಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಆದರೆ ಹಾಜಬ್ಬರಿಗೆ ಅದು ಯಾವುದು ಬೇಡ, ಮಾನ್ಯ ಶಾಸಕರನ್ನು ಸಂಪರ್ಕ ಮಾಡಿ ಅದನ್ನು ಎಲ್ಲವನ್ನು ನನಗೆ ಆಡಂಬರದ ಒಂದು ಸ್ವಾಗತ ಬೇಡ ಅಂತ ಹೇಳಿ ಇವತ್ತು ಅದು ಗೊತ್ತಿದ್ದರೆ ಅದು ಕ್ಯಾನ್ಸಲ್ ಮಾಡ್ತಾಯಿದ್ರು ಅಂತ ನನ್ನ ಭಾವನೆ. ಯಾಕೆಂದರೆ ನಾವು ಅಲ್ಲಿ ಮಕ್ಕಳು ನಿಂತಿದ್ದಾರೆ ಅಂತ ಇಲ್ಲಿ ಬರುವವರಿಗೆ ಅವರಿಗೆ ವಿಷಯ ನಾವು ಮುಟ್ಟಿಸಲಿಲ್ಲ. ಇಲ್ಲದ್ರಿದೆ ನನಗೆ ಅಭಿಪ್ರಾಯದಲ್ಲಿ ಈ ರಸ್ತೆಯಿಂದಲೇ ಅವರು ಬರ್ತಾಯಿದ್ರು. ಅಂಥ ಒಂದು ಸರಳತೆ ವ್ಯಕ್ತಿತ್ವ. ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಅಲ್ಲ, ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರ ಸ್ಟೇಷನ್ನಲ್ಲಿದ್ದದ್ದು ಮೊಬೈಲ್ನಲ್ಲಿ ನಮ್ಮ ಹಾಜಬ್ಬರನ್ನು ಇದಾಯಿತು. ಅದು ನಮಗೆ ಬಹಳ ಹೆಮ್ಮೆ. ಯಾಕೆಂದರೆ ಎಲ್ಲರೂ ಹೇಳ್ತಾರೆ ಕುಗ್ರಾಮ ಅಂತ. ಆ ಪದಕ್ಕೆ ನಾನು ಒಪ್ಪುವುದಿಲ್ಲ. ಯಾಕೆಂದರೆ ಇದು ಕುಗ್ರಾಮ ಅಲ್ಲ, ಈಗ ಅಭಿವೃದ್ಧಿ ಹೊಂದುತ್ತಿರುವಂತಹ ಅಭಿವೃದ್ಧಿಯ ಪಥವನ್ನು ಹಾರಿಸಿದಂತಹ ನಮ್ಮ ಗ್ರಾಮ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದಕ್ಕೆ ನಿರಂತರವಾದಂಥ ಒಂದಕ್ಕಿಂತ ಒಂದು ಗರಿಗಳು ನಮ್ಮ ಈ ಗ್ರಾಮಕ್ಕೆ ಸೇರ್ತಾ ಇದೆ. ನಾನು ನಿಮ್ಮ ಹತ್ರ ಒಂದು ಮಾತನ್ನು ಹೇಳ್ತೇನೆ. ನಾನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸುವುದೇನೆಂದರೆ, ಜನರು ಈಗ ಹರೇಕಳ ಗ್ರಾಮವನ್ನು ಕುಗ್ರಾಮ ಅಂತ ಹೇಳ್ತಾರೆ. ಇಲ್ಲ, ನಾನು ಹೇಳುವುದು ನಮ್ಮ ಗ್ರಾಮವು ಅಭಿವೃದ್ಧಿಯ ಪಥದಲ್ಲಿ ಹಾಜಬ್ಬರಂತಹ ಕಣ್ಮಣಿಯನ್ನು ನಮ್ಮ ದೇಶಕ್ಕೆ ಕೊಟ್ಟಂತಹ ಒಂದು ಗ್ರಾಮ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತಾಯಿದೆ. ಯಾಕೆಂದರೆ ಹೇಳಿದೆ, ತಾವುಗಳು ಗಮನಿಸಿರ್ಬೋದು, ದೆಹಲಿಯಲ್ಲಿ ನಮ್ಮ ಹರೇಕಳದ ಹೆಸರ ಕೀರ್ತಿಯನ್ನು ಬೆಳಗಿಸಿದಂಥ ಹಾಜಬ್ಬರಿದ್ದರೆ ಇನ್ನೊಂದು ಮಾತನ್ನು ತಮಗೆ ನಿಲ್ಲಿಸ್ತೇನೆ. ನಮ್ಮ ಕರ್ನಾಟಕದ ವಿಧಾನಸಭೆಯಲ್ಲಿ ಕೂಡ ನಮ್ಮ ಹರೇಕಳದ ಹೆಸರನ್ನು ಇದು ಮಾಡಿದಂಥ ನಮ್ಮ ಶಾಸಕರಿದ್ದಾರೆ, ಮಾನ್ಯ ಯು ಟಿ ಖಾದರ್ ಸರ್ ಅವರು. ಸಿದ್ದರಾಮಯ್ಯ ಸರ್ಕಾರ ಇರುವಾಗ ವಿಧಾನಸಭೆಯಲ್ಲಿ ಬಜೆಟ್ ಮಂಡನೆ ಮಾಡುವಾಗ ನಮ್ಮ ಹರೇಕಳದ ಹೆಸರು ಸಹ ಆ ಸಂದರ್ಭದಲ್ಲಿ ಬಂದಿದೆ. ಇವತ್ತು ಹಾಜಬ್ಬರು ದೇಶದ ಅತ್ಯುನ್ನತವಾದಂತಹ 4ನೇ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ನಾವು ಕೆಲವು ಜನರನ್ನು ನೆನಪಿಸಿಕೊಳ್ಬೇಕಾಗ್ತದೆ. ಯಾಕೆಂದರೆ ನಮ್ಮದು ರೌಲತ್ತುಲ್ ಮದ್ರಸಾ ನ್ಯೂ ಪಡ್ಪುನಲ್ಲಿ, ತ್ವಾಹಾ ಜುಮಾ ಮಸೀದ್ ನ್ಯೂ ಪಡ್ಪುನಲ್ಲಿ ಒಂದು ಪ್ರಾರಂಭವಾದಂಥ ಈ ಶಾಲೆ ಮರ್ಹೂಮ್ ಯು ಟಿ ಫರೀದ್ ಅವರ ಸಂಪೂರ್ಣ ಸಹಕಾರದೊಂದಿಗೆ ಅಂದಿನ ತಾಲೂಕು ಪಂಚಾಯತ್ ಸದಸ್ಯರಾದಂಥ ಮುಸ್ತಫಾ ಹರೇಕಲ್ರವರು, ಅಂದಿನ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಅಜೀಜ್ ಮಲ್ಲಾರ್ರವರು, ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಮಹಾಬಲ ಹೆಗ್ಡೆಯವರು, ಇವರು ಎಲ್ಲರೂ ಹಾಜಬ್ಬರ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಿಂದ ನಮ್ಮ ಈ ಪದ್ಮಶ್ರೀ ಪ್ರಶಸ್ತಿ ನಮ್ಮ ಹರೇಕಳದ ಹಾಜಬ್ಬರಿಗೆ ಬಂದಿದೆ ಅಂತ ಹೇಳಲಿಕ್ಕೆ ಅವರನ್ನು ಕೂಡ ನೆನಪಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಹರೇಕಳ ಹಾಜಬ್ಬರು ಕಿತ್ತಳೆ ಹಣ್ಣನ್ನು ಮಾರಿಕೊಂಡು ಯಾವುದೇ ರೀತಿಯಾದಂತಹ ಪ್ರಚಾರ ಇಲ್ಲ, ಎಲ್ಲಿಗೆ ಹೋಗುತ್ತಿದ್ದರೂ ಸದ್ದಿಲ್ಲದೆ ಹೋಗಿಕೊಂಡು ತನ್ನ ಈ ಶಾಲೆಗೆ ಬೇಕಾಗುವಂಥ ಎಲ್ಲ ಕಾರ್ಯಗಳನ್ನು ಜನರನ್ನು ಭೇಟಿ ಮಾಡಿ ಅವರನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ. ಸರ್, ನಿಮ್ಮನ್ನು ಸ್ವಾಗತ ಮಾಡಲಿಕ್ಕೆ ಅರ್ಹರಾದ ವ್ಯಕ್ತಿ ನಾನಲ್ಲ, ಆದರೂ ಈ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಎನ್ನುವ ನಿಟ್ಟಿನಲ್ಲಿ ತಮಗೆ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ಬಯಸಿದ್ದೇನೆ ಸರ್. ತಮ್ಮ ಮುಂದಿನ ಕನಸಾದಂತಹ ನಮ್ಮ ಹರೇಕಳ ಗ್ರಾಮದಲ್ಲಿ PU ಕಾಲೇಜ್ ಇದರ ಸ್ಥಾಪನೆಗೆ ಬೇಕಾದಂಥ ನಮ್ಮ ಗ್ರಾಮ ಪಂಚಾಯತ್ನ ವತಿಯಿಂದ ಅದಕ್ಕೆ ಬೇಕಾದಂಥ ಯಾವುದೇ ಸಂಪೂರ್ಣ ರೀತಿಯ ಸಹಕಾರಗಳನ್ನು ನಮ್ಮ 18 ಸದಸ್ಯರು ತಮಗೆ ನೀಡ್ತಾರೆ ಎಂದ ಭರವಸೆಯೊಂದಿಗೆ ತಮ್ಮ ಗಮನಕ್ಕೆ ಸಹ ನಾನು ತರ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಈ ವೇದಿಕೆಯಲ್ಲಿ ನಮ್ಮ ಗುರುಗಳಾದಂಥ ರವೀಂದ್ರಯ್ಯವರು ವೇದಿಕೆಯಲ್ಲಿದ್ದಾರೆ. ಶ್ರೀರಾಮಕೃಷ್ಣ ಪ್ರೌಢಶಾಲೆ ಇದರ ಮಾಜಿ ಮುಖ್ಯೋಪಾಧ್ಯಾಯರು, ನನ್ನ ಶಿಕ್ಷಕರು, ನನ್ನ ಮಾರ್ಗದರ್ಶಕರಾದಂಥ ರವೀಂದ್ರಯ್ಯವರಿದ್ದಾರೆ. ಇವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ.
ಅದೇ ರೀತಿ ಇನ್ನೊಬ್ಬರು ಡಾಕ್ಟರ್ ಪ್ರಶಾಂತ್ ನಾಯ್ಕ್, ಮಂಗಳೂರು ವಿಶ್ವವಿದ್ಯಾನಿಲಯ, ಇವರು ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಇನ್ನೊಬ್ಬರು ಡಾಕ್ಟರ್ ಗೋವಿಂದರಾಜ್ ಇದ್ದಾರೆ, ಮಂಗಳೂರು ವಿಶ್ವವಿದ್ಯಾನಿಲಯ, ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದಂಥ ಜಿ ಮಲ್ಲೇಸ್ವಾಮಿ ಅವರಿದ್ದಾರೆ, ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿ ಕ್ಷೇತ್ರ ಸಮನ್ವಯ ಅಧಿಕಾರಿಯಾದಂಥ ಡಾಕ್ಟರ್ ಪ್ರಶಾಂತ್ ಕುಮಾರ್ ಇದ್ದಾರೆ, ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂಥ ಮೊಹಮ್ಮದ್ ಮೋಹನ್ರವರು ಬಂದಿದ್ದಾರೆ, ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ. ಅದೇ ರೀತಿ ನಮ್ಮ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಈ ಶಾಲೆಯ ಅಭಿವೃದ್ಧಿಯಲ್ಲಿ ತನ್ನದೇ ಛಾಪನ್ನು ಮೂಡಿಸಿಕೊಂಡು ನಮಗೂ ಕೂಡ ಬೆನ್ನು ತಟ್ಟಿ ಈ ಒಂದು ಕಾರ್ಯಕ್ರಮದ ಬೆನ್ನೆಲುಬು ರೂವಾರಿಯಾದಂತಹ ಮುಸ್ತಫಾ ಹರೇಕಲ್ರವರಿದ್ದಾರೆ. ಸರ್, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಿದ್ದೀನಿ. ಅದೇ ರೀತಿ ಇನ್ನೊಬ್ಬರು ಮುಖ್ಯ ಅತಿಥಿಯಾದಂತಹ ಉತ್ತಮ ವಾಗ್ಮಿಯು, ಸಮಾಜದಲ್ಲಿ ಉತ್ತಮ ಜನರಿಗೆ ಜನಸೇವೆಯನ್ನು ಮಾಡುವಂಥ ಟ್ಯಾಲೆಂಟ್ ಫೌಂಡೇಶನ್ ಇದರ ಅಡ್ವೈಸರ್ ಆದಂತಹ ರಫೀಕ್ ಮಾಸ್ಟರ್ ಇದ್ದಾರೆ, ಇವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂಥ ಮೊಹಮ್ಮದ್ ಮೋನೂರ್ ಅವರಿದ್ದಾರೆ, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯೋಪಾಧ್ಯಾಯರಿದ್ದಾರೆ, ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಈ ಶಾಲೆಯ ಮುಖ್ಯೋಪಾಧ್ಯಾಯರಿದ್ದಾರೆ, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಫಜೀರ್ ಚರ್ಚಿನ ಉಪಾಧ್ಯಕ್ಷರಾದಂಥ ರಿಚರ್ಡ್ ರವರಿದ್ದಾರೆ, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ತ್ವಾಹಾ ಜುಮಾ ಮಸೀದಿ ಇದರ ಅಧ್ಯಕ್ಷರಾದಂತಹ ಡಿ ಖಾಲಿದ್ ರವರಿದ್ದಾರೆ, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂಥ ಶ್ರೀಮತಿ ಕಲ್ಯಾಣಿ ಅವರಿದ್ದಾರೆ, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ನೆಚ್ಚಿನ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ, ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ನೆರೆದಿರುವಂತಹ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ನರ್ಸ್ಗಳು, ಡಾಕ್ಟರ್ನವರು, ಪುಟಾಣಿ ಮಕ್ಕಳು, ಅಧ್ಯಾಪಕ ವೃಂದದವರು, ನಮ್ಮ ಎಲ್ಲ ಹರೇಕಳದ ಸಮಸ್ತ ನಾಗರಿಕರನ್ನು ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ನೆರೆದಿರುವಂತಹ ನಮ್ಮ ಪತ್ರಿಕಾ ಮಾಧ್ಯಮದವರು, ಇವತ್ತಿನ ಈ ಕಾರ್ಯಕ್ರಮವನ್ನು ನಿರೂಪಣೆಗೊಳಿಸುವಂತಹ ನಮ್ಮ ತ್ಯಾಗಂ ಸರ್ ಇದ್ದಾರೆ, ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಬಂಧುಗಳೇ, ತಮಗೆಲ್ಲ ಗೊತ್ತಿದ್ದ ಹಾಗೆ ನಮ್ಮ ಬದ್ರುದ್ದೀನ್ ಫರೀದ್ ನಗರ ಅವರೀಗ ಅಧ್ಯಕ್ಷರಾದ ಮೇಲೆ ತಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಇಡೀ ಪಂಚಾಯತನ್ನು ಹೊಸ ಪಂಚಾಯತ್ ಕಟ್ಟಡನೇ ಈಗ ಬಾವಳಿಗುರಿ ಹತ್ರ ಉಲ್ಲಾಸನಗರ ಹತ್ರ ಆಗ್ತಾ ಇದೆ. ಈ ರೀತಿಯ ಹೊಸ ರೀತಿಯ ಕಲ್ಪನೆಗಳು, ಏನಾದರೂ ಒಂದು ಸಾಧನೆ ಮಾಡಬೇಕು, ಗ್ರಾಮಸ್ಥರಿಗೋಸ್ಕರ ಏನಾದರೂ ಒಂದು ಕೊಡುಗೆ ನನ್ನ ಅವಧಿಯಲ್ಲಿ ಕೊಡಬೇಕು ಎನ್ನುವ ನೆಲೆಯಲ್ಲಿ ಬಹಳ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇರುವ ನಮ್ಮ ಬದ್ರುದ್ದೀನ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ ಸ್ವಾಗತವನ್ನು ಬಯಸೋಣ. ಕ್ಲಾಪ್ಸ್ ಗೋ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವಾಗ ಈಗ ವಿದ್ಯಾಂಗ ಉಪನಿರ್ದೇಶಕರು ಶ್ರೀ ಮಲ್ಲೇಸ್ವಾಮಿ ಅವರು ಈಗಾಗಲೇ ಬಂದಿದ್ದಾರೆ. ತಮಗೆಲ್ಲ ಗೊತ್ತಿದೆ, ಹಲವಾರು ಒತ್ತಡಗಳ, ಶಿಕ್ಷಣ ಇಲಾಖೆ ಅಂತ ಹೇಳಿದ್ರೆ ಒತ್ತಡಗಳಿಗೆ ಒಂದು ಉದಾಹರಣೆ, ಅಷ್ಟು ಸಭೆಗಳು ಅಲ್ಲಲ್ಲಿ ನಡೆಯುತ್ತಾ ಇರ್ತದೆ. ಆ ನೆಲೆಯಲ್ಲಿ ಕೂಡ ಇವತ್ತು ಈ ಒಂದು ನಮ್ಮ ಹಾಜ್ಯಬ್ಬರ ಕಾರ್ಯಕ್ರಮ, ಅವರನ್ನು ಅಭಿನಂದಿಸುವಂಥ ಕಾರ್ಯಕ್ರಮ, ಹಾಗಾಗಿ ನಾನು ಖಂಡಿತ ಬಂದೇ ಬರ್ತೇನೆ ಅಂತ ಬಹಳ ಪ್ರೀತಿ ಇಟ್ಟು ಮಂಗಳೂರಿಂದ ಇಲ್ಲಿ ಓಡೋಡಿಕೊಂಡು ಬಂದಿದ್ದಾರೆ. ನಿನ್ನೆ ದಿವಸ ನಾವೆಲ್ಲ ಆಜಪ್ಪನವರು ಈ ದೇಶದ ಅತ್ಯುನ್ನತ ಗೌರವವನ್ನು ಸ್ವೀಕರಿಸುವಾಗ ಅದನ್ನು ಕಣ್ತುಂಬಿಕೊಂಡು ತುಂಬ ಸಂತೋಷಪಟ್ಟಂಥ ವ್ಯಕ್ತಿಗಳಲ್ಲಿ ನಾವು ಒಬ್ಬರಾಗಿದ್ದೇವೆ. ಬಹುಶಃ ಈ ಶಾಲೆ ಎಲ್ಲ ಮಕ್ಕಳು ಅದನ್ನು ನೋಡಿದ್ದಾರೆ. ಬಹುಶಃ ಅಂಥ ಆದರ್ಶ ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಮುಂದೆ ಮಕ್ಕಳ ಮನಸ್ಸಿನಲ್ಲಿ ಬಂದು ಈ ದೇಶ ಸೇವೆಯನ್ನು ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ಮೂಡ್ತದೆ ಅಂತ ನಾನು ಆಶಿಸ್ತಾ, ಬಹುಶಃ ನಾವು ಏನು ಎಷ್ಟೇ ಸನ್ಮಾನ ಅಭಿಮಾನ ತೋರಿಸಿದ್ರು ಕೂಡ ಅದು ಕಡಿಮೆನೇ.
ಅಷ್ಟು ದೊಡ್ಡ ಅತ್ಯುನ್ನತ ಗೌರವ ಪ್ರಶಸ್ತಿ ಭಾಜನರಾಗಿದ್ದಾರೆ. ಒಟ್ಟು ಇದಕ್ಕೆ ಕಾರಣರಾದಂಥ ಎಲ್ಲರನ್ನ ನಾನು ಗೌರವಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯ, ಈಗ ನನಗೆ ಜಾಸ್ತಿ ಫೋನ್ ಬರ್ತಾ ಉಂಟು. ಅವ್ರನ್ನ ಮಂಡ್ಯದಿಂದ ಒಬ್ಬರು ಫೋನ್ ಮಾಡಿದರು ಮೊನ್ನೆ, ಅವರ ಹೆಸರು ವಿಳಾಸ ಎಲ್ಲ ಕೊಡಿ, ಅವ್ರನ್ನ ನಾವು ಕರೆದು ಸನ್ಮಾನ ಮಾಡಬೇಕು ಅಂತ. ನಾನು ಕೇಳಿದೆ, ಏನು ಎಲ್ಲಿ ನಿಮಗೆ ಇದರ ಮಾಹಿತಿ ಎಲ್ಲ ಸಿಕ್ತು ಅಂತ. ಭಾಳ ವಿಶೇಷವಾಗಿ ಅವ್ರನ್ನ ಕರೆದು ಅಲ್ಲಿ ಗೌರವಿಸಿದ್ದಾರೆ ಮಂಡ್ಯದಲ್ಲಿ. ಅದೇ ರೀತಿ ಈಗ ಬೇರೆ ಬೇರೆ ಕಡೆಯಿಂದ ಹೌದು ಈಗೂ ಉಂಟ, ಎಷ್ಟು ಅಭೂತಪೂರ್ವದಂಥ ಗೌರವ ನಿಮ್ಮ ಜಿಲ್ಲೆಗೆ ಸಿಕ್ಕಿದೆ ಅಂತ. ಇಡೀ ನಿನ್ನೆ ಅವರ ಆದಂತಹ ಸನ್ಮಾನದ ತುಣುಕನ್ನು ವಿಡಿಯೋ ಮಾಡಿದ್ದಾರೆ. ಆ ವಿಡಿಯೋ ಎಲ್ಲ ಟೀಚರ್ಸಲ್ಲಿ ಈಗ ಮಕ್ಕಳಿಗೆ ಪ್ರತಿ ಶಾಲೆಯಲ್ಲಿ ತೋರಿಸಲಿಕ್ಕೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. 1-2 ನಿಮಿಷ ಎಲ್ಲ ಶಾಲೆಗಳಲ್ಲಿ ಮಕ್ಕಳಿಗೆ ತೋರಿಸಿ ಮಕ್ಕಳಿಗೆ ಪ್ರೇರೇಪಣೆ ಮಾಡಬೇಕು ಮತ್ತು ಅವರ ಸಾಧನೆಯನ್ನು ಇಡೀ ದೇಶ ಕೊಂಡಾಡಬೇಕು ಅಂತ. ಏನೇ ಇರಲಿ, ಇಂಥ ಮಾದರಿ ಗ್ರಾಮ ಇದಾಗಿದೆ. ಈಗಾಗಲೇ ಅವರು ಪ್ರಧಾನಮಂತ್ರಿಗಳ ಮುಂದೆ ಬೇರೆ ಬೇರೆ ಬೇಡಿಕೆಗಳನ್ನು ಇಟ್ಟಿದ್ದಾರೆ, ಅದೆಲ್ಲ ಆಗ್ತದೆ ಅಂತ ಆಶಿಸ್ತಾ ಹಾಜಪ್ಪನವರಿಗೆ ಮತ್ತೊಮ್ಮೆ ಶಿಕ್ಷಣ ಇಲಾಖೆಯ ಪರವಾಗಿ, ಶಿಕ್ಷಣ ಇಲಾಖೆಗೆ ನೀವು ಗೌರವ ತಂದುಕೊಟ್ಟದ್ದಕ್ಕಾಗಿ, ಶಿಕ್ಷಣ ಇಲಾಖೆಯನ್ನೇ ಈ ಪದ್ಮಶ್ರೀ ಪ್ರಶಸ್ತಿ ನಮ್ಮ ಇಲಾಖೆಗೆ ಬಂದಿದೆ ಅಂತ ಅನ್ಕೋಬೋದು. ಅಷ್ಟರ ಮಟ್ಟಿಗೆ ನೀವು ನಮಗೆ ಮಾಡಲಾಗಿದ್ದೀರಿ. ಬಹುಶಃ ಮುಂದೆ ನಿಮ್ಮನ್ನು ತುಂಬ ದಿವಸಗಳ ಕಾಲ ಈ ಸಮಾಜ ನೆನೆಸ್ಕೊಳ್ಳುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ. ಅದು ಮುಂದೆ ಬಹುಶಃ ನನಗೆ ಅನ್ನಿಸ್ತದೆ, ಅದು ತಪ್ಪೋ ಸರಿ ಗೊತ್ತಿಲ್ಲ, ಮುಂದೆ ನೀವು ಒಂದು ಪಠ್ಯಪುಸ್ತಕದಲ್ಲಿ ಪಠ್ಯ ವಿಷಯವಾಗಿ ಬಂದರೂ ಬರ್ಬೋದು. ಬಹುಶಃ ಬೇರೆ ಬೇರೆ ವ್ಯಕ್ತಿಗಳ ಹೆಸರನ್ನು ನಾವು ಮಕ್ಕಳಿಗೆ ಈಗ ಪಠ್ಯ ವಿಷಯದಲ್ಲಿ ಬೋಧಿಸ್ತೇವೆ, ಅವರ ಸಾಧನೆಗಳನ್ನು. ಹೌದಾ? ಎಸ್, ಬಂದಿದೆ ಅಲ್ಲ, ನಮ್ಮ ಪ್ರಾಥಮಿಕ ಪಠ್ಯದಲ್ಲಿ ಬರಲಿಕ್ಕೆ ಅವಕಾಶಗಳು ಆಗ್ತದೆ. ಅದು ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಪ್ರೇರಣೆಯಾಗಲಿ ಅಂತ ಆಶಿಸ್ತಾ. ಮಹಮ್ಮದ್ ಮುಸ್ತಫಾ ಅವರು ತಾಲೂಕು ಪಂಚಾಯತ್ನ ಸದಸ್ಯರಾಗಿ ಅತಿ ದೊಡ್ಡ ಸಾಧನೆಯನ್ನು ಮಾಡಿದರೆ. ಕಣ್ಣಿಗೆ ಗೊತ್ತಿಲ್ಲದ ಹಾಗೆ ಪರದೆ ಹಿಂದೆ ಇಟ್ಕೊಂಡು ಅದೆಷ್ಟು ಒಳ್ಳೆಯತನಕ್ಕೆ ಮುಂದಾಳತ್ವವನ್ನು ವಹಿಸಿಕೊಂಡು ಬಂದವರು. ಅವರು ಪ್ರಸ್ತಾವನೆಯೊಂದಿಗೆ 2 ಮಾತುಗಳನ್ನು ಆಡಬೇಕು ಅಂದರೆ ವಿನಂತಿ. ಬಹಳಷ್ಟು ಗಂಟೆಗಳ ಕಾಲ ವೇದಿಕೆಯಲ್ಲಿ ನಿಂತು ಮಾತಾಡಬೇಕಾಗ್ತದೆ. ನಾವು ಬಹಳಷ್ಟು 2000 ಇಸ್ವಿಯಿಂದ ಇಲ್ಲಿಯವರೆಗೆ ಬಹಳಷ್ಟು ವೇದಿಕೆಗಳಲ್ಲಿ ಹಾಜಬ್ರವರ ಬಗ್ಗೆ ಮಾತಾಡ್ತಾ ಬಂದಿದ್ದೇವೆ. ಈ ಹರೇಕಳ ಗ್ರಾಮದ ಈ ನ್ಯೂ ಪಡುಪಿನಲ್ಲಿ 1999-2000ನೇ ಸಾಲಿನಲ್ಲಿ ಈ ನ್ಯೂ ಪಡುಪಿನ ತ್ವಾಹಾ ಮಸೀದಿಯ ಮದ್ರಸದಲ್ಲಿ ಆರಂಭದಲ್ಲಿ ಹಾಜಬ್ರವರ ಕನಸು ಏನಿತ್ತು, ಈ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಚನೆಯನ್ನು ನೀಡಲು ಶಾಲೆಯನ್ನು ಆರಂಭ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಅಲ್ಲಿ ಶಾಲೆಯನ್ನು ಎಲ್ಲರ ಸಹಕಾರದೊಂದಿಗೆ ಆರಂಭ ಮಾಡಲಾಯಿತು. ಆ ಸಂದರ್ಭದಲ್ಲಿ ಅಂದಿನ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಅಜೀಜ್ ಮಲಾರ್ರವರು, ಅದೇ ರೀತಿ 1999ನೇ ಸಾಲಿನಲ್ಲಿ 3ನೇ ಬಾರಿಗೆ ಈ ಭಾಗದಲ್ಲಿ ಶಾಸಕರಾಗಿದ್ದಂಥ ಸನ್ಮಾನ್ಯ UT ಫರೀದ್ರವರ ಪರಿಶ್ರಮದಲ್ಲಿ ಇಲ್ಲಿ ಶಾಲೆ ಕೂಡ ಆರಂಭವಾಯಿತು. 2000ನೇ ಸಾಲಿನಲ್ಲಿ ನಾನು ತಾಲೂಕು ಪಂಚಾಯತ್ ಸದಸ್ಯನಾಗಿದ್ದೆ. ಆ ಸಂದರ್ಭದಲ್ಲಿ ನ್ಯೂ ಪಡುಪಿನಿಂದ ಶಾಲೆಯನ್ನು ಇಲ್ಲಿ ಈ ಭಾಗದಲ್ಲಿ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಹಾಜಬ್ರವರ ಕನಸು ಏನಿತ್ತು, ಅಲ್ಲಿ ಮೇಲೆ ಕಿರಿಯ ಪ್ರಾಥಮಿಕ ಶಾಲೆಗೆ ಒಂದು ಜಾಗವನ್ನು ಈ ಭಾಗದಲ್ಲಿ ನಾನು ಮತ್ತು ಹಾಜಬ್ರವರ ಕನಸಿನಂತೆ ಅಲ್ಲಿ ನೋಡಿಕೊಂಡು ಆ ಜಾಗವನ್ನು ಖರೀದಿಸುವ ನಿಟ್ಟಿನಲ್ಲಿ ಹಾಜಬ್ರವರ ಶ್ರಮ ಬಹಳಷ್ಟು ಅವಿಸ್ಮರಣೀಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ಇಲ್ಲಿ ಶಾಲೆ ಆಗ್ತದಾ ಎಂಬ ಭಾವನೆ ಊರಲ್ಲಿ ಇತ್ತು. ಯಾಕಂತ ಹೇಳಿದರೆ ಇದು ಗುಡ್ಡ ಪ್ರದೇಶ, ಅದು ಸಮತಟ್ಟು ಮಾಡಲಿಕ್ಕೆ ಕೂಡ ಭಾಳ ಕಷ್ಟ ಇತ್ತು. ಹಾಜಬ್ರವರು ಬೇರೆಯವರಿಂದ JCPಯನ್ನು ದಾನವಾಗಿ ಪಡೆದುಕೊಂಡು ಎಲ್ಲರ ಶ್ರಮದೊಂದಿಗೆ ಅಲ್ಲಿ ಜಾಗವನ್ನು ಸಮತಟ್ಟು ಮಾಡಿಕೊಂಡು ಸನ್ಮಾನ್ಯ UT ಫರೀದ್ರವರು ಆ ಶಾಲೆ ಕಟ್ಟಲು ಅನುದಾನವನ್ನು ಒದಗಿಸಿದ ಕಾರಣದಿಂದ ಅಲ್ಲಿ ಕಿರಿಯ ಪ್ರಾಥಮಿಕ ಶಾಲೆ ಆಯಿತು. ತದನಂತರ ಹಿರಿಯ ಪ್ರಾಥಮಿಕ ಶಾಲೆ ಕೂಡ ಆಯಿತು. ತದನಂತರ 2007ನೇ ಸಾಲಿನಲ್ಲಿ ಇಲ್ಲಿ ಹೈಸ್ಕೂಲ್ ಆಗಬೇಕು ಎಂಬ ಕನಸು ಇದ್ದಾಗ ಸನ್ಮಾನ್ಯ ಶಾಸಕರು ಮಾಜಿ ಮಂತ್ರಿಗಳಾದಂಥ UT ಖಾದರ್ ಅವರ ಒಂದು ಶ್ರಮದಲ್ಲಿ ಇಲ್ಲಿ ಹೈಸ್ಕೂಲ್ ಕೂಡ ಆಗುವಂಥ ಒಂದು
ಅವಕಾಶ ಕೂಡ ಆಯಿತು. ಇದು ಕೂಡ ಹೈಸ್ಕೂಲ್ ಆಗುವಂಥ ಕನಸು ಹಾಜಬ್ರದ್ದು ಕೂಡ ಆಗಿತ್ತು. ತದನಂತರ ಇಲ್ಲಿ ಕಟ್ಟಡ ಆಗಬೇಕಂದ್ರೆ MRPLನವರ ಜೊತೆ ಹಾಜಬ್ರು ಮತ್ತು ನಮ್ಮ ಶಾಸಕರಾದಂಥ UT ಖಾದರ್ ಅವರು ಮಾತಾಡಿಕೊಂಡು ಇದಕ್ಕೆ ಬೇಕಾದಂಥ ಅನುದಾನವನ್ನು ಪಡೆದುಕೊಂಡು ಇಲ್ಲಿ ಕಟ್ಟಡ ರಚಿಸುವಂಥ ಕೆಲಸ ಕೂಡ ಆಯಿತು. ಇದು ನಾನು ಯಾಕೆ ಹೇಳ್ತಾ ಬರ್ತಾ ಇದ್ದೇನೆ ಅಂತ ಹೇಳಿದರೆ 2000ನೇ ಇಸ್ವಿಯಲ್ಲಿ ಇಲ್ಲಿ ಶಾಲೆ ಆರಂಭ ಆಗಬೇಕು, ಕಟ್ಟಡ ಆಗಬೇಕು ಮತ್ತು ಹಾಜಬ್ರವರ ಪರಿಶ್ರಮವನ್ನು ಗುರುತಿಸಿಕೊಂಡು ಮೊದಲಿಗೆ ಹರೇಕಳ ಹಾಜಬ್ರವರಿಗೆ ಸನ್ಮಾನ ಮಾಡಿದ್ದು ನಮ್ಮ MES ಮಲಾರ್ನವರು. ಮಲಾರ್ ಹಾಜಬ್ರವರಿಗೆ ನೆನಪಿರಬೇಕು. ಮಲಾರ್ ಸೆಂಟ್ರಲ್ ಮುಸ್ಲಿಂ ಶಾಲೆಯಲ್ಲಿ ನಾನು ಆ ಸಂಸ್ಥೆಯ ಗೌರವಾಧ್ಯಕ್ಷನಾಗಿದ್ದೆ. ನಾವು ನಮ್ಮ ಸಂಸ್ಥೆಯವರು ಸೇರಿಕೊಂಡು ಅಂದು ಅವರಿಗೆ ಮೊದಲಿಗೆ ಸನ್ಮಾನ ಮಾಡಿ ಗುರುತಿಸಿದವರು ನಮ್ಮ ಮಲಾರ್ನವರು ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತದನಂತರ 2002ನೇ ಸಾಲಿನಲ್ಲಿ ಹರೇಕಳ ಫ್ರೆಂಡ್ ಸರ್ಕಲ್ HFC ಹರೇಕಳ ಫ್ರೆಂಡ್ ಸರ್ಕಲ್ನಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ. ಮಹಾಬಲ ಹೆಗ್ಡೆ ಅವರು ಅಧ್ಯಕ್ಷರಾಗಿದ್ದರು. ನಾವಲ್ಲಿ ದೊಡ್ಡ ಒಂದು ಕಾರ್ಯಕ್ರಮ ಮಾಡುವಾಗ ಅಲ್ಲಿ 2002ನೇ ಸಾಲಿನಲ್ಲೇ ನಾವು ಅವರಿಗೆ ಹರೇಕಳ ಹಾಜಬ್ರವರನ್ನು ಗುರುತಿಸಿಕೊಂಡು ನಾವಲ್ಲಿ ಸನ್ಮಾನ ಮಾಡಿದ್ದೆವು. ತದನಂತರ ಬೇರೆ ಬೇರೆ ಭಾಗದಲ್ಲಿ ಇವರನ್ನು ಗುರುತಿಸಿಕೊಂಡು ಹಾಜಬ್ರನ್ನು ಗುರುತಿಸಿ ಸನ್ಮಾನ ಮಾಡುವ ಗೌರವಿಸುವ ಕೆಲಸ ಆಯಿತು. ತದನಂತರ ಹಾಜಬ್ರವರಿಗೆ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಬಂತು. 2004ರಲ್ಲಿ ಗುರುವಪ್ಪ ಬಾಳೆಪುಣಿಯವರು ಹೊಸದಿಗಂತ ಪತ್ರಿಕೆಯಲ್ಲಿ ಅವರ ಬಗ್ಗೆ ಒಂದು ವರದಿಯನ್ನು ಪ್ರಕಟಿಸಿದರು. ವರದಿಯನ್ನು ಪ್ರಕಟಿಸಿದ ಮೇರೆಗೆ ತದನಂತರ ಟ್ಯಾಲೆಂಟ್ ರಿಸರ್ಚ್ ಫೌಂಡೇಶನ್ನವರು ನಮ್ಮ ಬ್ಯಾರಿಸ್ ಸಂಸ್ಥೆಯವರವರನ್ನು ಗುರುತಿಸಿಕೊಂಡು ಅವರನ್ನು ಅಕ್ಷರ ಸಂತ ಎಂಬ ಬಿರುದನ್ನು ಕೊಟ್ಟವರು ಅಲ್ಲ ರಫೀಕ್ರವರೇ, ಅಕ್ಷರ ಸಂತ ಎಂಬ ಬಿರುದು ಸಿಕ್ಕಿತು ಮತ್ತು ಅಕ್ಕರದ ಏನೋ ಒಂದು ಬಿರುದು ಸಿಕ್ಕಿದೆ ಅವರಿಗೆ. ಅಕ್ಕರೆಯ ಅವಧೂತ ಅಂತ ಹೇಳಿ ನಮ್ಮ ಬ್ಯಾರಿ ಸಂಸ್ಥೆಯವರು ಅವರಿಗೆ ಒಂದು ಬಿರುದನ್ನು ಕೂಡ ಕೊಟ್ಟರು. ಬಾಳೆಪುಣಿಯವರು ಹೊಸದಿಗಂತ ಪತ್ರಿಕೆಯಲ್ಲಿ ಬರೆದ ಮೇಲೆ ನಮ್ಮ ಮಾಧ್ಯಮದ ಮಿತ್ರರು, ಅದು ಎಲ್ಲ ವರದಿಗಾರರು, ಅದು ಪ್ರಿಂಟ್ ಮಾಧ್ಯಮ ಇರ್ಬೋದು ಅಥವಾ ದೃಶ್ಯ ಮಾಧ್ಯಮ ಇರ್ಬೋದು, ಹಾಜಬ್ರವರನ್ನು ಇಷ್ಟು ಪದ್ಮಶ್ರೀ ಪ್ರಶಸ್ತಿಯವರೆಗೆ ಏರಿಸಿದವರ ಅದರ ಬಿರುದು ಯಾರಿಗೆ ಸಿಗಬೇಕಂತ ಹೇಳಿದರೆ ಮಾಧ್ಯಮ ಮಿತ್ರದವರಿಗೆ ಅದರ ಒಂದು ಖ್ಯಾತಿ ಸಿಗಬೇಕಂತೇಳಿ ವೇದಿಕೆ ಮುಖಾಂತರ ನಾನು ಬಯಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಒಂದು ಮಾಧ್ಯಮದವರು, ಅದು ಯಾವುದೇ ಮಾಧ್ಯಮ ಇರಲಿ, ಪ್ರಿಂಟ್ ಮಾಧ್ಯಮ ಇರಲಿ, ದೃಶ್ಯ ಮಾಧ್ಯಮ ಇರಲಿ, ಅವರು ಒಬ್ಬ ವ್ಯಕ್ತಿಯನ್ನು ಗುರುತಿಸಿದಾಗ ಅದು ಕೂಡ ಏನೋ ಒಂದು ಅಕ್ಷರದ ಜ್ಞಾನ ಇಲ್ಲದೆ ಒಂದು ಶಾಲೆಯನ್ನು ಕಟ್ಟಬೇಕು ಎಂಬ ಕನಸನ್ನು ಕಂಡಂಥ ಹಾಜಬ್ರನ್ನು ಅದು ಇಲ್ಲಿ ನಮ್ಮೊಂದು ಗ್ರಾಮ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೆ ಅಥವಾ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಹಾಜಬ್ರವರ ಹೆಸರು ಹೋಗಬೇಕಾದರೆ ಅದಕ್ಕೆ ಮುಖ್ಯ ಕಾರಣ ಮಾಧ್ಯಮದ ಮಿತ್ರರು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತದನಂತರ ಏನಾಯ್ತು ಅಂತ ಹೇಳಿದರೆ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಕನ್ನಡ ಪತ್ರಿಕೆಯವರು ವರ್ಷದ ಶ್ರೇಷ್ಠ ಕನ್ನಡಿಗ ಪ್ರಶಸ್ತಿಯನ್ನು ಕೊಟ್ಟರು. ಅದರ ಜೊತೆಗೆ 100 ಬಿರುದುಗಳು ಪ್ರಶಸ್ತಿಗಳು ಹಾಜಬ್ರಿಗೆ ಬರುವಂಥ ಒಂದು ಅವಕಾಶ ಕೂಡ ಆಯಿತು. ಇದನ್ನು ನಾನು ಹೆಚ್ಚಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಮ್ಮ ಅಧ್ಯಾಪಕ ವೃಂದದವರು, ನಮ್ಮ ಗುರುಗಳು ಮಾತಾಡ್ತಿದ್ದಾರೆ, ರಫೀಕ್ ಮಾಸ್ಟರ್ ಅವರು ಮಾತಾಡಲಿಕ್ಕಿದ್ದಾರೆ, ಅವ್ರ ಬಗ್ಗೆ ಮಾತಾಡ್ಬೋದು. ನಾನು ಮಾತನ್ನು ಚುರುಕುಗೊಳಿಸಲಿಕ್ಕೆ ಹೋಗ್ತಾ ಇದ್ದೇನೆ. ಇದೀಗ ನಾವು ಈ ಸಂದರ್ಭದಲ್ಲಿ ಹರೇಕಳ ಹಾಜಬ್ರವರನ್ನು ಗುರುತಿಸಿಕೊಂಡು ದೇಶದ ಅತ್ಯುನ್ನತ 4ನೇ ಪ್ರಶಸ್ತಿಯ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿ ಅವರಿಗೆ ಬರಬೇಕಾದರೆ ಅದಕ್ಕೆ ಈ ಭಾಗದ ಶಾಸಕರು, ನಮ್ಮ ಎಲ್ಲ ಪ್ರತಿನಿಧಿಗಳು, ನಮ್ಮ ಮಾಧ್ಯಮದ ಪ್ರತಿನಿಧಿಗಳು, ಎಲ್ಲ ಇಲಾಖೆಯ ಅಧಿಕಾರಿಗಳು, ಅದೇ ರೀತಿ ಜಿಲ್ಲಾ ಸಚಿವರು, ನಮ್ಮ MP ಗಳು, ಅದೇ ರೀತಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲರೂ ಕೂಡ ಕಾರಣೀಕರ್ತರು. ಈ ಹಾಜಬ್ರವರಿಗೆ ಪದ್ಮಶ್ರೀ ಪ್ರಶಸ್ತಿ ಬರಲು ಕಾರಣೀಕರ್ತರಾದಂಥ ಪ್ರತಿಯೊಬ್ಬರನ್ನು ಕೂಡ ನಾನು ಹರೇಕಳ ಗ್ರಾಮ ಪಂಚಾಯತ್ನ ಪರವಾಗಿ ಮತ್ತು ಈ ಸರ್ಕಾರಿ ಪ್ರೌಢಶಾಲೆ ನ್ಯೂ ಪಡ್ಬು ಇದರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಕೂಡ ಹಾಜಬ್ರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸಲು ಇಷ್ಟಪಡ್ತಾ ಇದ್ದೇನೆ.
ಯಾಕೆ ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿದರೆ, ಹರೇಕಳ ಹಾಜಬ್ಬರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದದ್ದು. ಹಾಜಬ್ಬರ ಹೆಸರು ನಂತರ ಇರುವುದು, ಅವರ ಊರಿನ ಅವರ ಗ್ರಾಮದ ಹೆಸರು ಹರೇಕಳ ಅಂತೇಳಿ ಪ್ರಪ್ರಥಮವಾಗಿ ಇರುವುದು. ಈ ಹರೇಕಳ ಎಂಬಂಥ ಒಂದು ಗ್ರಾಮದ ಹೆಸರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಪ್ರಚಾರ ಆಗಬೇಕಿದ್ರೆ ಅದಕ್ಕೆ ಕಾರಣೀಕರ್ತರಾದಂಥ ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸುವುದು ನಮ್ಮ ಧರ್ಮ ಕೂಡ ಆಗಿರ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತಾ ಇದ್ದೇನೆ. ಇವತ್ತು ಒಬ್ಬ ಆರ್ಥಿಕವಾಗಿ ಹಿಂದುಳಿದ, ಏನು ಅಕ್ಷರದ ಜ್ಞಾನ ಇಲ್ಲದ ಒಬ್ಬ ವ್ಯಕ್ತಿಗೆ ಇಂತಹ ರಾಷ್ಟ್ರದ ಅತ್ಯುನ್ನತ 4ನೇ ನಾಗರಿಕ ಪ್ರಶಸ್ತಿ ಬರಬೇಕಂದ್ರೆ ಅದು ಸಣ್ಣ ವಿಚಾರ ಏನೂ ಅಲ್ಲ, ಅದು ಬಹಳಷ್ಟು ದೊಡ್ಡ ವಿಚಾರ. ಇವತ್ತು ನಾನು ನೋಡಬೇಕಾದ್ರೆ ಈ ಭಾಗದಲ್ಲಿ ಅದು ಅವರಿಗೆ ಸಿಕ್ಕಿದಂಥ ಗೌರವ ಅಲ್ಲ, ನಮ್ಮ ಗ್ರಾಮಕ್ಕೆ, ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಸಿಕ್ಕಿದಂಥ ಹೆಮ್ಮೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ, ಹರೇಕಳ ಹಾಜಬ್ಬರಿಗೆ ನಮ್ಮ ಶಾಲೆಯ ನ್ಯೂ ಬಡ್ಪು ಸರ್ಕಾರಿ ಪ್ರೌಢಶಾಲೆಯ ಆಡಳಿತ ಸಮಿತಿಯ ಪರವಾಗಿ, ಇಲ್ಲಿಯ ವಿದ್ಯಾರ್ಥಿನ ಪರವಾಗಿ, ಅಧ್ಯಾಪಕರ ಪರವಾಗಿ ಮತ್ತು ನಮ್ಮ ಹರೇಕಳ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರ ಪರವಾಗಿ ಮತ್ತು ಎಲ್ಲ ಅಧಿಕಾರಿ ವರ್ಗದವರ ಪರವಾಗಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆ ಮತ್ತು ಶುಭಾಶಯವನ್ನು ಸಲ್ಲಿಸೋದರ ಜೊತೆಗೆ ನನಗೆ ಮಾತಾಡಲು ಅವಕಾಶ ಕೊಟ್ಟಂಥ ಇಲ್ಲಿಯ ಗ್ರಾಮ ಪಂಚಾಯತ್ನ ಎಲ್ಲರಿಗೂ ಕೂಡ ಮತ್ತು ಈ ಶಾಲೆಯ ಆಡಳಿತ ವರ್ಗದ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕುರಲ್ ಎನ್ನುವಂಥ ಒಂದು ಸುದ್ದಿವಾಹಿನಿಯಲ್ಲಿ ಇವತ್ತು ಅವರು ಒಂದು ರಾಜ್ಯದ ಫಿಗರ್ ಆಗಿದ್ದಾರೆ. ಒಂದು ರಾಜ್ಯೋತ್ಸವ ಪ್ರಶಸ್ತಿ, ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೇಷ್ಠ ಪ್ರಶಸ್ತಿ, ಅದು ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಕ್ಕಿದೆ. ಆ ರಾಜ್ಯೋತ್ಸವ ಪ್ರಶಸ್ತಿ ಅವರಿಗೆ ನಿಜವಾಗಿ ಸಿಗಬೇಕಾದ್ರೆ ಈಗಲ್ಲ, ಒಂದು 10 ವರ್ಷದ ಹಿಂದೆನೇ ಸಿಗಬೇಕು. ಅಷ್ಟೊಬ್ಬ ವಾಗ್ಮಿಗಳು, ಒಳ್ಳೆಯ ಸಾಹಿತಿ, ಒಳ್ಳೆಯ ಒಂದು ಹಾಡು ಬರೀತಾರೆ, ಬರವಣಿಗೆ ಉಳ್ಳವರು ಅಂತ ಒಬ್ಬ ವ್ಯಕ್ತಿಗೆ ಇವತ್ತು ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಅವರನ್ನು ಕೂಡ ಅಭಿನಂದಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾನೆ. ಕ್ಲಾಪ್ಸ್ ಗೋ. ನಮಗೆ ಬಹಳ ಸಂತೋಷ ಕೊಡ್ತಕ್ಕಂತಹ ಒಂದು ದಿವಸ ಇದು. ಯಾರೇ ಆಗಿರಲಿ, ವಿದ್ಯಾವಂತನಾಗಿರಲಿ, ಅವಿದ್ಯಾವಂತನಾಗಿರಲಿ, ಅಥವಾ ಈ ದೇಶದ ಈ ಮಣ್ಣಿನ ಯಾವ ಪ್ರಜೆ ಆಗಿದ್ರೂ ಕೂಡ ಅವ ಸಂತೋಷ ಪಡಬೇಕಾದಂಥ ದಿನ ಅಂತಂದರೆ ಈ ದಿನ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಇನ್ನೊಂದು ಮುಖ್ಯವಾಗಿ ಇಲ್ಲಿ ಕೆಲವು ಭಾಗ್ಯವಂತರು ಅಂತ ಇದ್ದಾರೆ. ಒಂದು ಭಾಗ್ಯವಂತ ಯಾರು ಅಂತಂದರೆ ಬದ್ರುದ್ದೀನ್. ಯಾಕೆಂದರೆ ಹರೇಕಳ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಅವರು ಈ ಸಂದರ್ಭದಲ್ಲಿ ಭಾಗ್ಯವಂತರು ಅಂತ ಹೇಳಬೇಕು. ಯಾಕಂತಂದರೆ ಅವರು ಈ ಪದ್ಮಶ್ರೀ ಪ್ರಶಸ್ತಿ ಪಡೆದಂಥ ಹಾಜಬ್ಬರ ಆಗಿರುವುದರಿಂದ ಮಾತ್ರ ಅಲ್ಲದೆ ಇನ್ನೊಂದೆಡೆ ಅವರು ಒಂದು ದೊಡ್ಡ ಒಂದು ಸುಂದರವಾದ ಕಟ್ಟಡಕ್ಕೆ ಶಿಲಾನ್ಯಾಸ ಹಾಕಿದ್ದಾರೆ. ಬಹಳ ಸುಂದರವಾದಂಥ ಕಟ್ಟಡ ನಿರ್ಮಾಣ ಆಗ್ತಾ ಉಂಟು. ಏನೋ ಹರೇಕಳದ ಲಕ್ಷಣ ಬಹಳ ಒಳ್ಳೆಯದಿದೆ ಅಂತ ಕಾಣ್ತಾ ಉಂಟು. ಮುಂದಿನ ದಿನಗಳು ನಾವು ಒಳ್ಳೆಯ ದಿನಗಳನ್ನು ನಿರೀಕ್ಷಿಸಬಹುದು ಅಂತ ನನ್ನ ಭಾವನೆ. ಇನ್ನೊಂದು, ಇಲ್ಲಿ ಈ ಹೈಸ್ಕೂಲ್ನಲ್ಲಿರತಕ್ಕಂಥ ಅಧ್ಯಾಪಕರು, ಅದೇ ರೀತಿಯಲ್ಲಿ ಈ ಹೈಸ್ಕೂಲ್ನಲ್ಲಿರತಕ್ಕಂತಹ ವಿದ್ಯಾರ್ಥಿಗಳು ಅವರು ಭಾಗ್ಯವಂತರು. ಯಾಕೆ ಅಂತಂದರೆ ಹಾಜಬ್ಬರ ಶಾಲೆ ಅಂತಂದರೆ ಅದು ದೇಶದಲ್ಲಿ ಮಾತ್ರ ಅಲ್ಲ, ಈಗ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಪ್ರಸಿದ್ಧವಾಗಿರತಕ್ಕಂತಹ ಒಂದು ಹೆಸರನ್ನು ಅದು ಪಡೆದುಕೊಂಡಿದೆ. ಆದ ಕಾರಣ ಈ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಅಧ್ಯಾಪಕರು ಯಾರ್ಯಾರು ಇದ್ದಾರೆ, ಈ ಶಾಲೆಯಲ್ಲಿ ಯಾರ್ಯಾರು ಕಲಿತಾ ಇದ್ದಾರೆ, ಅವರೆಲ್ಲರೂ ಕೂಡ ಭಾಗ್ಯವಂತರೇ. ಇನ್ನೊಂದರೆ ನಾವು ಕೂಡ ಭಾಗ್ಯವಂತರು. ಯಾಕೆಂತಂದರೆ ನಾವು ದೊಡ್ಡ ದೊಡ್ಡ ಜನಗಳ ಮಧ್ಯೆ ಕೂತು ದೊಡ್ಡ ದೊಡ್ಡ ಸಭೆಯಲ್ಲಿ ಮಾತನಾಡಿದವರು. ಆದರೆ ಈಗ ಹಾಜಬ್ಬರ ಹತ್ತಿರ ಕೂತ್ಕೊಳ್ಳಿಕ್ಕೆ ನನಗೆ ಅಂಜಿಕೆ ಆಯಿತು. ಯಾಕೆ ಗೊತ್ತಿಲ್ಲ, ಹಾಜಬ್ಬರು ನಮ್ಮನ್ನು ನೋಡಿ ಓಡ್ತಾರೆ, ಆದರೂ ಕೂಡ ಹಾಜಬ್ಬರ ಹತ್ತಿರ ಕೂತು ನಮಗೆ ಈಗ ಕೂತ್ಕೊಳ್ಳುವಂಥದ್ದೇ ನಮ್ಮ ಒಂದು ಭಾಗ್ಯ ಅಂತ ನಾನು ಭಾವಿಸಿದ್ದೇನೆ. ಯಾಕೆಂದರೆ ಅಷ್ಟೊಂದು ಒಳ್ಳೆ ಹೆಸರು ಪಡೆದುಕೊಂಡಿದ್ದಾರೆ. ಇದರಿಂದ ಈ ದಿನ ಮೊನ್ನೆ ಅವರು ರಾಷ್ಟ್ರಪತಿಯವರಿಂದ ಒಂದು ಪ್ರಶಸ್ತಿಯನ್ನು ಪಡೆದಿರ್ಬೋದು, ಅದು ದೊಡ್ಡ ಗೌರವವೇ ಸರಿ. ಆದರೆ ನನಗನ್ನಿಸ್ತಾ ಉಂಟು, ಅವರು ಈ ದಿನ ಪಡೆಯುವಂತಹ ಒಂದು ಗೌರವ ಉಂಟಲ್ಲ, ಅದು ಅವರು ಯಾವತ್ತು ಜೀವಮಾನದಲ್ಲಿ ಎಂದಿಗೂ ಕೂಡ ಮರೆಯದೇ ಇರತಕ್ಕಂಥ ಒಂದು ದಿನ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕೆಂದರೆ ಅವರ ತವರೂರು, ಅವರು ಕಟ್ಟಿದಂಥ ಶಾಲೆ, ಅವರು ಕಂಡಂಥ ಕನಸಿನ ಜಾಗ ಇದು. ಆದ ಕಾರಣ ಇಲ್ಲಿ ಅವರು ಪಡೆಯತಕ್ಕಂಥ ನಿಮ್ಮೆಲ್ಲ ಇಷ್ಟು ದೊಡ್ಡ ವೇದಿಕೆ ನೋಡಿ, ಈ ವೇದಿಕೆಯಲ್ಲಿ ಕೂತ್ಕೊಂಡವರೆಲ್ಲ, ಅದೇ ರೀತಿ ಮುಂಭಾಗದಲ್ಲಿರತಕ್ಕಂಥ ತಾವುಗಳೆಲ್ಲ ಸೇರಿಕೊಂಡು ಮಾಡ್ತಕ್ಕಂಥ ಕಾರ್ಯಕ್ರಮ ಉಂಟಲ್ಲ, ಅದು ನಿಜವಾಗಿಯೂ ಒಂದು ದೊಡ್ಡ ಕಾರ್ಯಕ್ರಮ. ನಿಜವಾಗಿಯೂ ಇವರು
ಒಂದು ಸಾರ್ಥಕ ಬದುಕಿನ ಪುಣ್ಯಜೀವಿ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಸಾರ್ಥಕ ಬದುಕಿನ ಪುಣ್ಯಜೀವಿ ಅಂತ ನಾನು ಅವರನ್ನು ಕರೀತಾ ಇದ್ದೇನೆ. ಅಂತಹ ಒಂದು ವ್ಯಕ್ತಿ. ಮುಖ್ಯವಾಗಿ ನನಗೆ ಆಶ್ಚರ್ಯ ಆಗ್ತಾ ಉಂಟು, ಈ ವಿದ್ಯೆ ಎನ್ನುವಂಥದ್ದು ಒಬ್ಬ ವ್ಯಕ್ತಿಯನ್ನು ಎಷ್ಟರ ಮಟ್ಟಿಗೆ ಕೊಂಡೋಗ್ತದೆ ಎನ್ನುವಂಥದ್ದು ನಾನು ಆಲೋಚನೆ ಮಾಡ್ತಾ ಇದ್ದೆ ಕೂತ್ಕೊಂಡು. ಅಂದರೆ ವಿದ್ಯೆ ಕೊಡುವವರಿಗೆ ಮಾತ್ರ ಅಲ್ಲ, ನಮ್ಮ ಸಂಸ್ಕೃತಿಯೇ ಹಾಗೆ. ನಾವು ವಿದ್ಯೆಯನ್ನು ಕೊಡುವಂತಹ ವ್ಯಕ್ತಿಗಳನ್ನು ಆರಾಧಿಸಿಕೊಂಡು ಬಂದವರು. ವಿದ್ಯೆ ಎನ್ನುವಂಥದ್ದು ಅದು ಒಬ್ಬ ವ್ಯಕ್ತಿಯನ್ನು ಎಷ್ಟರ ಮಟ್ಟಿಗೆ ಅದು ಎತ್ತರಕ್ಕೆ ಏರಿಸ್ತದೆ ಎನ್ನುವಂಥದ್ದಕ್ಕೆ ಹಾಜಬ್ಬರೇ ಒಂದು ಜೀವಂತ ನಿದರ್ಶನ. ಒಂದು ವಿದ್ಯೆ ಎನ್ನುವಂಥ ಆದರೆ ಕೇವಲ ವಿದ್ಯೆಯಿಂದ ಮಾತ್ರ ಅಲ್ಲ, ಆ ವಿದ್ಯೆಯನ್ನು ಪಡೆಯಲಿಕ್ಕೆ ಬೇಕಾದಂತಹ ಅದರ ಒಟ್ಟಿಗಿರತಕ್ಕಂಥ ಒಂದು ಒಳ್ಳೆಯ ಚಿಂತನೆ ಉಂಟಲ್ಲ, ಒಳ್ಳೆಯ ಉದ್ದೇಶ ಉಂಟಲ್ಲ, ಅದು ಮುಖ್ಯ. ಅದು ಎಂಥದ್ದು? ಅದು ಹಾಜಬ್ಬರದ್ದು ಆ ಉದ್ದೇಶ, ಚಿಂತನೆ ಏನು ಅಂತ ಅಂದರೆ, ನಾನು ಅನಕ್ಷರಸ್ಥನಾಗಿದ್ದರೂ ಕೂಡ, ನನಗೆ ಅಕ್ಷರಾಭ್ಯಾಸ ಇಲ್ಲದಿದ್ದರೂ ಕೂಡ, ನಾನು ಕಿತ್ತಳೆ ಹಣ್ಣು ಮಾರಿ ಏನಾದರೂ ಉದ್ಯೋಗ ಮಾಡ್ತಾ ಇದ್ದರೂ ಕೂಡ, ನನ್ನ ಊರಿನ ಯಾವನೇ ಒಬ್ಬ ಮಗು ಅವಿದ್ಯಾವಂತನಾಗಬಾರ್ದು, ಅವರು ಪ್ರತಿಯೊಬ್ಬರು ಕೂಡ ವಿದ್ಯಾವಂತರಾಗಬೇಕು, ನನಗೆ ನನ್ನ ಬದುಕಿನಲ್ಲಿ ಬಂದಂಥ ಸಮಸ್ಯೆ ಅವರಿಗೆ ಬರಬಾರ್ದು ಎನ್ನುವಂಥ ಒಂದು ಒಳ್ಳೆಯ ಉದ್ದೇಶ ಉಂಟಲ್ಲ, ಆ ಉದ್ದೇಶವೇ ಅವರನ್ನು ಇಷ್ಟು ಎತ್ತರ ಮಟ್ಟಕ್ಕೆ ಏರಿಸಿದೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಇನ್ನೊಂದು ಹೇಳಬೇಕಾದಂತೆ ಎಂಥದ್ದು ಅಂತಂದರೆ, ಈ ಪ್ರಪಂಚದಲ್ಲಿ 4 ವರ್ಗದ ಜನಗಳಿದ್ದಾರೆ. ನೆನಪಿನಲ್ಲಿ ಇಟ್ಟುಕೊಳ್ಳಿ, 4 ವರ್ಗದ ಜನಗಳು. ಒಂದು ವರ್ಗ ಯಾವುದು ಅಂತ ಹೇಳಿದರೆ, ಸತ್ಪುರುಷನಾಥನೋ ಸ್ವಾರ್ಥ ತ್ಯಜಿಸಿ ಪರಹಿತವ ಸಾಧಿಪನು. ಇದು ಒಂದು ವರ್ಗ. ಸತ್ಪುರುಷನಾಥನೋ ಸ್ವಾರ್ಥ ತ್ಯಜಿಸಿ ಪರಹಿತವ ಸಾಧಿಪನು, ಇದು ಒಂದು ವರ್ಗ. ಆದರೆ ಇನ್ನೊಂದು ವರ್ಗ ಮಧ್ಯಮನು ಸ್ವಾರ್ಥದಲ್ಲಿ ಪರಹಿತವ ಸಾಧಿಪನು. ಮೂರನೇ ವರ್ಗ ಅಧಮನಾಥನೋ ಸ್ವಕಾರ್ಯದಲ್ಲಿ ಪರರ ಹಿಂಸಿಪನು, ಅವ ಅಧಮ, ಸ್ವಕಾರ್ಯದಲ್ಲಿ ಪರರ ಹಿಂಸಿಪನು. ನಾಲ್ಕನೇ ವರ್ಗ ಅಧಮರೊಳಗಧಮನು ವ್ಯರ್ಥ ಪರರ ಧ್ವಂಸಿಪನು. ಹೀಗೆ 4 ವರ್ಗದ ಜನಗಳಿದ್ದಾರೆ. ನಮ್ಮ ಹರೇಕಳ ಹಾಜಬ್ಬರು ಈಗ 1ನೇ ವರ್ಗಕ್ಕೆ ಹೋಗಿದ್ದಾರೆ. ಯಾವುದು 1ನೇ ವರ್ಗ ಅಂತಂದರೆ, ಸತ್ಪುರುಷನಾಥನೋ ಸ್ವಾರ್ಥ ತ್ಯಜಿಸಿ ಪರಹಿತವ ಸಾಧಪನು. ಯಾವುದೇ ಸ್ವಾರ್ಥ ಇಲ್ಲದೆ ಇತರರ ಒಂದು ಹಿತಕ್ಕೋಸ್ಕರ ಅವರು ಇತರರು ಒಳ್ಳೆಯದಾಗಬೇಕು ಎನ್ನುವಂಥ ಉದ್ದೇಶದಿಂದ ಅವರೀಗ ಕೆಲಸ ಮಾಡಿದರು. ಆದ ಕಾರಣ ಅವರು ಒಳ್ಳೆಯ ವ್ಯಕ್ತಿಯಾದರು, ಸತ್ಪುರುಷರಾದರು ಅಂತ ಹೇಳಬಹುದು. ಮುಖ್ಯವಾಗಿ ಈ ಒಂದು ವಿದ್ಯೆಯನ್ನು ಕೊಡ್ತಕ್ಕಂತಹ ಒಂದು ಏನು ಈ ಜಾಗದಲ್ಲಿ ಅವರು ಮಾಡ್ತಕ್ಕಂತಹ ಒಳ್ಳೆಯ ಕಾರ್ಯಗಳೇನಿದೆ ಅದೆಲ್ಲ ಅವರಿಗೆ ಈಗ ಒಂದು ಸಾರ್ಥಕ್ಯವನ್ನು ತಂದು ಕೊಟ್ಟಿದೆ ಅಂತ ಹೇಳಿದರೆ ಖಂಡಿತ ಅದು ತಪ್ಪಾಗಲಿಕ್ಕಿಲ್ಲ. ಇಂತಹ ಒಂದು ಒಳ್ಳೆಯ ಸಂದರ್ಭ ನಿಜವಾಗಿಯೂ ನಮಗೂ ಕೂಡ ಒಂದು ದೊಡ್ಡ ಅವರೊಟ್ಟಿಗೆ ಸೇರಿಕೊಂಡು ನಮಗೂ ಕೂಡ ದೊಡ್ಡ ಗೌರವ ಬಂದಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈಗ ಇವರು ಹೇಳಿದ ಹಾಗೆ, ಪ್ರಾಸ್ತಾವಿಕವಾಗಿ ಮುಸ್ತಾಫರು ಹೇಳಿದ ಹಾಗೆ, ನಮ್ಮ ಊರಿಗೂ ಕೂಡ ಬಹಳ ದೊಡ್ಡ ಗೌರವ ಬಂದಿದೆ. ಹರೇಕಳ ಎನ್ನುವಂತಹ ಒಂದು ಊರು ಇಡೀ ದೇಶದಲ್ಲಿ ಮಾತ್ರ ಅಲ್ಲ, ಅದು ಜಗತ್ತಿನಲ್ಲಿಯೇ ಅದಕ್ಕೆ ಹರೇಕಳ ಅಂದರೆ ಎಲ್ಲಿ, ಯಾವ ಜಾಗ, ದಕ್ಷಿಣ ಕನ್ನಡ ಜಿಲ್ಲೆ ಯಾವ ಭಾಗದಲ್ಲಿದೆ ಎನ್ನುವಂಥನ್ನು ವಿಚಾರಿಸುವಂತಹ ಒಂದು ಕಾಲಘಟ್ಟ ಇದಾಗಿದೆ. ಅದಕ್ಕೆ ಕಾರಣೀಭೂತರಾದಂಥ ವ್ಯಕ್ತಿ ಅಂತಂದರೆ ಹರೇಕಳ ಹಾಜಬ್ಬರು. ಅವರನ್ನು ನಾವೆಲ್ಲರೂ ಸೇರಿ ಅಭಿನಂದಿಸುವುದೇ ನಮ್ಮ ಭಾಗ್ಯ ಅಂತ ನಾನು ಭಾವಿಸಿದ್ದೇನೆ. ನಾವೆಲ್ಲರೂ ಇಂತಹ ಒಂದು ಭಾಗ್ಯ, ಇಂತಹ ಒಂದು ಸಂದರ್ಭ ನಮ್ಮ ಜೀವಮಾನದಲ್ಲಿ ನಮಗೆ ಸಿಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂತಂದರೆ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ರಾಷ್ಟ್ರಾಧ್ಯಕ್ಷರ ಕೈಯಿಂದ ಪಡೆಯುವಂಥದ್ದು ಅಷ್ಟು ಸುಲಭದ ಕೆಲಸವೂ ಕೂಡ ಅಲ್ಲ. ಯಾಕೆ ಅಂತಂದರೆ ಅಷ್ಟೊಂದು ದೊಡ್ಡ ಸಾಧನೆಯನ್ನು ಮಾಡಬೇಕಾಗ್ತದೆ, ಅಷ್ಟು ದೊಡ್ಡ ಸಾಧಕರು ಅವರು ಆಗಿರಬೇಕಾಗ್ತದೆ. ಏನೋ ಈ ಮಣ್ಣಿನ ದಯೆಯಿಂದ, ಈ ಮಣ್ಣಿನ ಒಂದು ಪಾವಿತ್ರ್ಯತೆಯಿಂದಾಗಿ ಅವರಿಗೆ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳ ಏನು ಒಳ್ಳೆಯ ಒಂದು ಗುಣ ಇದೆ ಅದರಿಂದಾಗಿ ಅವರು ಈ ಶಾಲೆಯನ್ನು ಕಟ್ಟಿದಂತಹ ಈ ಒಂದು ಕಾಲಘಟ್ಟವು ಆಗಿರ್ಬೋದು. ಏನೋ ಒಂದು ಇದರಿಂದಾಗಿ ಏನಾಗಿದೆ ಅಂದರೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಇದರಿಂದಾಗಿ ಈ ಅವರಿಗೆ ಮಾತ್ರ ಅಲ್ಲ, ನಮಗೂ ಕೂಡ, ನಮಗೆಲ್ಲರಿಗೂ ಕೂಡ ಅದರಿಂದಾಗಿ ಗೌರವ ಖಂಡಿತ ಬಂದಿದೆ. ಅದರಲ್ಲಿ 2 ಮಾತಿಲ್ಲ. ಹಾಜಬ್ಬರು ಇನ್ನೂ ಕೂಡ ಬದುಕಬೇಕು, ಅವರು ಶತಾಯುಷಿ ಆಗಬೇಕು, 100 ವರ್ಷಗಳು ಕೂಡ ದಾಟಿ ಅವರು ಬದುಕಬೇಕು. ಬದುಕಿ ಅವರ ಏನೇನು ಕನಸುಗಳಿದೆ, ಅದು
ಕೇವಲ ಸೆಕೆಂಡ್ PUC ಅಥವಾ PUC ಆಗುವಂಥದ್ದು ಮಾತ್ರ ಅಲ್ಲ, ಏನೋ ದೊಡ್ಡ ಕನಸುಗಳನ್ನು ಅವರು ಕಂಡಿದ್ದಾರೆ. ಆ ಕನಸುಗಳೆಲ್ಲ ನನಸಾಗಲಿ. ಅದೇ ರೀತಿಯಲ್ಲಿ ಮುಂದಿನ ದಿನಗಳು ಅವರಿಗೆ ಒಳ್ಳೆಯ ಒಳ್ಳೆಯ ಸಂತೋಷವನ್ನು ಕೊಡುವಂತಹ, ಸುಖವನ್ನು ಕೊಡ್ತಕ್ಕಂತಹ, ನೆಮ್ಮದಿಯನ್ನು ಕೊಡ್ತಕ್ಕಂತಹ ದಿನಗಳಾಗಿ ಅದು ಪ್ರಾಪ್ತಿ ಆಗಲಿ. ಆ ಭಗವಂತ ನಾವು ಯಾವ ದೇವರನ್ನು ಆರಾಧಿಸಿಕೊಂಡು ಬಂದಂತಹ ದೇವರುಗಳೆಲ್ಲರೂ ಕೂಡ ಅವರಿಗೆ ಸಂಪೂರ್ಣವಾದ ಅನುಗ್ರಹವನ್ನು ಮಾಡಲಿ. ಅವರ ಭವಿಷ್ಯದ ಜೀವನ ಮತ್ತಷ್ಟು ಅವರಿಗೆ ಇಂತಹ ಸಾಮಾಜಿಕ ಸೇವೆಯನ್ನು ಮಾಡ್ತಕ್ಕಂತಹ ಸೌಭಾಗ್ಯವನ್ನು ದೇವರು ಅನುಗ್ರಹಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ ನನ್ನ ಮಾತನ್ನು ನಿಲ್ಲಿಸಿದ್ದೇನೆ. ನಮಸ್ಕಾರ. ವರ್ಷಗಳ ಹಿಂದೆ ಅತಿ ದೊಡ್ಡ ಸಾಧನೆ ಮಾಡಿದ ಅವರ ಫಾದರ್ ರಫೀಕ್ ಮಾಸ್ಟ್ರು ಅವರು ಕೂಡ ಬೇರೆ ಬೇರೆ ಶಿಕ್ಷಣ ಇಲಾಖೆಯಲ್ಲಿ ಕೂಡ ವರ್ಕ್ ಮಾಡಿದ್ದಾರೆ. ಈಗ ಒಂದು ಫೌಂಡೇಶನಲ್ಲಿ ಸಲಹೆಗಾರರಾಗಿ ಹಲವಾರು ಒಂದು 5-6 ಸಂಘ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ರಫೀಕ್ ಮಾಸ್ಟರ್ ಅವರು ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂದರೆ ಮೇಡಮ್. ಆಜಬ್ಬರಿಗೆ ಪದ್ಮಶ್ರೀ ಬಂದಿದೆ. ನಾವು ಆಜಬ್ಬರಿಗೆ ಟ್ಯಾಲೆಂಟ್ ಸಂಸ್ಥೆ ವತಿಯಿಂದ ಸನ್ಮಾನ ಮಾಡಿದೆವು. ಅವರ ಹಳೆಯ ಮನೆ ಇತ್ತು, ಆ ಹಳೆಯ ಮನೆಯನ್ನು ರಿಪೇರಿ ಮಾಡಿಕೊಟ್ಟೆವು. ಈಗ ಹೊಸ ಮನೆಯಾಗಿದೆ. ಅವರ ಬಗ್ಗೆ ಕನ್ನಡದಲ್ಲಿ ಕೃತಿಯನ್ನು ಮಾಡಿದೆವು. ಇಸ್ಮತ್ ಫಜೀರವರು ಬರೆದಂಥ ಒಂದು ಕೃತಿ, ಅದನ್ನು ಇಂಗ್ಲೀಷಿಗೆ ಬರೆದೆವು. ಆ ನಂತರ ಆಜಬ್ಬರ ಕೀರ್ತಿ ಯಾವಾಗ ಒಂದು ಪುಸ್ತಕ ಆಯಿತೋ, ಒಂದು ಅಧಿಕೃತ ಪುಸ್ತಕದ ರೂಪದಲ್ಲಿ ಬಂತೋ, ಆನಂತರ ಆಜಬ್ಬರ ಕೀರ್ತಿ ಅದು ಇಮ್ಮಡಿ ಆಯಿತು, ಜಗತ್ತಿನೆಲ್ಲೆಡೆ ಪಸರಿಸಿತು, ಒಂದು ಅಧಿಕೃತವಾದಂಥ ಒಂದು ಡಾಕ್ಯುಮೆಂಟ್ ಆಯಿತು ಮತ್ತು 3 ಯೂನಿವರ್ಸಿಟಿಯ ಟೆಕ್ಸ್ಟ್ ಬುಕ್ಕಲ್ಲಿ ಬರಲಿಕ್ಕೆ ಸಾಧ್ಯವಾಯಿತು. ಈ ಸಂದರ್ಭದಲ್ಲಿ ಲೇಖಕ ಮಿತ್ರ ಇಸ್ಮತ್ ಫಜೀರ್ ಅವರ ಕೊಡುಗೆ, ಟ್ಯಾಲೆಂಟಿನ ಕೊಡುಗೆ, ಜನಪ್ರತಿನಿಧಿಗಳ ಕೊಡುಗೆ, ಬಹಳ ಮುಖ್ಯವಾಗಿ ಮಾಧ್ಯಮದವರ ಕೊಡುಗೆಯನ್ನು ನಾನು ಅತ್ಯಂತ ಹೃದಯದ ಅಂತರಾಳದಿಂದ ನಾನು ಅಭಿನಂದಿಸ್ತಾ ಇದ್ದೇನೆ. ಇನ್ನು ಆಜಬ್ಬರ ಬದುಕನ್ನು ಬಹಳ ಹತ್ತಿರದಿಂದ ಕಂಡವನು ನಾನು ಕುಟುಂಬ ಸಮೇತನಾಗಿ ಆಜಬ್ಬರ ಮನೆಗೆ ಬರ್ತೇನೆ. ಆಜಬ್ಬರು ನಗ್ತಾರೆ, ಎಲ್ಲರನ್ನೂ ಸ್ವೀಕರಿಸ್ತಾರೆ, ಎಲ್ಲರೂ ಬೇಕು. ಆಜಬ್ಬರು ಅವರ ವ್ಯಕ್ತಿತ್ವದಲ್ಲಿ ಒಂದಿಷ್ಟು ಬದಲಾವಣೆ ಇಲ್ಲ. ನನ್ನನ್ನು ಆಜಬ್ಬರು ಕರೆಯುವುದು ಹಾಲು ಜೇನು ಅಂತ. ಯಾಕಂದರೆ ಅವರನ್ನು ಎಲ್ಲ ಕಡೆ ಕರ್ಕೊಂಡು ಹೋಗಿ ವೇದಿಕೆಯಲ್ಲಿ ಅವರ ಬಗ್ಗೆ, ನಿನ್ನೆ ಕೂಡ ನನ್ನ ಒಂದು ವಿಡಿಯೋ ಭಾಳಷ್ಟು, ನಿನ್ನೆ ನಾನು ಮಾಡಿದಂಥ ಒಂದು ಸ್ಪೀಚ್ ಸುಮಾರು 10,000 ಮೇಲೆ ಹೋಗಿದೆ, ಅದು ವ್ಯೂಸ್ ಆಗಿದೆ. ಮತ್ತು ಇನ್ನೊಂದು ವಿಡಿಯೋ ಸುಧಾರಣ 1,00,000ಕ್ಕಿಂತ ಮೇಲೆ ಹೋಗಿದೆ. ಆಜಬ್ಬರ ಬಗ್ಗೆ ನಾನು ಮಾತಾಡಿದಂಥ ಒಂದು ಮಾತುಗಳು. ಆಜಬ್ಬರ ಬದುಕನ್ನು ಭಾಳ ಹತ್ತಿರದಿಂದ ಕಂಡವನು. ನನ್ನ ಮನೆಗೆ ಆಜಬ್ಬರು ಬರ್ತಾರೆ. ನನ್ನ ಮನೆಯಲ್ಲಿ ನಾನು ಆಜಬ್ಬರಿಗೆ ಸನ್ಮಾನ ಮಾಡಿದ್ದೇನೆ. ಭಾಳ ದೂರದ ಸಿರ್ಸಿ ಆನಗಲ್ಲಿಗೆ ಕರ್ಕೊಂಡೋಗಿ ಸನ್ಮಾನ ಮಾಡಿಸಿದ್ದೇನೆ. ಅವರ ಬದುಕಿನ ಕಷ್ಟ ಸುಖ ಎಲ್ಲ ಭಾಳ ಹತ್ತಿರದಿಂದ ಕಂಡವನು. ನಮ್ಮ ಜೊತೆ ನಗ್ತಾರೆ ಆಜಬ್ಬರು. ಇನ್ನೊಂದು 2 ದಿನ ಬಿಟ್ಟು ಆರ್ಟಿಕಲ್ ಬರೀಬೇಕು ಅಂತಿದ್ದೇನೆ. ಯಾಕಂತೇಳಿದ್ರೆ ಪದ್ಮಶ್ರೀ ಅರೇಕಲ ಆಜಬ್ಬರ ಈ ಪದ್ಮಶ್ರೀಯನ್ನು ಪಡೆಯುವ ಆ ಕೈಗಳಿದೆಯಲ್ಲ, ಆ ಪದ್ಮಶ್ರೀ ಪಡೆಯುವಾಗ ಅವರ ಕೈಗಳಿಗೆ ಎಷ್ಟು ಸಂತೋಷವಾಗಿದೋ ಅದಕ್ಕಿಂತ ಜಾಸ್ತಿ ಖುಷಿ ಪಡುವ, ಸಂಭ್ರಮ ಪಡುವಂತಹ ಅವರ ಕೈಗಳು ಕಾಯ್ತಾ ಇದೆ ಆ ಒಂದು ದಿನಕ್ಕಾಗಿ. ಬಹಳ ವರ್ಷಗಳಿಂದ ಕಾಯ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ, ದುಃಖಿತರಾಗಿದ್ದಾರೆ, ಭಾಳಷ್ಟು ಕಡೆ ಪ್ರಾರ್ಥಿಸ್ತಾ ಇದ್ದಾರೆ. ಖಂಡಿತವಾಗಿ ಆ ಸೌಭಾಗ್ಯ ಅವರು ಬರಬೇಕು, ಸಿಗಬೇಕು ಅವರಿಗೆ. 2 ಹೆಣ್ಣು ಮಕ್ಕಳಿದ್ದಾರೆ. ಆ ಹೆಣ್ಣು ಮಕ್ಕಳಿಗೆ ಒಂದು ಕನ್ಯಾದಾನ ಮಾಡುವಂಥ ಆ ಒಂದು ಅಪೂರ್ವ ಕ್ಷಣ ಅವರಿಗೆ ಸಿಗಬೇಕು. ಅದು ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಈ ಬಗ್ಗೆ ಬಹಳ ಅವರು ದುಃಖಿತರಾಗಿದ್ದಾರೆ. ನನ್ನ ಪ್ರೀತಿಯ ಎಲ್ಲ ಸಹೋದರರೇ, ಇನ್ನು ನಾನು ಮೆರವಣಿಗೆ ಬರುವಾಗ ನಿಂತಿದ್ದೆ, ನನ್ನ ಮಕ್ಕಳನ್ನು ಗಮನಿಸಿದ್ದೇನೆ. ಆಜಬ್ಬರಿಗೆ ಇವತ್ತು ಏನೆಲ್ಲ ಪ್ರಶಸ್ತಿಗಳು, ಪದ್ಮಶ್ರೀ ನನ್ನ ಮಗನಿಗೆ ಬರಲಿಲ್ಲ, ಆದರೆ ಉಳಿದೆಲ್ಲವೂ ಗಣರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು, ರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು, ನಾವು ಕೂಡ ಗವರ್ನರ್ ಮನೆಯಲ್ಲಿದ್ದೆವು, ರಾಷ್ಟ್ರಪತಿಯವರೊಟ್ಟಿಗಿದ್ದೆವು. ಅನೇಕ ಅವಕಾಶಗಳು ವೈಯಕ್ತಿಕವಾಗಿ ನನಗೂ ಕೂಡ ಬಂದಿದೆ. ನಮ್ಮ ಜಿಲ್ಲಾಧಿಕಾರಿಯಾದಂತಹ AK ಮೊನ್ನಪ್ಪ ಅವರು ನನ್ನ ಹತ್ರ ಒಂದು ಮಾತು ಹೇಳಿದರು, ಏನು ಪುಣ್ಯವಂತರ್ರಿ ನೀವು, ಏನು ನಾವೆಲ್ಲ ಅವರಿಗೆ ಎಷ್ಟು ದೂರ ನಿಲ್ಲಬೇಕು, ನೀವು ಅವರ ಹತ್ರ ಹೋಗಿ ಬಂದಿದ್ದೀರಲ್ಲ ಅಂತೇಳುವಂಥದ್ದು. ಅದರಿಂದ ಅದರ ಆ ಒಂದು ಅವಕಾಶ ಅದು ಏನಿದೆ ಅದನ್ನು ವರ್ಣಿಸಲಿಕ್ಕೆ ಸಾಧ್ಯ ಆಗಲ್ಲ ರವೀಂದ್ರ ಸರ್. ಅದರಿಂದ ಅಂಥ ಒಂದು ಅಪೂರ್ವವಾದಂಥ ಅವಕಾಶ ಇವತ್ತು 1954ರಲ್ಲಿ ಪದ್ಮಶ್ರೀಯನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ.
ಈವರೆಗೆ 3225 ಮಂದಿಗೆ ಕೊಟ್ಟಿದ್ದಾರೆ. ಅಷ್ಟೇ, 3225 ಮಂದಿ. ಪದ್ಮಶ್ರೀ ಕೊಡುವಾಗ ಅವರ ಹೆಸರನ್ನು ಇಂಡಿಯನ್ ಗಜೆಟಲ್ಲಿ ನಮೂದಿಸ್ತಾರೆ. ಅವರಿಗೆ ಸಾವಿಲ್ಲ, ನಮಗೆಲ್ಲ ಸಾವಿದೆ. ಅರೇಕಲ ಹಾಜಬ್ಬರ ದೇಹ ಮಾತ್ರ ಮಣ್ಣಾಗಬಹುದು, ಆದರೆ ಈ ಭಾರತ ದೇಶದಲ್ಲಿ ಅವರ ಹೆಸರು ಅದು ಏನು ಶಾಶ್ವತವಾಗಿ ಅಜರಾಮರವಾಗಿ ಉಳಿಯುತ್ತೆ. ನನ್ನ ಪ್ರೀತಿಯ ಎಲ್ಲ ಸಹೋದರರು, ಬಹಳ ಮುಖ್ಯವಾಗಿ ನಾನು ಇಲ್ಲಿ ಮೆರವಣಿಗೆ ಮಾಡುವ ಸಂದರ್ಭದಲ್ಲಿ ಮಕ್ಕಳು ನಾನು ನೋಡಿದೆ. ಈ ಶಾಲೆಯನ್ನು ಸ್ಥಾಪನೆ ಮಾಡಿದ ಅರೇಕಲ ಹಾಜಬ್ಬರಿಗೆ ಕೇವಲ 2 ಅಕ್ಷರ ಮಾತ್ರ ಗೊತ್ತಿರುವುದು, PH ಅಂತೇಳಿ. PH ಅಂತ ಗೊತ್ತಿರುವ 2 ಅಕ್ಷರ ಮಾತ್ರ ಕಲಿತಿರುವ ಅರೇಕಲ ಹಾಜಬ್ಬರ ಬಗ್ಗೆ 3 ಯೂನಿವರ್ಸಿಟಿಯ ಟೆಕ್ಸ್ಟ್ ಬುಕ್ಕಿನಲ್ಲಿ ಡಿಗ್ರಿ ಮಕ್ಕಳು ಪುಟಗಟ್ಟಲೆ ಬರೆದ್ರೆ ಮಾತ್ರ ಅವರು ಪಾಸ್ ಆಗುವುದು. ಅಷ್ಟು ದೊಡ್ಡ ಅನುಗ್ರಹ ಕೊಟ್ಟಿದ್ದಾನೆ. ನೀವು ತಿಳ್ಕೊಳ್ಳಿ, ನಿಮ್ಮ ಈ ಶಾಲೆಯ ಸಂಸ್ಥಾಪಕನಿಗೆ ಗೊತ್ತಿರುವುದು 2 ಅಕ್ಷರ. 2 ಅಕ್ಷರವನ್ನು ಎದೆಯಲ್ಲಿ ಇಟ್ಟುಕೊಂಡು 1000 ಮಕ್ಕಳಿಗೆ ಅಕ್ಷರದ ಬೆಳಕನ್ನು ಕೊಟ್ಟು ಇವತ್ತು ಡೆಲ್ಲಿಯ ರಾಷ್ಟ್ರಪತಿ ಭವನಕ್ಕೆ ಹೋಗಿ ಬಂದರು. ಅವರು ಶಾಲೆ ಕಟ್ಟಿದ್ದು ಯಾರಿಗೋಸ್ಕರ? ನಾನು ಚಾಲೆಂಜ್ ಮಾಡ್ತೇನೆ, ಇಲ್ಲಿರುವ ಒಬ್ಬರಿಗೆ ಚಾಲೆಂಜ್ ಮಾಡ್ತೇನೆ, ಯಾರಾದರೂ ನೀವು ಸಾಧ್ಯ ಆದರೆ ಅರೇಕಲ ಹಾಜಬ್ಬರಿಗೆ 1 ಹೊತ್ತು ಮಧ್ಯಾಹ್ನದ ಊಟ ಕೊಡಿ, ಅವರನ್ನು ಉಣ್ಣಿಸಿ ಸಾಧ್ಯ ಆದರೆ. ಇಲ್ಲ, ಅವರು ತಿನ್ನುವುದಿಲ್ಲ, ಸಾಧ್ಯ ಆಗಲ್ಲ. ನೀವು ಯಾವ ಕೈಕಾಲು ಹಿಡಿದ್ರೂ ಕೂಡ ಅವರು ಊಟ ಮಾಡಲ್ಲ ಮಧ್ಯಾಹ್ನ. ಯಾಕಂತ ಹೇಳಿದ್ರೆ ಅವರು ನಮಗೆಲ್ಲ ರಂಜಾನ್ ತಿಂಗಳಲ್ಲಿ ಮಾತ್ರ ಉಪವಾಸ, ಅರೇಕಲ ಹಾಜಬ್ಬರಿಗೆ ವರ್ಷ ಪೂರ್ತಿ ಉಪವಾಸ. ಅವರು ಬೆಳಿಗ್ಗೆ ತಿಂದರೆ ಮತ್ತೆ ತಿನ್ನುವುದು ರಾತ್ರಿಗೇನೆ. ಮಧ್ಯಾಹ್ನ ಹೊಟ್ಟೆ ಕಟ್ಟಿ, ತನ್ನ ಹೊಟ್ಟೆಯನ್ನು ಕಟ್ಟಿ ಶಾಲೆ ಕಟ್ಟಿದವರು ಅರೇಕಲ ಹಾಜಬ್ಬ. ಅದಕ್ಕಾಗಿ ಅವರಿಗೆ ಪದ್ಮಶ್ರೀ ಬಂದಿದೆ. ಪದ್ಮಶ್ರೀ ತಗೊಳ್ಬೇಕಾದ್ರೆ ಎಂಥ ಒಂದು ರೋಮಾಂಚನ ಅನುಭವ ಅಂತ ಹೇಳಿದರೆ, ಕಳೆದ ವರ್ಷ 2020ಕ್ಕೆ ಇಡೀ ಕರ್ನಾಟಕದಲ್ಲಿ 7 ಕೋಟಿ ಕನ್ನಡಿಗರಿದ್ದಾರೆ. 7 ಕೋಟಿ ಕನ್ನಡಿಗರ ಪೈಕಿಯಲ್ಲಿ ಮುಸ್ತಫಾ ಸರ್ ಇಡೀ ಕರ್ನಾಟಕಕ್ಕೆ ಪದ್ಮಶ್ರೀ ಸಿಕ್ಕಿದ್ದು 2 ಆಲೋಚನೆ ಮಾಡಿ. 3.5 ಕೋಟಿ ಕನ್ನಡಿಗರಲ್ಲಿ ಒಬ್ಬರು ನಮ್ಮ ಅರೇಕಲ ಹಾಜಬ್ಬರು, ಪದ್ಮಶ್ರೀ ಅರೇಕಲ ಹಾಜಬ್ಬರು. ನಿಮಗೆ ಅರೇಕಲಕ್ಕೆ ಮಾತ್ರ ಗೌರವ ಅಲ್ಲ ಇದು, ಇಡೀ ಅರೇಕಲಕ್ಕಲ್ಲ, ಇಡೀ ಕರುನಾಡಿಗೆ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ, ಇಡೀ ಕರಾವಳಿಗೆ, ಇಡೀ ತುಳುನಾಡಿಗೆ ಇದು ಇರ್ತಕ್ಕಂಥ ಒಂದು ಗೌರವ. ಆದ್ದರಿಂದ 3.5 ಕೋಟಿ ಕನ್ನಡಿಗರ ಪ್ರತಿನಿಧಿಯಾಗಿ ಇವತ್ತು ರಾಷ್ಟ್ರಪತಿ ಭವನದಲ್ಲಿ ಹೋಗಿ ಕಾಲಿಗೆ ಚಪ್ಪಲಿಯನ್ನು ಹಾಕದೆ ಅತ್ಯಂತ ಸರಳವಾದ ಉಡುಗೆಯೊಂದಿಗೆ ಅತ್ಯಂತ ವಿನಮ್ರವಾಗಿ ಕೈಗಳನ್ನು ಜೋಡಿಸಿಕೊಂಡು ಆ ಒಂದು ಪದ್ಮ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರಲ್ಲ. ನಾನು 1 ಲಕ್ಷಕ್ಕಿಂತ ಹೆಚ್ಚು ಮಕ್ಕಳಿಗೆ ಪಾಠ ಮಾಡಿದ್ದೇನೆ. ಸರ್ಕಾರಿ ಕೆಲಸ ಬಿಟ್ಟು 7 ವರ್ಷ ಆಯಿತು. ಎಂತೆಂಥವರನ್ನು ಸೃಷ್ಟಿ ಮಾಡಿದ್ದೇನೆ. ಆದರೆ ಹಾಜಬ್ಬರ ಮುಂದೆ ನಾನು ಕುಳಿತುಕೊಳ್ಳುವುದಿಲ್ಲ. ಯಾಕಂದರೆ ಅವರು ಪದ್ಮಶ್ರೀ, ಅವರೊಂದು ಸಂತ, ಅವರೊಬ್ಬ ಸಂತ, ಅಕ್ಷರದ ಸಂತ. ಹೃದಯದಲ್ಲಿ ಒಂದಿಷ್ಟು ಗರ್ವ ಇಲ್ಲದ ನಿಗರ್ವಿ ಒಂದು ವ್ಯಕ್ತಿತ್ವ ಅರೇಕಲ ಹಾಜಬ್ಬ. ಅವರೊಟ್ಟಿಗೆ ಕೂತ್ಕೊಳ್ಳುವುದೇ, ರವೀಂದ್ರ ಸರ್ ನೀವು ಹೇಳಿದ್ರ, ರವೀಂದ್ರ ಸರ್ ಅವರೊಟ್ಟಿಗೆ ಕೂತ್ಕೊಳ್ಳುವುದೇ ನಮ್ಮ ಸೌಭಾಗ್ಯ ಸರ್, ಅಲ್ಲ ಸರ್? ಅದರಿಂದ ಮಾತು ಮುಗಿಸ್ತೇನೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಒಂದೇ ಮಾತು ಹೇಳುವಂಥದ್ದು, 2 ಅಕ್ಷರ ಕಲ್ತಂಥ ಅರೇಕಲ ಹಾಜಬ್ಬರು ಡೆಲ್ಲಿಗೆ ಹೋಗಿದ್ದಾರೆ. ಆ ಅರೇಕಲ ಹಾಜಬ್ಬರು ಬಿತ್ತಿದಂಥ ಈ ಶಾಲೆಯ ಮಕ್ಕಳು ಎಲ್ಲಿಗೆ ಹೋಗಬೇಕು? ಎಲ್ಲಿಗೆ ಹೋಗಬೇಕು? ನೀವೆಲ್ಲಿಗೆ ಹೋಗಬೇಕು? ನಾನಲ್ಲಿ ಕೇಳ್ತಾ ಇದ್ದೆ, ನನಗೆ ಸ್ವಲ್ಪ ಬೇಜಾರು ಕೂಡ ಆಯಿತು. ನೀವು ಬೇಜಾರು ಮಾಡಬಾರ್ದು, ದಯವಿಟ್ಟು ಬೇಜಾರು ಮಾಡಬಾರ್ದು. ನಾನೊಬ್ಬ ಒಬ್ಬ ಸೇವಕನಾಗಿ ಮಾತಾಡ್ತಾ ಇದ್ದೀನಿ. ಬಹಳಷ್ಟು ಮಕ್ಕಳು ಬ್ಯಾರಿ ಭಾಷೆಯಲ್ಲಿ ಮಾತಾಡ್ತಾ ಇದ್ರು, ಅವರಷ್ಟಕ್ಕೆ ಮಾತಾಡೋದು. ನಮ್ಮ ಕನ್ನಡ ಭಾಷೆ ಇದೆ, ನಮ್ಮ ಬ್ಯಾರಿ ಭಾಷೆ ಇದೆ, ನಮ್ಮ ಇಂಗ್ಲೀಷ್ ಭಾಷೆ ಇದೆ. ನಾವು ಎಲ್ಲ ಭಾಷೆಯಲ್ಲಿ ಕೂಡ ಪ್ರೌಢರಾಗಬೇಕು. ನಾಳೆ ಅರೇಕಲ ಹಾಜಬ್ಬರ ಶಾಲೆಯ ಮಗು ನೀವು ಹೋಗಿ ಐ ಆಮ್ ಫ್ರಮ್ ಪದ್ಮಶ್ರೀ ಅರೇಕಲ ಹಾಜಬ್ಬ ಸ್ಕೂಲ್ ಅಂತೇಳಿ ನೀವು ಯುನೆಸ್ಕೋಕ್ಕೆ ಹೋಗಬೇಕು, ನೀವು ನಾಸಾಕ್ಕೆ ಹೋಗಬೇಕು, ನೀವು ಇಸ್ರೋಗೆ ಹೋಗಬೇಕು, ನೀವು IISಗೆ ಹೋಗಬೇಕು, ನೀವು IISಗೆ ಹೋಗಬೇಕು, ನೀವು IITಗೆ ಹೋಗಬೇಕು, IIMಗೆ ಹೋಗಬೇಕು, IAS ಮಾಡಬೇಕು. ನಾಳೆ ಅರೇಕಲ ಹಾಜಬ್ಬರನ್ನು ಇವತ್ತು ಜಿಲ್ಲಾಧಿಕಾರಿಗಳು ಕರೆದು ಬಿಟ್ಟರಲ್ಲ, ಆ ಜಿಲ್ಲಾಧಿಕಾರಿಗಳು, ಮುಂದಿನ ಜಿಲ್ಲಾಧಿಕಾರಿಗಳು ಈ ಶಾಲೆಗಿಂದ ಬರಬೇಕು. ನೀವು ಹಾಜಬ್ಬರಿಗೆ ಕೊಡುವ ಕೊಡುಗೆ ಏನು ಅಂತ ಕೇಳಿದರೆ, ಎಲ್ಲ ಮಕ್ಕಳು ಚಪ್ಪಾಳೆ ತಟ್ಟಲಿಕ್ಕೆ ಬಹಳ ಸುಲಭ ಅಲ್ಲ ಸರ್? ಚಪ್ಪಾಳೆ ತಟ್ಟಲಿಕ್ಕೆ ಬಹಳ ಸುಲಭ, ಇಷ್ಟೇ ಮಾಡಿದರೆ ಆಯಿತು.
ನಿಮ್ಮ ಚಪ್ಪಾಳೆ ಅವರಿಗೆ ಬೇಡ. ನೀವು ಕೊಡುವ ಅತ್ಯಂತ ಶ್ರೇಷ್ಠವಾದ ಗಿಫ್ಟ್ ಏನಂತ ಕೇಳಿದರೆ, ನಾಳೆ ನೀವು ಜಗತ್ತಿಗೆ ಶ್ರೇಷ್ಠ ಆಗಬೇಕು. ನಾನು ಆಜಬ್ಬರ ಶಾಲೆಯ ವಿದ್ಯಾರ್ಥಿ ಅಂತೇಳಿ ಎದೆ ತಟ್ಟಿ ಹೇಳಬೇಕು. ಸಾಧ್ಯ ಉಂಟಾ ಮಕ್ಕಳೇ? ಸಾಧ್ಯ ಉಂಟಾ? ಉಂಟಲ್ಲ? ಇವತ್ತು ಅವರು ನಿಮಗೆ ಗೌರವ ತಂದಿದ್ದಾರೆ. ನಾಳೆ ನೀವು ಯಾರಿಗೆ ಗೌರವ ಕೊಡಬೇಕು? ಅವರಿಗೆ ಗೌರವ ತಂದು ಕೊಡಬೇಕು. ಅದಕ್ಕೆ ಮುನ್ನುಡಿ ಹಾಕಿದ್ದಾರೆ ಆಜಬ್ಬರು. ಹರೇಕಲ ಇದು ಆರಂಭ ಮಾತ್ರ. ಮುಸ್ತಫಾ ಸರ್ ಒಂದು ಒಳ್ಳೆಯ ಒಂದು ಯೋಜನೆಗೆ ಇವತ್ತು ಮುನ್ನುಡಿ ಹಾಕಿದಂತಹ ಹರೇಕಲ ಆಜಬ್ಬರಿಗೆ ಸರ್ವಶಕ್ತನ ಅನುಗ್ರಹ ಇರಲಿ, ಅವರ ಎಲ್ಲ ಕನಸುಗಳು ನೆರವೇರಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ನಾನು ಮುಗಿಸ್ತೇನೆ. ಹಾಗೂ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯನ್ನು ಪಡೆದು ಶಾಲಾಭಿವೃದ್ಧಿ ಸಮಿತಿಯನ್ನು ಪಡೆದರು. ದಿನಾಂಕ 9/11/2025 ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ದೇಶದ 4ನೇ ಅತಿ ಶ್ರೇಷ್ಠ ನಾಗರಿಕ ಪುರಸ್ಕಾರವಾದಂತಹ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಅಕ್ಷರ ಸಂತ ಹರೇಕಳ ಹಾಜಬ್ಬ ಇವರಿಗೆ ನಡೆದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಸಮರ್ಪಿಸುವ ಸನ್ಮಾನ ಪತ್ರ. ಸಾಧಕರೇ, ದೃಢವಾದ ಇಚ್ಛಾಶಕ್ತಿಯೊಂದು ಇದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಎನ್ನುವ ಸ್ಫೂರ್ತಿಯಂತೆ ಅನಕ್ಷರಸ್ಥರಾಗಿದ್ದರೂ ಕೂಡ ಇನ್ನೊಬ್ಬರ ಬಾಳಲ್ಲಿ ಅಕ್ಷರದ ಬೆಳಕು ಮೂಡಬೇಕೆಂಬ ಛಲದೊಂದಿಗೆ ಹರೇಕಳ ಗ್ರಾಮೀಣ ಪ್ರದೇಶವಾದ ಅಣೆಕಟ್ಟಿನಲ್ಲಿ ಸರ್ಕಾರಿ ಶಾಲೆ ಆರಂಭಿಸಿದ ಧೀಮಂತ ಜನಸೇವೆ ಅತ್ಯಂತ ಸರಳ ವ್ಯಕ್ತಿತ್ವದ ತಮಗೆ ದೇಶದ 4ನೇ ಅತಿ ಶ್ರೇಷ್ಠ ಪುರಸ್ಕಾರ ಪದ್ಮಶ್ರೀ ಪ್ರಶಸ್ತಿ ಬಿರುದು ಬಂದಿರುವುದು ನಮ್ಮ ಗ್ರಾಮಕ್ಕೆ ಅತಿ ದೊಡ್ಡ ಗೌರವ. ಕಡು ಬಡತನದಲ್ಲಿ ಹುಟ್ಟಿ ಬೆಳೆದ ತಾವು ಇತರೆ ಹಣ್ಣು ವ್ಯಾಪಾರ ಮಾಡುತ್ತಾ ಬಂದ ಲಾಭದ ಹಣವನ್ನು ಶಾಲೆಯ ಅಭಿವೃದ್ಧಿಗೆ ತೊಡಗಿಸುವುದರೊಂದಿಗೆ ಎಲ್ಲಿ ಸಮಾಜದ ಮುಖ್ಯ ವಾಹಿನಿಗೆ ತಂದಿದೆ. ನಿಮ್ಮ ಮುಂದಿನ ಕನಸುಗಳು ಕೂಡ ಈಡೇರಲಿ ಕೂಡ ಮಾಡ್ತಾರೆ. ತದನಂತರ ರಾಮಕೃಷ್ಣ ಪುರಶಾಲೆ ಹರೇಕಳ ವತಿಯಿಂದ ಕೂಡ ಅವರಿಗೆ ಸಣ್ಣ ಒಂದು ಅಭಿನಂದನೆಯನ್ನು ಕೊಡ್ತಾರೆ. ತದನಂತರ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ, ಆಶಾ ಕಾರ್ಯಕರ್ತರಿದ್ದಾರೆ, ಅವರ ಇರುವಿಕೆಯನ್ನು ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಎಲ್ಲ ಅಂಗನವಾಡಿ ಟೀಚರ್ನವರೆಲ್ಲ ಇದ್ದಾರೆ. ಮಹೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಕೂಡಿ ನೋಡಿ ಮಕ್ಕಳೇ, ಸಣ್ಣ ಪುಟ್ಟ ಮಕ್ಕಳು ಸ್ವಲ್ಪ ಈಚೆವನ್ನೇ ಈಗಲೇ ಮಾಡಿ ಈಚೆ ಬಿಟ್ಟು ಅಲ್ಲಿ ನಮ್ಮ ಈಚೆ
ಜೋರು ಕೊಟ್ಟಿದ್ದ ಚಪ್ಪಾಳೆ ಹಾಕಬೇಕು. ವಿದ್ಯಾದರ್ಶಿ ಅವರಿಗೆ ಸನ್ಮಾನವನ್ನ ಶಾಲೆ ಹೊರಿಸಿ ಗೌರವಿಸ್ತಾ ಇದ್ದಾರೆ. ಸರ್ಕಾರಿ ಪ್ರೌಢಶಾಲೆಯ ಮುಖ್ಯಮಂತ್ರಿಗಳು ಹಾಗೂ ಅಧ್ಯಾಪಕರಿಂದ ಹಾಗೂ ನೇತೃತ್ವದಲ್ಲಿ ಸಮಿತಿ ನಮ್ಮ ಹಾಜಬರ ನೇತೃತ್ವದಲ್ಲಿ ಅವರಿಗೆ ಒಂದು ಇವಾಗ ಸನ್ಮಾನ ಆಗ್ತಾ ಇದೆ. ಶಾಲೆ ಹೊರಿಸಿ ಹಾರವನ್ನು ಅರ್ಪಣೆ ಮಾಡುವುದರೊಂದಿಗೆ ಫಲಪುಷ್ಪ ನೋಡಿ ಗೌರವಿಸ್ತಾ ಇದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಶ್ರೀ ವಿದ್ಯಾದರ್ಶಿ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಈಗ ಈ ವೇದಿಕೆ ನಡೆದೇ ಇದೆ. ಧನ್ಯವಾದಗಳು. ಈ ಒಂದು ಪ್ರೌಢಶಾಲೆ ಎಲ್ಲ 8 ತಾರೀಕು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ವಿಶೇಷವಾದ ಆ 8ನೇ ತಾರೀಕಿನ ಆಜಬ್ಬರವರ ಸನ್ಮಾನ ಕಾರ್ಯಕ್ರಮವಾದದ್ದು ನಮಗೆ ಖಂಡಿತವಾಗಿ ಆ ಒಂದು ದಿವಸವನ್ನು ಮರೆಯಲಿಕ್ಕೆ ಸಾಧ್ಯವಿಲ್ಲ. ಹರೇಕಲ ಆಜಬ್ಬರವರ ಈ ಒಂದು ಎತ್ತರ ಸ್ಥಾನಕ್ಕೆ ಬೆಳೆಸಲಿಕ್ಕೆ ಪ್ರಥಮ ವ್ಯಕ್ತಿಯೊಬ್ಬರಿದ್ದಾರೆ. ಅವರ ಹೆಸರು ಯಾರು ಹೇಳಲಿಕ್ಕೆ ಹೋಗುವುದಿಲ್ಲ, ಎಲ್ಲರೂ ಬೇರೆ ಬೇರೆ ಹೆಸರು ಹೇಳ್ತಾರೆ. ಆದರೆ ಪ್ರಥಮ ವ್ಯಕ್ತಿ ಒಬ್ಬರಿದ್ದಾರೆ, ಹರೇಕಲ ಆಜಬ್ಬರ ಹತ್ರ ಈಗಲೂ ನೀವೆಲ್ಲರೂ ಕೇಳಿ. ಪ್ರಥಮ ಹೆಜ್ಜೆ ಇಟ್ಟವರು ನಮ್ಮ ಮಂಗಳೂರು ಗ್ರಾಮಾಂತರ ಬಿಯೋರಾದ ಆನಂದರವರ ಮುಖಾಂತರ ಪ್ರಾರಂಭವಾದ ಈ ಒಂದು ಶಿಕ್ಷಣ ಪ್ರೇಮಿಗೆ ಪ್ರಥಮ ಬಾರಿ ಮಹತ್ವ ಕೊಟ್ಟದ್ದು ನಮ್ಮ ಮಂಗಳೂರು ಗ್ರಾಮಾಂತರ ಬಿಯೋರಾದ ಆನಂದರವರ ಒಂದು ಸಮ್ಮುಖದಲ್ಲಿ ಈ ಶಾಲೆ ಪ್ರಾರಂಭವಾಗಲಿಕ್ಕೆ ಮೂಲ ಕಾರಣ ಅವರು ಒಬ್ಬ ಆಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬರೆದಿಟ್ಟುಕೊಂಡೇ ಬದುಕಲಿಕ್ಕೆ ಯಾರಿಂದ ಸಾಧ್ಯವಿಲ್ಲ. ಬರೆದಿಟ್ಟಂತ ನೋಡಿ ಬದುಕಲಿಕ್ಕೆ ಯಾರಿಂದ ಸಾಧ್ಯವಿಲ್ಲ. ಆದರೆ ಬರೆದಿಡ್ಲಿಕ್ಕೆ ಬದುಕಲಿಕ್ಕೆ ಮೂಲ ಕಾರಣ ನಮ್ಮ ಆಜಬ್ಬರವರಂತ ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಇವತ್ತು ಹರೇಕಲ ಆಜಬ್ಬರವರ ಒಂದು ಸಾಧನೆ ಖಂಡಿತವಾಗಿ ನಮಗೆಲ್ಲರಿಗೂ ಕರ್ನಾಟಕ ರಾಜ್ಯಕ್ಕೆ ಭಾಳಷ್ಟು ಹೆಮ್ಮೆ ಅಂತ ಅನ್ನಿಸ್ತದೆ. ಅದಕ್ಕಾಗಿ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಜಿ ಅವರಿಗೂ ರಾಷ್ಟ್ರಪತಿಯಾದವರಿಗೂ ನಾನು ಮಂಗಳೂರು ತಾಲೂಕು ಪಂಚಾಯತಿನ ಮಾಜಿ ಅಧ್ಯಕ್ಷರಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಲೋಕಸಭಾ ಸದಸ್ಯರಾದ ನಳಿನ್ ಕುಮಾರ್ ಕಟೀಲ್ರವರಿಗೂ, ನಮ್ಮ ಕ್ಷೇತ್ರದ ಶಾಸಕರಾದ UT ಖಾದರ್ ಅವರಿಗೂ, ನಮ್ಮ ಜಿಲ್ಲಾಧಿಕಾರಿಯವರಿಗೂ, DDP ಅವರಿಗೂ, ಮುಖ್ಯವಾಗಿ ಈ ಶಾಲೆಯಲ್ಲಿ ಮುಖ್ಯ ಉಪಾಧ್ಯಾಯರು, ಖಂಡಿತವಾಗಿ ಒಂದು ಮುಖ್ಯ ಉಪಾಧ್ಯಾಯರು ಈ ಶಾಲೆಯಲ್ಲಿ ಸಂತೋಷ ಪಟ್ಟಷ್ಟು ವ್ಯಕ್ತಿ ನಾನು ಖಂಡಿತ ಇನ್ನೊಬ್ಬನ್ನು ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಈ ಶಾಲೆಯ ಮುಖ್ಯ ಉಪಾಧ್ಯಾಯರುಗಳು ಆಜಬ್ಬರಿಗೆ ಸಿಕ್ಕುವಂಥ ಆ ಒಂದು ಬಿರುದನ್ನು ಸಂತೋಷ ಪಡೆಯುವಂಥ ಎದುರಲ್ಲಿ ನಿಂತ ಇಬ್ಬರು ವ್ಯಕ್ತಿಗಳು ಈ ಶಾಲೆಯ ಪ್ರೌಢಶಾಲೆಯ ಪ್ರಾಥಮಿಕ ಶಾಲೆಯ ಮುಖ್ಯ ಉಪಾಧ್ಯಾಯರಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ 42 ಗ್ರಾಮ ಪಂಚಾಯತ್ಗಳಿಗೆ ರಾಷ್ಟ್ರಪತಿಯಿಂದ ಪುರಸ್ಕಾರ ಸಿಕ್ಕಿದ ಸಂದರ್ಭ ನಾನು ಸಹ ಮಹಾರಾಷ್ಟ್ರದ ಪುಣೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ಪ್ರತಿಭಾ ಪಾಟೀಲ್ ರಾಷ್ಟ್ರಪತಿಯವರ ಕೈಯಿಂದ ಈ ಒಂದು ಬಡವನಾದ ನಾನು ಸಹ ಸ್ವಚ್ಛ ಗ್ರಾಮ ಅಂತ ಪಾವೂರು ಗ್ರಾಮಕ್ಕೆ ಸಿಕ್ಕಿದೆ. ಆ ಒಂದು ರಾಷ್ಟ್ರಪತಿಯ ಕೈಯಿಂದ ಒಂದು ಬಿರುದನ್ನು ಸಿಗಲಿಕ್ಕೆ ಈ ಪಾವೂರು ಗ್ರಾಮದ ಪಂಚಾಯತ್ ಅಧ್ಯಕ್ಷನಾಗಿ ನಾನು ಸಹ ಒಬ್ಬ ವ್ಯಕ್ತಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ನಾನು ಮಾಡಿದ ಸಾಧನೆ ಅದು ಪಾವೂರು ಗ್ರಾಮಸ್ಥರು ಕೊಟ್ಟಂಥ ಕೊಡುಗೆ, ಆಜಬ್ಬರವರಿಗೆ ಸಿಕ್ಕಿದ ಆ ಸಾಧನೆ ಉಂಟಲ್ಲ ಅದು ಸ್ವಂತ ಆಜಬ್ಬರು ಮಾಡಿದ ಬಿರುದಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನನಗೆ ಸಿಕ್ಕಿದ ಪ್ರಶಸ್ತಿ ಗ್ರಾಮಸ್ಥರು ಕೊಟ್ಟ ಸಹಕಾರ, ಅದು ಪಾವೂರು ಗ್ರಾಮಕ್ಕೆ ಕೊಟ್ಟ ಸಹಕಾರ. ಆದರೆ ಆಜಬ್ಬರವರಿಗೆ ಇವತ್ತು ಸಿಕ್ಕಿದಂಥ ಗೌರವ ಅದು ಇಡೀ ಸ್ವಂತ ಆಜಬ್ಬರವರ ಪ್ರಯತ್ನ ಫಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಮುಖ್ಯ ಉಪಾಧ್ಯಾಯರುಗಳು, ಪಂಚಾಯತಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಒಟ್ಟಾಗಿ ಈ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೆ ನಿಮಗೆ ಹೃತ್ಪೂರ್ವಕವಾದ
ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಆಜಬ್ಬರವರಿಗೆ ಇನ್ನು 1 ನಿಮಿಷ ಪುರ್ಸೊತ್ತಿಲ್ಲ. ದಕ್ಷಿಣ ಕನ್ನಡ ಜಿಲ್ಲಾ ಪ್ರಶಸ್ತಿ ಸಿಕ್ಕಿದ ಸಂದರ್ಭದಲ್ಲಿ ಪಾವೂರು ಗ್ರಾಮದ ಪ್ರೌಢಶಾಲೆಯಲ್ಲಿ ನಾವು ಒಂದು ಸನ್ಮಾನ ಮಾಡಿದ್ದೇವೆ. ಅಲ್ಲಿಯ ಮುಖ್ಯ ಉಪಾಧ್ಯಾಯರಿಗೆ ನಾನು ಹೇಳಿದ್ದೇನೆ, ಮಕ್ಕಳಿಗೆ ಸಜ್ಜಿಗೆ ಶೀರಾ ಚಹಾ ಕೊಡುವಂತ. ನಮ್ಮ ಮುಖ್ಯ ಉಪಾಧ್ಯಾಯರೊಂದು ಮಾತು ಹೇಳಿದರು, ಸರ್ ಸಜ್ಜಿಗೆ ಚಹಾ ಯಾವುದು ಬೇಡ ಸರ್, ಬೇರೆ ಯಾವುದಂತ. ನಮಗೊಂದು ಆಸೆ ಸರ್, ಆಜಬ್ಬರವರ ವ್ಯಾಪಾರ ಕಿತ್ತಳೆ ಹಣ್ಣು, ಎಲ್ಲ ಮಕ್ಕಳಿಗೆ ಒಂದೊಂದು ಕಿತ್ತಳೆ ಹಣ್ಣು ಕೊಡುವಂಥ ಒಂದು ವ್ಯವಸ್ಥೆ ಮಾಡುವಂಥ. ಅದಕ್ಕೆ ನಾನು 5 ಚೀಲ ಕಿತ್ತಳೆ ಹಣ್ಣು ಮಾರ್ಕೆಟಿಂದ ತಂದು ಇಡೀ ಸಭೆಗೆ ಕಿತ್ತಳೆ ಹಣ್ಣು ಕೊಡುವ ಮುಖಾಂತರ ಆಜಬ್ಬರವರಿಗೆ ಪಾವೂರು ಪ್ರೌಢಶಾಲೆಯಲ್ಲಿ ಕಾರ್ಯಕ್ರಮ ಸನ್ಮಾನ ಮಾಡಿದ ಒಂದು ನೆನಪು ಈ ಸಂದರ್ಭದಲ್ಲಿ ಬಯಸ್ತೇನೆ. ಹಾಗಾಗಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ತ್ಯಾಗಂರವರು, ಖಂಡಿತವಾಗಿ ತ್ಯಾಗಂರವರು, ರವೀಂದ್ರ ರೈ ಅವರು ಹರೇಕಲದ 2 ಕಣ್ಣುಗಳು. ಈ ಶಿಕ್ಷಣ ಪ್ರೇಮಿಗಳು ಯಾರೆಲ್ಲ ನಾವು ಒಂದು ಸ್ಥಾನಕ್ಕೆ ಹೋಗುವುದಾದರೆ ಅದು ರವೀಂದ್ರ ರೈ ಅವರು, ನಮ್ಮ ತ್ಯಾಗಂರವರು. ಖಂಡಿತವಾಗಿ ಇವರಿಬ್ಬರು ಈ ಹರೇಕಲದಲ್ಲಿ ಮಾಡಿದಂಥ ಸಾಧನ, ಇಲ್ಲಿ ಎಲ್ಲಿ ಜಾತಿ ಧರ್ಮದವರು ಬದುಕುವಂಥ ಈ ಹರೇಕಲ, ಖಂಡಿತವಾಗಿ ಭಾಳಷ್ಟು ಹಿರಿಯರು ಹರೇಕಲ ಗ್ರಾಮಕ್ಕೆ ಭಾಳಷ್ಟು ಶಾಂತಿ ಸೌಹಾರ್ದದಿಂದ ಸಾರಿದಂಥ ಹಿರಿಯರು ಈ ಗ್ರಾಮದಲ್ಲಿದ್ದಾರೆ. ಎಲ್ಲ ಜಾತಿ ಧರ್ಮದಲ್ಲಿಯೂ, ಕ್ರೈಸ್ತರಲ್ಲಿ, ಮುಸಲ್ಮಾನರಲ್ಲಿ, ಪವಿತ್ರವಾದ ಹಿಂದೂಗಳಲ್ಲಿ, ಈ 3 ಧರ್ಮದಲ್ಲಿ ಹಲವಾರು ಹಿರಿಯರು ಈ ಗ್ರಾಮಕ್ಕೆ ಸೇವೆ ಕೊಟ್ಟಿದ್ದಾರೆ. ಅವರ ಸೇವೆಯ ಮುಖಾಂತರ ಇವತ್ತು ನಮ್ಮ ಆಜಬ್ಬರವರಿಗೆ ಈ ಒಂದು ಸನ್ಮಾನ ಸಿಕ್ಕಿದೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸಿ, ಇನ್ನೊಬ್ಬ ನಮ್ಮ ಮಾಧ್ಯಮದ ರಾಯಭಾರಿ ಹೊಸಗುರಲ್ ನಿತ್ಯಾದರ್ ಶೆಟ್ಟಿ, ಖಂಡಿತವಾಗಿ ಕರ್ನಾಟಕ ರಾಜ್ಯದಲ್ಲಿ ಯಾರು ಮಾಧ್ಯಮದವರಿಗೆ ಬೇಸರ ಮಾಡಿದರೂ ಪರವಾಗಿಲ್ಲ, ಕರ್ನಾಟಕ ರಾಜ್ಯದಲ್ಲಿ ಮಾಧ್ಯಮ ಯಾವ ರೀತಿ ಇರಬೇಕಂತ ತೋರಿಸಿಕೊಟ್ಟದ್ದು ನಮ್ಮ ನಿತ್ಯಾದರ ಶೆಟ್ಟಿ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಜಾತಿ ಮತ ಭೇದವನ್ನು ಮರೆತು ದೀಪಾವಳಿ, ಪವಿತ್ರವಾದ ಸನಾತನ ಹಿಂದೂ ಧರ್ಮದ ದೀಪಾವಳಿ ಆಚರಣೆ, ಪವಿತ್ರವಾದ ಮುಸ್ಲಿಂ ಗ್ರಂಥದ ರಂಜಾನ್ ಉಪವಾಸ, ಪವಿತ್ರವಾದ ಕ್ರೈಸ್ತ ಧರ್ಮದ ಕ್ರಿಸ್ಮಸ್, ಈ 3 ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಮಾಧ್ಯಮದ ಮುಖಾಂತರ, ಅವರ ಚಾನೆಲ್ ಮುಖಾಂತರ ಕಾರ್ಯಕ್ರಮವನ್ನು ಮಾಡಿ ಇವತ್ತು ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಶಸ್ತಿ ಸಿಕ್ಕಿದ್ದು ನಿತ್ಯಾದರ ಶೆಟ್ಟಿಯವರ ಗುಣ ನಾವು ಖಂಡಿತವಾಗಿ ಮೆಚ್ಚಬೇಕಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ, ಅವರು ಯಾವುದೇ ಆಕಾಂಕ್ಷಕ್ಕೆ ಆಶೆ ಪಡೆಯದೆ, ಯಾವುದೇ ದುಡ್ಡಿಗೆ ಅಥವಾ ಇನ್ನೊಂದಕ್ಕೆ ಆಸೆ ಪಡೆಯುವಂಥ ಒಂದು ಹೊಸಗುರಲ್ ಚಾನಲ್ ನಮಗೆ ಹೆಮ್ಮೆ ಆಗ್ತದೆ ಈ ಕ್ಷೇತ್ರದಲ್ಲಿ ಇರುವುದಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು, ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರನ್ನು, ಇಲ್ಲಿ ಸೇರಿದ ಎಲ್ಲ ವಿದ್ಯಾಮಾನಿಗಳನ್ನು ನಾನು ಆಜಬ್ಬರ ಪರವಾಗಿ, ನನ್ನ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರನ್ನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹರೇಕಲ ಆಜಬ್ಬರು. ಇದೀಗ ನಮ್ಮ ACP ಕಮಿಷನರ್ ACP ಅವರು ಮಹೇಶ್ ಕುಮಾರ್ ಅವರು ದಯವಿಟ್ಟು 1-2 ಶುಭ ನುಡಿಗಳು ನಾಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಅನಿವಾರ್ಯವಾಗಿ ಅನಿರೀಕ್ಷಿತ ಅತಿಥಿ ನಾನು ಈ ಕಾರ್ಯಕ್ರಮಕ್ಕೆ. ನಾನು ಹಿಂದೆ ಬ್ಯಾಂಗ್ಳೂರಲ್ಲಿದ್ದಾಗ ಇಲ್ಲಿ ಬಂದು, ನಾನೀಗ ಪಣಂಬೂರಿಗೆ ಬಂದು 7 ತಿಂಗಳಾಯಿತು. ಇದಕ್ಕಿಂತ ಮುಂಚೆ ಬ್ಯಾಂಗ್ಳೂರಲ್ಲಿದ್ದಾಗ ಇವ್ರ ಬಗ್ಗೆ ಕೇಳಿದ್ದೆ. ನಾನು ಭಾಳ ಗಮನ ಸೆಳೆದಂಥ ವ್ಯಕ್ತಿ ನನಗೆ ವೈಯಕ್ತಿಕವಾಗಿ. ಇವರನ್ನು ಭೇಟಿ ಮಾಡಲಿಕ್ಕೆ ಆಗ್ತದೋ ಇಲ್ವೋ ಅಂತೇಳಿ ಒಂದು ಆಸೆ ಇತ್ತು, ಬಟ್ ಅದು ಮೋಸ್ಟ್ಲಿ ಕನಸಾಗಿ ಉಳ್ಕೊತದೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತು ನನ್ನನ್ನು ಮಂಗಳೂರಿಗೆ ವರ್ಗಾವಣೆ ಮಾಡಿ ಮಂಗಳೂರಲ್ಲಿ ಈ ದಿನ ಆಜಬ್ಬರವ್ರನ್ನ ಭೇಟಿ ಮಾಡುವಂಥ ಒಂದು ಪುಣ್ಯನ ಕೆಲಸ ನನಗೆ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಸಂತಸ ವ್ಯಕ್ತಪಡಿಸ್ತಾ, ಮಕ್ಕಳೇ, ಇವತ್ತು ಒಬ್ಬ ವ್ಯಕ್ತಿ ನಿಮ್ಮ ಮುಂದೆ ಇದ್ದಾರೆ. ಆ ವ್ಯಕ್ತಿಯ ಸಾಧನೆ ನಿಮಗೆ ಮುಂದಿನ ದಿನಗಳಲ್ಲಿ ಮಾದರಿ ಆಗಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ ಅಂದ್ಕೊಂಡಿದ್ದೀನಿ. ಅವರೆಲ್ಲ ನಿಮ್ಮನ್ನೆಲ್ಲ ಕೂರಿಸಿ ಕಾರ್ಯಕ್ರಮ ಮಾಡ್ತಾರೋ ಉದ್ದೇಶ ಅಂತ ಹೇಳಿದ್ರೆ, ಇವತ್ತು ಒಬ್ಬ ಮನುಷ್ಯನಾಗಿ ಜೀವದ ಮೇಲೆ ಹುಟ್ಟಿದ ಮೇಲೆ ಬರೀ ನಾವು ನಮ್ಮ ಮನೆಯವರು, ನನ್ನ ಹೆಂಡತಿ, ನನ್ನ ಮಕ್ಕಳು, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಮಕ್ಕಳನ್ನೇ ಸಾಕೋದ್ರಲ್ಲೇ ಜೀವನ ಕಳೆದುಬಿಟ್ಟು ಕೊನೆಗೆ ಒಂದಿನ ಯಾರೂ ಗೊತ್ತಿಲ್ಲದಾಗಿ ಹೋಗ್ಬಿಡ್ತೀವಿ ನಾವು. ಬಟ್ ಯಾವ ವ್ಯಕ್ತಿಗಳು ಮಹಾತ್ಮರಾಗ್ತಾರೆ ಅಂತ ಹೇಳಿದ್ರೆ, ಇನ್ನೊಬ್ಬರಿಗಾಗಿ ಯಾರು ಬದುಕಿದ್ದಾರೆ, ಸಮಾಜಕ್ಕಾಗಿ ಯಾರು ಸೇವೆ ಮಾಡಿದ್ದಾರೆ ಅವರು ಮಾತ್ರ ಮಹಾತ್ಮರಂತೆ ನಾವು ಗುರುಸ್ತೇವೆ. ಆ ಮಹಾತ್ಮ ನಿಮ್ಮ ಮುಂದೆ ಕೂತಿದ್ದಾರೆ, ಆಜಬ್ಬರವರು. ಇವತ್ತು ಅವರನ್ನು ಭೇಟಿ ಮಾಡುವಂಥ ಅವಕಾಶ ನಮ್ಮ ಕಾಲಾವಧಿಯಲ್ಲಿ, ನಿಮ್ಮ ಕಾಲಾವಧಿಯಲ್ಲಿ
ನಮಗೆ ಸಿಕ್ಕಿದೆ. ಅವರಿಂದ ಕಲಿಬೇಕಾದಿಷ್ಟೇ, ಬರೀ ನಮ್ಮ ಬೆಳವಣಿಗೆ ಅಲ್ಲ, ಸುತ್ತಮುತ್ತಲ ಸಮಾಜದ ಬೆಳವಣಿಗೆಯನ್ನು ಮಾಡಬೇಕಾದ, ಸಮಾಜದ ಋಣವನ್ನು ತೀರಿಸಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ ಅಂತೇಳಿ ಒಂದು ಮಾದರಿಯಾಗಿ ನಮ್ಮ ಮುಂದೆ ನುಗ್ಗುತ್ತಿದ್ದಾರೆ. ಆ ಒಂದು ಆದರ್ಶವನ್ನು ನಾವು ಪಡೆದುಕೊಳ್ಳೋಣ ಅವರಿಂದ. ಅವರಿಗೆ ದೇವರು ಒಳ್ಳೇದು ಮಾಡಲಿ. ಮುಂದೆ ಪ್ರತಿ ಗ್ರಾಮದಲ್ಲೂ ಒಬ್ಬರು ಆಜೋಬಗಳು ಹುಟ್ಟಲಿ, ಸಮಾಜಕ್ಕೆ ಋಣ ತೀರಿಸುವಂಥ ಒಂದು ಆಜೋಬಗಳು ಹುಟ್ಟಲಿ, ಅವರಿಂದ ನಾವೆಲ್ಲ ಪ್ರೇರಿತರಾಗೋಣ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ನಾನು ಅನಿರೀಕ್ಷಿತ ಅತಿಥಿಯಾಗಿ ಬಂದರೂ ಸಹ ನನಗೆ ಒಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕಾರ್ಯಕ್ರಮದ ಆಯೋಜಕರಿಗೆ ಮತ್ತು ಇಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ, ಮುಖ್ಯವಾಗಿ ನಮ್ಮ ಆಜಬ್ಬರವರಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಏನು ನಾವು ಸಂತೋಷದಲ್ಲಿದ್ದೇವೆ. ವೇದಿಕೆಯಲ್ಲಿ ಹಲವಾರು ಗಣ್ಯರು ಹಲವಾರು ಶೈಲಿಯಲ್ಲಿ ಹಲವಾರು ರೀತಿಯಲ್ಲಿ ಆಜಬ್ಬರವನ್ನು ವರ್ಣಿಸಿದರು. ಆದರೆ ಆಜಬ್ಬರವರು, ನಾನು ಆಜಬ್ಬರನ್ನು ಚಿಕ್ಕಂದಿನ ನೋಡ್ತಾ ಇದ್ದೇನೆ. ನನ್ನ ಮನೆಯ ಮುಂಭಾಗದಲ್ಲಿ ಎಲಿಯಾರಿಗೆ ನಡ್ಕೊಂಡು ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ನನ್ನ ಕಣ್ಣ ಎದುರುಗಡೆ ಇವತ್ತು ಅದೇ ಶೈಲಿಯಲ್ಲಿ ಇದ್ದಾರೆ. ಅವರ ಉಡುಗೆ ತೊಡುಗೆಗಳು, ಆಚಾರ ವಿಚಾರಗಳು, ಅವರು ಜನಗಳ ಹತ್ರ ಮಾತಾಡುವ ರೀತಿ, ಅವರ ಹೃದಯ ವಿಶಾಲತೆಗಳು, ಅದು ಅವಿಸ್ಮರಣೀಯ. ಒಂದು ಪ್ರಶಸ್ತಿ ಸಿಕ್ಕಿದರೆ ಒಬ್ಬನಿಗೆ ಒಂದು ವೇದಿಕೆಯಲ್ಲಿ ಪ್ರೈಸ್ ಕೊಟ್ಟರೆ ದೊಡ್ಡ ಪ್ರಶಸ್ತಿ ಬಂತಂತ ಹೆಮ್ಮೆ ಪಡ್ತಾ ಇದ್ದಾನೆ. ಒಂದು ಗೌರವದಿಂದ ಒಂದು ಸ್ಪೋರ್ಟ್ಸ್ ಕೊಟ್ಟು ನೆಗಡುವಂತ ನಾವು ನೋಡ್ತಿದ್ದೀವಿ. ಆದರೆ ಆಜಬ್ಬರವರನ್ನು ಮೊನ್ನೆ ನಾವು ಎಲ್ಲ ವಿಡಿಯೋದಲ್ಲಿ ನೋಡುವಾಗ ರಾಷ್ಟ್ರಪತಿಯವರ ಹತ್ರ ಸ್ವೀಕರಿಸಿದ ಆ ಕ್ಷಣ ತುಂಬ ಅವಿಸ್ಮರಣೀಯ. ಸರಳ ರೀತಿಯಿಂದ ಅಲ್ಲಿ ಸುಮಾರು ಜನ ರಾಷ್ಟ್ರಪತಿನ ಸ್ವೀಕರಿಸಿದ್ದಾರೆ ಪ್ರಶಸ್ತಿ. ಆದರೆ ಭಾರತ ಸರ್ಕಾರ ನೀಡುವಂಥ 4ನೇ ಶ್ರೇಷ್ಠ ನಾಗರಿಕ ಪ್ರಶಸ್ತಿ ಸ್ವೀಕರಿಸುವಾಗ ಯಾವುದೇ ಹಾಮಿಲ್ಲದೆ, ಯಾವುದೇ ಹಲುಕಿಲ್ಲದೆ, ಸರಳ ರೀತಿಯಲ್ಲಿ ಸುಂದರವಾಗಿ ಸ್ವೀಕರಿಸುವಂಥವರು, ಅವರ ನೀತಿ ನಮಗೆ ಮೆಚ್ಚಲೇಬೇಕು. ಅವರ ಕನಸು ಇದೆ. ನಾನು ಹೆಚ್ಚೇನು ಮಾತಾಡೋದಿಲ್ಲ. ಅವರ ಕನಸು ಇದೆ. ಈ ಅರೇಕಲ ನೀಪಡ್ಪುನ ಸೆಕೆಂಡ್ PU ಕಾಲೇಜ್ ಮಾಡಬೇಕಂತ. ಲಾಸ್ಟ್ ಟೈಮ್ 2020ರಲ್ಲಿ ಬಂದ ಪ್ರಶಸ್ತಿ ಆಗಿನ ಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್, ಮಾಜಿ ಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್ ಬಂದಿದ್ದರು. ಅವರು ಭರವಸೆ ಕೊಟ್ಟು ಹೋಗಿದ್ದಾರೆ, ನಿಮಗೆ ನಾವು ಇಲ್ಲಿ ಸೆಕೆಂಡ್ PU ಕಾಲೇಜ್ ಮಾಡ್ತೇವೆ ಅಂತ ಹೇಳಿ. ನಾನು ನಮ್ಮ ಗ್ರಾಮ ಪಂಚಾಯತ್ ಲೆವೆಲಲ್ಲಿ, ನಾನು ನಮ್ಮ ಅಧ್ಯಕ್ಷರು ಇದ್ದಾಗಲೇ ಹೇಳಿದ್ದಾರೆ, ನಮ್ಮ ಎಲ್ಲ ಸಹಕಾರ ನಮ್ಮಿಂದ ಇದೆ. ಎರಡನೆಯದ್ದು ಮಕ್ಕಳ ಭವಿಷ್ಯದ ಬಗ್ಗೆ ಇವರಿಗೆ ಕೊಟ್ಟಂತಹ ಪ್ರಶಸ್ತಿ ಮಕ್ಕಳ ಭವಿಷ್ಯದ ಬಗ್ಗೆ. ನನ್ನ ಮಗಳು ಇಲ್ಲಿ 2 ವರ್ಷ ಕಲಿತಿದ್ದಾಳೆ. 9 ಮತ್ತು 10ನೇ ತರಗತಿಯಲ್ಲಿ ಕಲಿಯುವಾಗ ನಾನು STMC ಮೆಂಬರ್ ಆಗಿದ್ದೇನೆ ಇಲ್ಲಿ. ಆಗ ಆಜಬ್ಬರವರು ನಮ್ಮ ಹತ್ರ ಬಂದು ಹೇಳುವಂತಹ ಕಾರ್ಯಕ್ರಮ, ಬರುವುದರಿಂದ ಬರುವಂತವರಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ, ಆದ್ದರಿಂದ ಮಕ್ಕಳಿಗೆ ತುಂಬಾ ಕಷ್ಟ ಆಗ್ತಾ ಇದೆ ನಡ್ಕೊಂಡು ಹೋಗಲಿಕ್ಕೆ. ಅವರ ಚಿಂತನೆ ಆ ಮಕ್ಕಳ ಭವಿಷ್ಯದ ಬಗ್ಗೆ, ಮಕ್ಕಳ ನಡೆಯುವ ಆ ಬೇಸರ ವ್ಯಕ್ತಪಡಿಸ್ತಾ ಇದ್ರು. ಆದ್ದರಿಂದ ನಮ್ಮ ಎಲ್ಲರ ಕರ್ತವ್ಯ ಭಾವಿಸ್ತೇನೆ. ಅರೇಕಲ ಈ ನೀಪಡ್ಪು ಎಲಿಯಾರ ಪದವಿಗೆ ಸಂಚರಿಸುವಂಥ ಬಸ್ಸನ್ನು ನಾವು ಆದಷ್ಟು ಬೇಗ ನಮ್ಮಿಂದ ಆಗುವ ಸಹಾಯ ಎಲ್ಲ ಮಾಡ್ತಾ ಇದ್ದೇವೆ. ಆಜಬ್ಬರವರು ನಾವು ನೋಡುವಾಗ ಒಂದು ವಿಶೇಷ ನೋಡ್ತಾ ಇದ್ದೇವೆ. ಹೋಗುತ್ತಾರೆ, ಬರೀತಾರೆ, ನಾವು ಓಡ್ತಾರೆ, ಅದು ಅವರ
ಸ್ವಭಾವ. ಅದಕ್ಕೆ ಬೇಕಾಗಿ ಅಷ್ಟು ಸುಲಭ ಇಲ್ಲ. ಒಂದು ಪ್ರಶಸ್ತಿ ಸಿಗಲಿಕ್ಕೆ ಅಷ್ಟು ಸುಲಭ ಇಲ್ಲ. ಎಷ್ಟೋ ಕೆಲಸ ಕಾರ್ಯ ಮಾಡಿದವರು ಇಲ್ಲಿದ್ದಾರೆ, ಎಷ್ಟೋ ಉತ್ತರದ ಶಿಕ್ಷಣ ಸಂಸ್ಥೆ ಬೆಳೆಸಿದವರು ಇಲ್ಲಿದ್ದಾರೆ. ಆದರೆ 2 ಅಕ್ಷರ ಹೃದಯದಲ್ಲಿ ಇಲ್ಲದಿದ್ದರೂ ಆ ಅಕ್ಷರವನ್ನು ಊರಿನ ಸಮಸ್ತ ಜನಗಳಿಗೆ, ವಿದ್ಯಾರ್ಥಿನಿಯರಿಗೆ, ಸ್ಪೆಷಲ್ ಆಗಿ ನಮ್ಮ ವಿದ್ಯಾರ್ಥಿನಿಯರಿಗೆ ದೂರದಿಂದ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ, ನಡೆಯಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಇಲ್ಲಿ ಸೆಕೆಂಡ್ PU ಕಾಲೇಜು ಬರಬೇಕಂತ ಒಂದು ಆಕಾಂಕ್ಷೆ ಇರುವಂಥ ವ್ಯಕ್ತಿ ಆಜಬರ್ ಅವರು. ಇದಕ್ಕಿಂತ ಸ್ಪೆಷಲ್ ಆಗಿ ನಾನು ಸಂತೋಷ ಪಡುವಂಥ ಕಾರ್ಯಕ್ರಮ ಅಂದರೆ, ನಾನು ಈ ವಾರ್ಡ್ನ ಚುನಾಯಿತ ಪ್ರತಿನಿಧಿಯಾಗಿ ನನ್ನ ವಾರ್ಡ್ಗೆ ಸಂದಂಥ ಅತ್ಯುನ್ನತ ಪ್ರಶಸ್ತಿ ತುಂಬ ನಾನು ಸಂತೋಷ ಪಡ್ತಾ ಇದ್ದೇನೆ. ಆತ್ಮಾರ್ಥದಿಂದ, ಅಂತರಾಳದಿಂದ ನಾನು ಹೇಳ್ತಾ ಇದ್ದೇನೆ, ನನ್ನ ಈ ಕ್ಷಣ, ಈ ಪ್ರಶಸ್ತಿ ನಮಗೆಲ್ಲರಿಗೂ ತುಂಬ ಸಂತೋಷ ತಂದಂಥ ವಿಚಾರ. ಹಾಜಬರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದ್ದು ನಮ್ಮ ಶಾಲೆಗೆ. ಆದ್ದರಿಂದ ಈಗಾಗಲೇ ಮೊಯ್ದೀನ್ ಸರ್ ಮತ್ತು ಅಧ್ಯಕ್ಷರು ಹೇಳಿದ್ದಾರೆ, ನಮಗೆ ಸಂತೋಷವಾಗಿದೆ. ಮತ್ತು ನಮಗೆ ಶಾಲೆಯಲ್ಲಿ ಒಂದು ಪ್ರೋತ್ಸಾಹ, ಎಲ್ಲಿ ಹೋದರೂ ಅರೆಕಳ ಶಾಲೆ ಅಂದರೆ ಪದ್ಮಶ್ರೀ ಪ್ರಶಸ್ತಿ ಪಡೆದ ಹಾಜಬರ ಶಾಲೆ ಅಂತೇಳಿ ನಮಗೆ ಎಲ್ಲಿಯೂ ಗೌರವ ಸಿಗ್ತದೆ. ಮತ್ತು ಇದು ದೇವರು ಸಂದ, ಅರೆಕಳ ಗ್ರಾಮಕ್ಕೆ ಸಂದ ಒಂದು ವಿಶೇಷವಾದ ಒಂದು ಬಿರುದು ಅಂತ ಹೇಳ್ತಾ ನಾನು ಚಿಕ್ಕ ಭಾಷಣ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾವೆಲ್ಲ ಸಂಭ್ರಮ ಪಡ್ತಾ ಇದ್ದೇವೆ, ಚಿಕ್ಕ ಮಕ್ಕಳು ಕೂಡ ಸಂಭ್ರಮ ಪಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ, ನಮ್ಮ ಗೌರವಾನ್ವಿತ ಕುಲಪತಿಗಳ ಪರವಾಗಿ ಹಾಗೂ ಎಲ್ಲ ನಮ್ಮ ಸಹೋದರಿಗಳ ಮಿತ್ರರ ಪರವಾಗಿ ನಮ್ಮ ಅಕ್ಷರ ಸಂತ ಹಾಜಬ್ಬ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡುತ್ತೇನೆ. ನಾವು ಮಹಾತ್ಮ ಗಾಂಧಿಯವರ ಬಗ್ಗೆ, ಅಂಬೇಡ್ಕರ್ ಬಗ್ಗೆ ಕೇಳಿದ್ದೇವೆ. ಇವತ್ತು ನಮ್ಮ ಮುಂದೆ ಜೀವಂತ ದಂತಕಥೆಯಾಗಿ ಹಾಜಬ್ಬ ಅವರಿದ್ದಾರೆ. ನಾವು ಮಾತನಾಡುವಾಗ ಭಾಷಣದಲ್ಲಿ ಹೇಳಿದ ಅನಕ್ಷರಸ್ಥ ಅಂತ, ಬಟ್ ಅವರ ಮಾಡಿದ ಸೇವೆ, ಅವರು ನಮಗೆ ಕಲಿಸಿಕೊಟ್ಟಂಥ ಏನೋ ಒಂದು ಜ್ಞಾನ ಇದೆ, ಬೇರೆ ಬೇರೆ ರೀತಿಯಲ್ಲಿ ಸೇವೆ ಮೂಲಕ ಇರ್ಬೋದು ಅಥವಾ ಸಾಧನ ಮೂಲಕ ಇರ್ಬೋದು, ಅದು 10 ಅಲ್ಲ 100 ಡಾಕ್ಟರೇಟ್ಗಳಿಗೆ ಸಮಾನ. ಒಬ್ಬ ಸುಸಂಸ್ಕೃತ ಪ್ರಜ್ಞಾವಂತ ನಾಗರಿಕ ಹೇಗೆ ಇರಬೇಕು, ಒಂದು ಸಮಾಜಕ್ಕೆ, ದೇಶಕ್ಕೆ ಹೇಗೆ ಕೊಡುಗೆಯನ್ನು ಕೊಡಬೇಕು ಅಂತ ತಿಳಿದುಕೊಳ್ಳಲಿಕ್ಕೆ ನಮಗೆಲ್ಲರಿಗೂ ಒಂದು ಮಾದರಿಯಾಗಿ ಇರುವಂಥವರು ಹಾಜಬ್ಬ ಅವರು. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅವರ ಈ ಸೇವೆ ಹೀಗೆ ನಿರಂತರವಾಗಿ ಮುಂದುವರಿಯಲಿ. ಅವರ ಜೊತೆ ನಾವು ಕೈ ಜೋಡಿಸೋಣ. ಮುಂದೊಂದು ದಿನ ಬರ್ತದೆ, ನಾನು ಕಾನ್ಫಿಡೆಂಟಾಗಿ ಹೇಳ್ತೇನೆ. ಇವತ್ತು ಪದ್ಮಶ್ರೀ ಪ್ರಶಸ್ತಿ ಬಂದಿದೆ, ನಾಳೆ ಅವರ ಸೇವೆಗೆ ಭಾರತ ರತ್ನ ಪ್ರಶಸ್ತಿ ಕೂಡ ಬರುವ ಒಂದು ಸಂದರ್ಭ ಬರ್ತದೆ. ಆ ಎಲ್ಲ ಸುದಿನಕ್ಕೆ ನಾವೆಲ್ಲರೂ ಕಾಯೋಣ. ಅವರ ಸೇವೆಗೆ ನಾವೆಲ್ಲರೂ ಜೋಡಿ ಹೋಗೋಣ. ಹೂವಿನೊಂದಿಗೆ ದಾರ ಹೋಗೋದಂತ ಹೇಳ್ತೇವೆ ಸ್ವರ್ಗಕ್ಕೆ, ಅದರೊಟ್ಟಿಗೆ ಅಂತ ಹೇಳಿದರೆ ನಾವು ಕೂಡ ಅವರೊಂದಿಗೆ ಸಂಭ್ರಮಿಸ್ತಿದ್ದೇವೆ. ಈ ಸಂಭ್ರಮಕ್ಕೆ ನಮಗೂ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಹೃತ್ಪೂರ್ವಕ ಅಭಿನಂದನೆ, ಕೃತಜ್ಞತೆಗಳು ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಆತ್ಮೀಯರೇ, ಕೇಂದ್ರ ಸರ್ಕಾರ ಅರೇಕಲ ಹಾಜಬ್ಬರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ. ಈ ಸಂದರ್ಭದಲ್ಲಿ ಇವತ್ತು ನಾವು ಅವರನ್ನು ಸನ್ಮಾನಿಸ್ತಾ ಇದ್ದೇವೆ. ಫಾಯಿಮಾ ಇಂಟರ್ನ್ಯಾಷನಲ್ ಹಜ್ ಆ್ಯಂಡ್ ಉಮ್ರಾ ಇವರು ಅರೇಕಲ ಹಾಜಬ್ಬರವರಿಗೆ ಉಚಿತವಾಗಿ ಹಜ್ ಮತ್ತು ಉಮ್ರಾದ ಒಂದು ಅವಕಾಶವನ್ನು ಅವರಿಗೆ ಮಾಡಿಕೊಡ್ತಾ ಇದ್ದಾರೆ. ಆ ಮೂಲಕ ದೇವರ ದಯೆಯಿಂದ ದೇವರು ಖಂಡಿತವಾಗಿ ಅವರಿಗೆ ಅವಕಾಶ ಕೊಡ್ತಾರೆ. ಶೀಘ್ರದಲ್ಲೇ ಅವರ ಎಲ್ಲ ಕನಸುಗಳು ನನಸಾಗ್ತದೆ. ಅದರ ಜೊತೆಗೆ ಪವಿತ್ರ ಹಜ್ ಮತ್ತು ಉಮ್ರಾ ಈ ಎರಡನ್ನೂ ಕೂಡ, ಸರ್ ಉಮ್ರಾ ಅಂದರೆ ಮಕ್ಕಾ ಮತ್ತು ಮದೀನಕ್ಕೆ ಹೋಗುವಂಥದ್ದು, ಹಾಗೆ ಹಜ್ ಇದು ಎರಡನ್ನೂ ಕೂಡ ಇವತ್ತು ಈ ಒಂದು ಟ್ರಾವೆಲಿಂಗ್ ಸಂಸ್ಥೆಯವರು ಇವತ್ತು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾವು ವಿಶೇಷವಾದಂಥ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಇದರ ಒಂದು ಆಫರ್ ಲೆಟರ್ ಏನು ಅವರ ಕೊಡುಗೆ ಇದೆ, ಆ ಕೊಡುಗೆಯ ಒಂದು ಪತ್ರವನ್ನು ಇದರ ಸಂಸ್ಥೆಯ ಮುಖ್ಯಸ್ಥರು ಸನ್ಮಾನ್ಯ ಆಜಬ್ಬರ್ ಅವರಿಗೆ ವಿತರಿಸ್ತಾ ಇದ್ದಾರೆ. ಗ್ರಾಮ ಪಂಚಾಯತಿ
ಅಧ್ಯಕ್ಷರು ನನ್ನ ತುಂಬ ಆತ್ಮೀಯರಾಗಿ ನನ್ನನ್ನು ಭಾಳ ಬೆಸ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಯಾವಾಗಲೂ ಒಂದು ಫಂಕ್ಷನ್ ಕೂಡ ನನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಒಂದು ಬೆರಳು ಸೋಟಿ ನನಗೆ ಕೈ ಜೋಡಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ನಮ್ಮ ಥರ ನನ್ನ ಇಂಥ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ನಮ್ಮ ಅರೆಕಲದಲ್ಲಿ ಬರಲಿ ಅಂತ ಹಾರೈಸಿ ನನಗೊಂದು ಇಂಥ ಒಂದು ಅವಕಾಶ ಕೊಟ್ಟ ಈ ಸುಂದರವಾದ ವೇದಿಕೆಯಲ್ಲಿ ನೋಡಿ, ನಮ್ಮ ಅರೆಕಲ ಎಲ್ಲ ನಾಗರಿಕ ಮತ್ತು ಸಮಸ್ಯೆ 3 ಶಾಲೆ ಉಂಟು ಕಾಣ್ತದೆ. ನಮ್ಮ ಈ 3 ಶಾಲೆಯನ್ನು ಒಟ್ಟಿಕೊಂಡು ಈ ಅರೆಕಲ ಸರ್ಕಾರಿ ಶಾಲೆಯಲ್ಲಿ ಕೈ ಜೋಡಿಸಿದ ಎಲ್ಲ ಶಿಕ್ಷಕರ ಮಂದರು, ಈ ಶಾಲೆ ಎಲ್ಲ ಮುಖ್ಯೋಪಾಧ್ಯಾಯರಿಗೆ ನನ್ನ ಮೊದಲಾಗಿ ಮಾಜಿ ನನ್ನ ಇವರಿಗೆ ಯಾರಿಗೆ ರವೀಂದ್ರಯವರಿಗೆ ಮತ್ತು ನಮ್ಮ ತೇಗಮ್ ಸಾರಿಗೆ ಹಲವಾರು ಜನ ಇದ್ದಾರೆ. ಮತ್ತು ಇವತ್ತು ಕೂಡ ನನ್ನ ಈ ಸಂದರ್ಭದಲ್ಲಿ ನನಗೆ ಮಂಗಳೂರು ನೋಡಿ, ಮಂಗಳೂರು ವಿಶ್ವವಿದ್ಯಾಲಯ ಅಂದರೆ ನನಗೆ ಅತ್ಯಂತ ಗೌರವ ಇದ್ದ. ನಾನು ಏಕೆಂದರೆ ಅತ್ಯಂತ ನಾನು ಭಾಳ ಸಂತೋಷದಿಂದ ಅಭಿನಂದನೆ. ಏಕೆಂದರೆ ಮಂಗಳೂರು ಕುಲಪತಿ ಅವರು ಹನುಮಯ್ಯ ಇರುವಾಗ ನಾನೊಂದು ಸಂದರ್ಭ ಇತ್ತು. ಈಗ ಮೊನ್ನೆ ತಾನೇ ನನ್ನನ್ನು ಪದ್ಮಶ್ರೀ ನಾನು ಡೆಲ್ಲಿ ಹೋಗುವಾಗ ಮಂಗಳೂರು ವಿಶ್ವವಿದ್ಯಾಲಯ ನಾನು ಶಾಸಕರು ಹತ್ತಿರುವಾಗ ನಮ್ಮ ಉಪಕುಲಪತಿ ಅವರು ಹನುಮಯ್ಯ ಅವರು ಇದ್ದರು. ಸರ್, ನನ್ನ ಇಂಥೊಂದು ಅವಕಾಶ ನಾನು ಸಿಕ್ಕಿದೆ, ಹೋಗಿ ಬರ್ತೇನೆ, ನಿಮ್ಮನ್ನು ನಾನು ಕೂಡ ಕಾಂಟ್ರಾಕ್ಟ್ ಆಗ್ತೇನೆ ಕೂಡ ಹೇಳಿದರು. ಇವತ್ತು ಈ ಸಂದರ್ಭದಲ್ಲಿ ಭಾಳ ಗೌರವಾನ್ವಿತ ರಫೀಕ್ ಸಾರ್ ಅವರು, ನನ್ನ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಹಮ್ಮದ್ ಮೋಹನ್ ಅವರು, ನನ್ನ ಗ್ರಾಮದ ಪೆತ್ತಂಪೇಜೆ ಯಾರು ಬದ್ರಿಂದ ಅವರು, ಹಲವಾರು ಗಣ್ಯರು ನೀವು ಅಂಬುರೋಪಯೋಗಕೊಂಡು ನನ್ನ ಮೇಲೆ ಒತ್ತಾಯ ಮಾಡ್ತಾರೆ. ಆದರೆ ಬಂಧುಗಳೇ, ಕರ್ನಾಟಕದ ಮೂಲೆ ಇಲ್ಲದ ಅರೆಕಲ ಗ್ರಾಮದಲ್ಲಿ ನಾನು ಪಂಜಮಾಡಿಯಲ್ಲಿ ಹುಟ್ಟಿ ಬೆಳೆದವನು. ನಾನು ಯಾವ ವೇದಿಕೆಯಲ್ಲಿ ಮಾತಾಡುವ ಅರ್ಹದನ ಅಲ್ಲ. ಆದರೆ ಬಡತನ ನಾವು ಶೆಟ್ನವರ ಭೂಮಿಯಲ್ಲಿ ಹುಟ್ಟಿ ಬೆಳೆದು ನನ್ನ 55ನೇ ಶತಮಾನದಲ್ಲಿ ನಾನು ಶೆಟ್ನವರ ತಾಯಿ ಭತ್ತೆ ಹೋಗಿತ್ತು, ತಂದೆ ಭೂಮಿ ಇದಕ್ಕೆ ಹೋಗಿಲ್ಲ, ನಾನು ಯಾವ ಇದಿರಲ್ಲ. ಆದರೆ 74ರಲ್ಲಿ ನೆರೆ ಬಂತು. ನನ್ನ ಟಿ ಫರೀದ್ ಅವರು ನನಗೆ 1 ಎಕರೆ 31 ಎಕರೆ ಸ್ಥಳ ಮಾಡಿದರು ನನ್ನ ತಂದೆಗೆ. ಅದರಲ್ಲಿ ಅರೆಕಲದ ಗ್ರಾಮ ನನಗೆ ಪಂಜಮಾಡಿ ಎಂದು ಗ್ರಾಮ ಬೆಳಲಿಕ್ಕೆ ಅವಕಾಶ ಬಂತು. ಫರೀದ್ ಅವರನ್ನು ನೀಪಡುವ ಪರಿಸರ ನಾನು ಬಂದೆ. ಒಬ್ಬ ಸಾಮಾನ್ಯ ಮನುಷ್ಯಾಗಿ ಸೆಂಟ್ರಲ್ ಮಾರ್ಕೀಜಿಂದ ಬಂದ ಸಂದರ್ಭದಲ್ಲಿ ನಾನು ಇನ್ನು ಬದಲಾವಣೆ ಕಂಡೆ. ಒಬ್ಬ ಸೆಂಟ್ರಲ್ ಮಾರ್ಕಿ ಇಸಾಕಾಜಿಂದ ಇದ್ದಾರೆ, ಗೊತ್ತಿರ್ಬೋದು. ಇವ ಅವರ ಕೈಯಿಂದ ಕಿಟ್ಲನ್ನು ಒಂದು ಕಾಲು ತಗೊಂಡು ಇಂಥದ್ದೇ ನೋಡಿ, ನಮಗೆ ಸಿಕ್ತಿಲ್ಲ ಈಗ ಕೊಡ್ತಾರೆ ಎಲ್ಲರೂ ಗಣ್ಯ. ಅದೇ ಕಿಟ್ಲನ್ನು ಸಾಲಕೊಂಡು ಓಡುವಾಗ ನನ್ನ ಹತ್ರ ಒಂದು ಕುದುರೆ ಸಾಲ ಕೊಡುವ ಹಣ ಇರಲಿಲ್ಲ ನನ್ನ ಆ ಕಾಲದಲ್ಲಿ 78ರಲ್ಲಿ. ಆ ಸಂದರ್ಭದಲ್ಲಿ ನಾನು ಭಾಳ ಮುಜುಗರಾದ. ಸಾಲ ತಗೊಂಡು ಓಡಾಡುವಾಗ ಮಂಗಳೂರು ಬಸ್ ನಿಲ್ದಾಣದಲ್ಲಿ ನನ್ನನ್ನು ಭಾಳ ದೂರಸ್ಥಿತಿಯಿಂದ ನೋಡಿ ಇದರಿಂದ ಮುಜುಗರಾದೆ. ಆದರೆ 2080ರಲ್ಲಿ ನನಗೆ ಮದುವೆ ಇತ್ತು, 3 ಮಕ್ಕಳಿತ್ತು, ಬೇರೆ ಬೇರೆ ಕಾರಣದ ಅರೆಕಲ ಗ್ರಾಮದ ತಾಹಾ ಜುಮಾ ಮಸೀದಿಯ ಈಗಲೇ ನಮ್ಮ ಗೌರವಾನ್ವಿತ ಈಗಲೇ ಕಂತ್ರಾಟ ಖಾಲಿದವರ ನೇತೃತ್ವ ಮಹಲಾರ್ ಮೋಹನ್ ಅವರು ಇದ್ದರೆ, ಗೌರವಾನ್ವಿತ ಇ ಟಿ ಫರೀದ್ ಅವರು 99ನಲ್ಲಿ ರೌಲತುಲ್ ತಾಹಾ ಜುಮಾ ಮಸೀದಿಯ ಅಧ್ಯಕ್ಷ ಮಾಡಿದರು. ರೌಲತುಲ್ ಮಾದ್ರಸಾ ಉದ್ಘಾಟನೆ ಮಾಡಿದ್ರು. 5 ವರ್ಷ ನಿರಂತರ ಗೌರವಾನ್ವಿತ ಉಲಮಾ ಶಿರಮಣಿಯಲ್ಲಿದ್ದಾರೆ. ನನ್ನನ್ನು ಇವತ್ತು ಮಕ್ಕ ಹೋಗೋರು ಜನರಿದ್ದಾರೆ. ಉಲಮಾ 6 ವರ್ಷ ದುಡಿದೆ ನಾನು ಅದರಲ್ಲಿ. ಯಾಕೆಂದರೆ ರೌಲತುಲ್ ಮದ್ರಸದಲ್ಲಿ ಈ ಸ್ಥಾಪನೆ ಸವಲತ್ತಲ್ಲಿ 2000 ಜೂನ್ 17 ತಾರೀಕು ಬಿ ಖಾಲಿದ ಅಧ್ಯಕ್ಷರು ಆಜಬ್ಬ ವಾರ್ಡ್ನಾರಿ ಖಜಂತಿ ರಫೀಕ್ ಮಾಸ್ಟರ್ ಅವರೇ, ಆಜಬ್ಬ ಅವರು ವಾರ್ಡ್ನಾರಿ ಖಜಂತಿ 28 ಮಕ್ಕಳನ್ನು ಎಲ್ಲ ಧರ್ಮ ಸೇರಿಕೊಂಡು ಈಗಲೇ ಹೇಳಿದ್ದಾರೆ. ನನ್ನ ಮಲಾರಿ ಮೋಹನ್ ಅವರು ಕೆ ಆನಂದ್ ಅವರನ್ನು ಗುಸಿದ್ರು ಈ ಸಂದರ್ಭದಲ್ಲಿ. ಅವಾಗ 2007 ಜೂನ್ 17 ತಾರೀಕು ಶನಿವಾರ ನೋಡಿ ಹಿಂದೆ ಕೂತಿದ್ರು ಕೆ ಹನುಮಂತಪ್ಪ ಒಂದು ಇದ್ರು ಅಲ್ಲಿ. ಅವರು ನಮ್ಮನ್ನು ಬಿಟ್ಟು ಹೋದರು. 2001ರಲ್ಲಿ 28 ಮಕ್ಕಳು ಯಾರು ಇದ್ದಾರೆ STM ನಿರ್ಣಯ ಬಂತು. 28 ಮಕ್ಕಳಲ್ಲಿ ಆಜಬ್ಬ ಬಡತನ ಇದ್ದವನು. ನನ್ನ ಮಗಳಿದ್ದ ಮನೆಯಲ್ಲಿ ಇದ್ದ ಮಗಳನ್ನ ಆ ಶಾಲೆಯಲ್ಲಿ ಸೇರಿಸಿದ್ದೇನೆ. ಯಾಕೆಂದರೆ ರೌಲತುಲ್ ಮದ್ರಸದಲ್ಲಿ ಸೇರಿಸೋಣ. ಇ ಟಿ ಫರೀದ್ ಅವರು ಮರುವು ಇ ಟಿ ಫರೀದ್ ಖಾದರ್ ಅವರ ತಂದೆ ಒಬ್ಬ ಕಿಲಾರ್ ಟೀಚರ್ ಡೆಪ್ಯುಟೇಷನ್ ಕೊಟ್ಟು ಕೆ ಆನಂದ ಅವರು. ಏಕೆಂದರೆ ನಾನು ನಿಮ್ಮ ಹತ್ರ ಮನವರಿಕೆ ಮಾಡಿಕೊಡ್ತೇನೆ. ಈ ಸಂದರ್ಭದಲ್ಲಿ 28 ಮಕ್ಕಳು ನನ್ನ ಮಗಳಿದ್ದು, ನನ್ನ ಮಗಳ ಶಿಲಾಶಾಲೆ ಸೇರದೇ ಇದ್ದರೆ ಆಜಬ್ಬ ಇವತ್ತು 2021 ಪದ್ಮಶ್ರೀ ಸಿಗಲಿಕ್ಕೆ ಇಲ್ಲ. ಈ ಮದುವೆಯಲ್ಲಿ ನಿಂತುಕೊಳ್ಳಿಕ್ಕಿಲ್ಲ. ನನ್ನ ಮಗಳ ಸಂದರ್ಭ ಸೇರಿಸಿದ್ದೇನೆ. ಅದೇ ಬಿಡಿ ಜೊತೆಯಲ್ಲಿ ಇದು ಎಲ್ಲ ಆಗಿ
ಆಗ ಫರೀದವರು 28 ಮಕ್ಕಳನ್ನು ಇವನಿಗೆ ಬೆಂಚಿ ಶಾಸ್ಕಿ ಬೇಡಿಗೆ ಬೇಡ ಬಿಲ್ಡಿಂಗ್ ಮಾಡಿ ಬೇಡ ಫರೀದವರು ಹೇಳಿದರು ಮರ್ಹೂಮ್ ಇಟಿ ಫರೀದವರು ಕೆ ಆನಂದ್ ಅವ್ರ ಹತ್ರ ಇವನಿಗೆ ಬಿಲ್ಡಿಂಗ್ ಸ್ಯಾಂಕ್ಷನ್ ಮಾಡಿ ಅಂತ ನೋಡಿ 2001ರಲ್ಲಿ 21 ಆ ಶಾಲೆ STMC ಅದ ನಂತರ ನೋಡಿ ಶುರು ತೆಗೆದು ನಾನು ಏನು ಗೊತ್ತಾ ಕಣ್ಣ ನೀರು ತೆಗಿತೀನಿ. ಒಬ್ಬ ಸಾಮಾನ್ಯ ಮನುಷ್ಯ ಒಬ್ಬ ಬಡತನ ಇದ್ದವನು ಕಿಟ್ಲಾನೆ ಒಬ್ಬ ಸಾಲ ತಗೊಂಡು ಮಾಡೋಣ STMC ಅದರ ಏನು ಮಾಡಬಾರ್ದು ಕೊನೆಗಂಟೆ ಆದರೆ ನಾನು ಬಿಡಲಿಲ್ಲ ಛಲದಲ್ಲಿ. ಮರ್ಹೂಮ್ ಸೈದಾನಿ ಬಿಬಿ ದರ್ಗಾ ಕಮಿಟಿ ಶಾಪ್ ಸೆಮನಾಡು ಆಗಿನ 5,000 10 ಸಲ ಹೋಗೋ ನನ್ನ ಬಡವನ ಕೈಯಲ್ಲಿ ಕೊಟ್ಟರು. 5,000 ನನಗೆ 50,000 ಅದರ ಪ್ರಯೋಜನ. ಈಗ ನನ್ನ ಮಂಗಳೂರು ದೊಡ್ಡ ಉದ್ಯಮಿ HH ಕುഞ്ഞാಮದಾಜಿ ಅವರು ನನಗೆ 5,000 ಕೊಟ್ಟು 8 ದಿವಸ JCB ಕೊಟ್ಟು ಇದೇ ಕಾಲೇಜಿನವರ ನೇತೃತ್ವದಲ್ಲಿ ಸಮತಟ್ಟು ಮಾಡಿ ಬಿಲ್ಡಿಂಗ್ ಕೆ ಆನಂದ್ ಅವರ 2001ರಲ್ಲಿ ಎತ್ತಿಕೊಂಡು 2001 ಆಯಿತು 2003 ಆಯಿತು ನೋಡಿ. ನಮ್ಮ ರಫೀಕ್ ಮಾಸ್ಟರ್ ಅವರು ತಾಲೂಕು ಪಂಚಾಯತಿಯಲ್ಲಿ ಶಿಕ್ಷಣ ಇಲಾಖೆಗೆ ದುಡ್ತಾ ಇದ್ದರು. ಒಂದು ಗ್ಯಾಸ್ ಕೂಡ ಎಷ್ಟೋ ಸಲ ನಾನು ಹೋಗಿ ಅವರ ನೆನಪು ಬರ್ತದೆ ಈ ಸಂದರ್ಭದಲ್ಲಿ ರಾಜಪ್ಪ ಅಂತೆ. 2004 ಸೆಪ್ಟೆಂಬರ್ 16 ತಾರೀಕಿಗೆ ಒಬ್ಬ ಸಾಮಾನ್ಯ ಮನುಷ್ಯನನ್ನು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯದರ್ಶಿ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯದರ್ಶಿ ಶಿವಾನಂದ ಮೂರ್ತಿ ಎಲ್ಲರನ್ನು ಬರೀತೇನೆ ಒಬ್ಬ ಆಜಬ್ ಅಂದು ಒಬ್ಬ ಸಾಮಾನ್ಯ ಮನುಷ್ಯನ ನೀ ಬರೆಯಿರಿ ಅಂತ ಹೇಳಿದರು. ಇವತ್ತು ಕೂಡ ನಾನು ಈ ಮಟ್ಟಿಗೆ ಬೆಳಿಬೇಕಾದ್ರೆ ಒಬ್ಬ ಗುರುವಪ್ಪ ಬಾಳೆಪುಣಿ 4 ಜನ ನನ್ನ ಬಣೆ ಬಂದಿರು. ಗುರುವಪ್ಪ ಬಾಳೆಪುಣಿ ಯೋಗಿಸವಲ್ಲ ಲ್ಯಾಂಡ್ ಸಿಪಿಂಟು 4 ಜನ ಇವತ್ತು ಕೂಡ ನನಗೆ ತಿಂಡಿ ಕೊಂಡು ಕೊಡ್ತಿದ್ರು ಆ ಪುಣ್ಯಾತ್ಮರು. ಏಕೆ ಇಲ್ಲಿ ನಮ್ಮ ಇಲ್ಲಿ ಏರ್ಪೋರ್ಟ್ನಿಂದ ಬರುವ ಪುಣ್ಯಾತ್ಮ ನನಗೆ ತಿಂಡಿ ಕೊಟ್ಟು ಬರ್ತಾರೆ. 4 ಜನರಲ್ಲಿ ಒಬ್ಬ ಅವರು ಕೂಡ ಇದ್ದಾರೆ ಇವತ್ತು. ಆದರೆ ಇವತ್ತು ಚುಟುಕದಲ್ಲಿ ಹೇಳಿ ಕಿತ್ತಲೆ ಬುಟ್ಟಿಯಲ್ಲಿ ಅಲ್ಲಿದ್ದ ಅಕ್ಷರ 2004 ಸೆಪ್ಟೆಂಬರ್ 16 ತಾರೀಕಿಗೆ ವಸಂತಿಗೆ ಅಂತ ಬರೆದ ನಂತರ ಆಜಬ್ಬ ಬದಲಾವಣೆಗೆ ಆದ 1 ಮಿನಿಟ್ ಶಾಲೆಯಲ್ಲೂ ಆಜಬ್ಬ ಬದಲಾವಣೆಗೆ ಆದ. ಯಾವುದು ಬದಲಾವಣೆಗೆ? ಒಬ್ಬ ಸಾಮಾನ್ಯ ಮನುಷ್ಯ ಒಬ್ಬ ಬಡತನ ಇದ್ದವನು ಒಂದು ಕುರ ಕಿತ್ಲಾಂಡಿ ಅಜ್ಜಿಂದ ಸಾಲ ತಗೊಂಡು ಬರುವ ಮನುಷ್ಯ ಕಿತ್ತಲೆ ಬುಟ್ಟಿಯಲ್ಲಿ ಅರಿದ ಅಕ್ಷರವನ್ನು ಲೇಖನ ಬರೆಯಿದರು. ಆ ಸಂದರ್ಭದಲ್ಲಿ ನಾನು ಕಣ್ಣು ಸನ್ಮಾನ್ಯ ಯೂನಿವರ್ಸಿಟಿ 2 ಪ್ರೊಫೆಸರ್ ಇದ್ದಾರೆ. ಇಂದ ಬದಿಯ ನನ್ನ ವೀರೇಂದ್ರ ಸೇವೆಯವರಿದ್ದಾರೆ. ಇಂದ ಕೂಡ ನಮ್ಮ ರಾಮಕೃಷ್ಣ ಪ್ರೌಢಶಾಲೆ ಎಲ್ಲ ಅಧ್ಯಾಪಕರಿದ್ದಾರೆ. ಎಲ್ಲ ನನ್ನ ಈ 6 ಮಂದಿ ನನ್ನ ಗೌರವಾನ್ವಿತ ನಮ್ಮ ಶಾಲೆಯ ಶಿಕ್ಷಕರಿದ್ದಾರೆ. ನಮ್ಮ ಹೆಮ್ಮೆ ಆಗ್ತದೆ ನನಗೆ ಕೂಡ. ಈ ಸಂದರ್ಭದಲ್ಲಿ ಹೇಳ್ತಾನೆ ಆಜಬ್ಬ ಎಂದ ವ್ಯಕ್ತಿಗೆ ಯಾರು ಕೂಡ ಬೆಲೆ ಕೊಡಲಿಲ್ಲ. 40 ಸೆಂಟ್ ಸಾಲ ಗುಡ್ಡೆ ಮೇಲೆ ತೆಗೋಗ ಅಜಬ್ಬ ಹುಚ್ಚ ಅಂತ ಹೇಳಿದ್ರು. ಅಜಬ್ಬ ಬೇರೆ ಅಂದ್ರಲ್ಲ. ಈಗ ಕಿಸ್ ಕಾಲಿದೆ ಬಿ ಕಾಲಿದೆ ಅವರೇ ಸಾಕ್ಷಿ. ಆದರೆ ನಾನು ಛಲ ಬಿಡಲಿಲ್ಲ. ವಸಂತಿಕಾಂತ ಪತ್ರಿಕೆಯಲ್ಲಿ ಗುರುವಪ್ಪ ಬಳ್ಳಿನ ಬರೆದು ಕಿತ್ತಲೆ ಬುಟ್ಟಿಯಲ್ಲಿ 2004 ಇವತ್ತು ಕೂಡ DC ಕಚೇರಿಯಲ್ಲಿ ಹೇಳ್ತೀನಿ ಬೆಳಿಗ್ಗೆ ನಾನು ಒಂದರಲ್ಲಿ ನಮ್ಮ ಪ್ರತಿಭಾ ಕಲ್ಪುಡ 2004 ನವೆಂಬರ್ 1 ತಾರೀಕಿಗೆ ಒಬ್ಬ ಬಡವನಾಗಿ ಅಜಬ್ಬ ಕಿತ್ತಲೆ ಬುಟ್ಟಿಯಲ್ಲಿ ಅಲ್ಲಿ ಬರೆದ ನಂತರ 2004 ನವೆಂಬರ್ 30 ತಾರೀಕಿಗೆ ಅಲ್ಲ ನವೆಂಬರ್ ತಿಂಗಳಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ 25 ಮಂದಿ ಪೈಕಿ ಕರ್ನಾಟಕ ಪ್ರತಿಭಾ ಕಲ್ಪುರ ಮುಖಾಂತರ ರಬಲೆ ಮನೆಗೆ 25 ಮಂದಿಲಿ ಒಬ್ಬ ಬಡವ ನಾನು. ಯಾವುದು? ಜಿಲ್ಲಾ ರಾಜ್ಯೋತ್ಸವ. ಒಬ್ಬ ಸಾಮಾನ್ಯ ಮನುಷ್ಯಗೆ ಮಂಗಳೂರು ಕಿಟ್ಲನ್ನು ಮಾಡಿ ಯಾವುದು ಹೇಳಿಲ್ಲ. 2004 ನವೆಂಬರ್ 1ಕ್ಕೆ ಜಿಲ್ಲಾ ರಾಜ್ಯೋತ್ಸವ ಕೊಟ್ಟು ರಫೀಕ್ ಸರ್ ಅವರೇ ನಿಮ್ಮ ವಾಗಿ ನನ್ನ ಮಾತುಗೆ ಸ್ವಲ್ಪ ಗಮನಿಸಿ. 2004 ನವೆಂಬರ್ 1ಕ್ಕೆ 25 ಮಂದಿರಲ್ಲಿ ಈ ವಿಶಿಷ್ಟ ಹೋಟೆಲ್ ನಮ್ಮ ಇಲ್ಲಿ ದೊಡ್ಡ ಅಂಬಣ ಹೋಟೆಲ್ ಇದರ ಗೌರ್ಮೆಂಟ್ ಕಾಲೇಜ್ ಇದೆ, ದೊಡ್ಡ ಹೋಟೆಲ್ ಇದೆ. ಅದರಲ್ಲಿ ಒಬ್ಬ ಕೂಡ ಅವರು ಭಾಳ ಉದ್ಯಮಿ, ಭಾಳ ಕಾಲೇಜ್ ಇದೆ. 25 ಮಂದಿಯಲ್ಲಿ ನಾನು ಒಬ್ಬ ಬಡವ. ಅವರು ಕರ್ನಾಟಕ ಜಿಲ್ಲಾ ರಾಜ್ಯೋತ್ಸವ ಅರವಿಂದ ಶ್ರೀನಿವಾಸ ಇರುವಾಗ ಜಿಲ್ಲಾ ರಾಜ್ಯೋತ್ಸವ ಒಟ್ಟು ನನಗೆ ಕೊಟ್ಟು ನೋಡಿ. 2000 ಇಸ್ವಿ 4 ಜನವರಿ 1 ಮಾನ್ಯ ಜಿಲ್ಲಾ ತಾಲೂಕು ಪಂಚಾಯತ್ ಅಧ್ಯಕ್ಷರೇ 2004 ಕನ್ನಡ ಬಬ್ಬ ವರ್ಷದ ಪ್ರಶಸ್ತಿ ಯಾರು ನನ್ನ ಕೊಂಡು ಹಾಕಿ 1 ಲಕ್ಷ ಕೊಟ್ಟು ಪ್ರಚಾರ ಕೊಟ್ಟು ಇಡೀ ದೇಶದ ಮೂಲೆ ಮೂಲೆಯನ್ನು ನನ್ನನ್ನು ಬಡತನ ಇದ್ದವನ್ನು ಪ್ರಚಾರ ಮಾಡಿದ ಮಾಧ್ಯಮ ಮಿತ್ರರೇ ಈಗಲೇ ಬಂದವರು ಅವರು ನನ್ನನ್ನು ಪ್ರಚಾರ ಮಾಡಿದರು. ಯಾಕೆಂದರೆ 2004 ಅದು ಕೂಡ ಜಾರ್ಜ್ ಶರ್ಮಾ ಸನ್ಮಾನ್ಯ ಈಗ ನಮಸ್ಕಾರ ಗೌರವಾನ್ವಿತ ಬಾಳೆಪುಣಿಯವರು 2004 ಜನವರಿ 1ಕ್ಕೆ 3 ಪೇಜಿ ಒಬ್ಬ ಬಡತನ ಇದ್ದವನು ಇದರ
ಕನ್ನಡ ಒಬ್ಬ ವರ್ಷದ 3 ಪೇಜಿಯಲ್ಲಿ ಗೌರವಾನ್ವಿತ ರಫೀಕ್ ಮಾಸ್ಟರ್ ಅವರೇ ತಾಲೂಕು ಪಂಚಾಯತ್ ಅಧ್ಯಕ್ಷರೇ ನನ್ನ ಗ್ರಾಮ ಪಂಚಾಯತ್ ಅವಧಿ 3 ಪೇಜಿ. ಇವತ್ತು ಕೂಡ ನನ್ನ ಕುಟುಂಬ, ನನ್ನ 3 ಮಕ್ಕಳು, ನನ್ನ ಮಗನ ಯಾರೇ ಬರ್ತಾರೆ, ನನ್ನ ಮಾಧ್ಯಮ ಮಿತ್ರರಲ್ಲಿ ಒಬ್ಬನು ಕೂಡ ಅದರಲ್ಲಿ 3 ಪೇಜಿ ನನ್ನ ಇಡೀ ಕುಟುಂಬ ಇದೆ. ಅದರಲ್ಲಿ 3 ಕುಟುಂಬ, ನನ್ನ ಮಗ ಇವತ್ತು ಇದ್ದಾನೆ. ಅದರ ನಂತರ ನನ್ನ ಮಾಧ್ಯಮ ಮಿತ್ರರು ನನ್ನ 3 ಕುಟುಂಬ ಇಲ್ಲ, ನನ್ನ ಹೆಂಡತಿ ಇರಲಿಲ್ಲ, ಯಾರು ಕೂಡ ನಿಲ್ಲಿಲ್ಲ. ಆದರೆ ಇನ್ನೇ ಲೈವಲ್ಲಿ ಕಂಡಿದ್ದಾನೆ ನನ್ನ ಮಗ ಕೂಡ, ಯಾರೋ ತೋರಿಸಿದ್ದಾರೆ ನಮ್ಮ ಗ್ರಾಮ ಪಂಚಾಯತ್ ಪ್ರಥಮ ಗದ್ದೆ. ಅದು ಬಿಡಿ ಏನಾದ್ರೂ ಅದು ನಾನು ಕೂಡ 5 ಸ್ಟಾರ್ ಹೋಟೆಲ್ ಎಲ್ಲಿ ನಾನು ಡಿಲ್ಲಿ ಹೋಟೆಲ್ ಆಸೆ ಹೋಟೆಲ್ ಇದ್ದೆ, ನನ್ನ ತಮ್ಮನ ಮಗ ತೋರಿಸಿದ್ದಾನೆ. ಅದು ಬಿಟ್ಟು ಜೊತೆಯಲ್ಲಿ ಅದರ ನಂತರ ನೋಡಿ ಕನ್ನಡ ಒಬ್ಬ ವರ್ಷ ನವಂಬರ್ 30 ತಾರೀಕಿಗೆ ನೋಡಿ ಅಲ್ಲ ಅದು ಡಿಸೆಂಬರ್ 30 ಪುನಃ ಅದನ್ನು ಹಣ ಕೊಡುವ ಒಂದು ನನಗೆ ಸರ್ಟಿಫಿಕೇಟ್ ಕೊಟ್ಟರು. 30 ಜುಲೈ 30 ತಾರೀಕಿಗೆ ನೋಡಿ ಕರ್ನಾಟಕ ಬ್ಯಾಂಕ್ ಚೇರ್ಮನ್ ಅನಂತ ಕೃಷ್ಣ ಅವರು ಗೌರವಾನ್ವಿತ ಈಗ ನಮ್ಮನ್ನು ಬಿಟ್ಟು ಅದೊಂದು ಮಿನಿ ವಿಧಾನಸಭೆ ನಿಮಗೆ ಗೊತ್ತಿರ್ಬೋದು. ಮಿನಿ ವಿಧಾನಸಭೆ ಮಂಗಳೂರಲ್ಲಿ ಅನಂತ ಕೃಷ್ಣ ಅವರು ನನ್ನ ಕನ್ನಡ ಭವನದ ಆಡಿಟರ್ ರಂಗನಾಥ್ ಅವರು ಜಾರ್ಜ್ ಅವರು ಶಾಲೆ ಭೇಟಿ ಕಟ್ಟಿದ್ರು. ಒಬ್ಬ ಮಾನ್ಯ ತಾಲೂಕು ಪಂಚಾಯತ್ ಅಧ್ಯಕ್ಷರೇ ಫರೀದ್ ಅವರ ಒಂದು ಸಮಯ ನಿಮ್ಮನ್ನು ನಾನು ಹೆಚ್ಚಿಗೆ ಬರ್ತೇನೆ. ಆ ಜಬ್ಬನ್ನು ಸನ್ಮಾನವಹಿಸಿ 50,000 1 ಲಕ್ಷ ಕೊಟ್ಟು ನನ್ನನ್ನು ಪ್ರಚಾರ ಮಾಡು. ನನ್ನ ನಂತರ ಅದರ ನಂತರ ನನ್ನನ್ನು ಒಬ್ಬ ಅಡ್ಡಾಣನ ಹಿಂದೆ ನೋಡಲಿಲ್ಲ. ಗೌರವಾನ್ವಿತ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರೇ, ನನ್ನ ಗ್ರಾಮ ಪಂಚಾಯತ್ ಈಗಿನ ಪ್ರಥಮ ನಾನು ಇದು ಮುಂದೆ ನೋಡಲಿಲ್ಲ. ಅದೇ ಸಾಲದಲ್ಲಿ 2006ರಲ್ಲಿ ಮುಂದೆ ಹೋಯಿತು 2006ರಲ್ಲಿ ನೋಡಿ ಗೌರವಾನ್ವಿತ ಮಂಗಳೂರು ಜಿಲ್ಲಾಧಿಕಾರಿ ಮೈಸೂರು ರಾವ್ ಒಬ್ಬನು ಸಾಮಾನ್ಯ ಮನುಷ್ಯನು ಚಾಕುಟದಲ್ಲಿ ರಾಜ್ಯಪಾಲರ ಮನೆಯಲ್ಲಿ ಚಾಕುಟದಲ್ಲಿ ಪಾಲ್ಗೊಳ್ಳಲು ಅವಕಾಶ ಕೊಟ್ಟಿದ್ರು. ನನ್ನ ಕೈಯಲ್ಲಿ ಲೆಟ್ರ್ ಕೊಟ್ಟಿಲ್ಲ. ಇವತ್ತು ಕೂಡ ಬೆಳಿಗ್ಗೆ ಹೇಳಿದ್ದೀನಿ ಅವರ ಪಿ ಹತ್ರ ಭಾಸ್ಕರ್ ಅವ್ರ ಹತ್ರ, ನನ್ನನ್ನು ಬೆಂಗಳೂರು ಇಲ್ಲಿ ಫೋನ್ ಮಾಡೋಕೆ ಒಳಗೆ ಬಿಡಲಿಲ್ಲ ಸರ್. ರಾಜ್ಯಪಾಲ ಅವರ ಬಲೆಯಲ್ಲಿ ನಿಮ್ಮ ಹತ್ರ ಫೋನ್ ಮಾಡಿ ಪ್ರಭಾಕರ್ ಸರ್ ಹೇಳಿದರು ಒಂದು ಸರ್ ಸ್ವಲ್ಪ ಸರ್ ನನ್ನ ಮೇಲ್ಕೊಲ್ಕೋಟೆಯಲ್ಲಿ ಗೌರಂಡ ಬಿಡಲಿಲ್ಲ. ಚಾಕುಟದಲ್ಲಿ ಪಾಲ್ಗೊಳ್ಳ ಅದು ಮಂಗಳೂರು ಜಿಲ್ಲಾಧಿಕಾರಿ ಫೋನ್ ಮಾಡಿ ಅಜ್ಜಬ ಹೌದಾ ನಾನು ಕೇಳಿ ಮಾಡಿ ನನ್ನ ಒಳಗೆ ಬಿಟ್ಟರು. ರಮೇಶ್ ಠಾಕೂರು ಇದು ಎಲ್ಲ ಎಂದು ಹೇಳ್ತೀಯ ನನ್ನ ಈ ಪರಿಸ್ಥಿತಿ ನೋಡುವಾಗ ಎಲ್ಲ ನನ್ನ ಕೈ ಜೋಡಿಸಿದೆ. ಅದಲ್ಲ ಚಾಕುಟದ ಪಾಲ್ಗೊಳ್ಳಿಲ್ಲ. 6 ಗಂಟೆ ನಂತರ ಚಾಕುಟ ತಿಂಡಿಯಲ್ಲಿ ಅಚ್ಚಂದು ಕೈ ಬಿಟ್ಟರು. 5 ಗಂಟೆ ನನ್ನ ಒಳಗೆ ಕಳಿಸಿದ್ರು ಅಂತ ಒಂದು ಒಂದು ಪ್ರೊಸೀಜರ್ ಇದೆ ಸರ್ಕಾರದ್ದು. 5 ಗಂಟೆ ನನ್ನ ಬಿಟ್ಟಿದ್ದು, ಅದರಲ್ಲಿ ಬೇರೆ ಬೇರೆ ದೊಡ್ಡದಲ್ಲಿ ಚಾಕುಟದ ಅಚ್ಚಂದು ಕೈ ಬಿಟ್ಟರು. 5 ಗಂಟೆ ಬಿಟ್ಟರು. ಅದರ ನಂತರ ನೋಡಿ ಮುಂದೆ ಹೋಯ್ತು. ಮಕ್ಕಳ ಮನೆ ಆಯಿತು, 1 ಎಕರೆ ಹೊಲ ಇತ್ತು. ಪುನಃ ನಾನು ಏನು ಮಾಡಿದೆ, ಇದೆಲ್ಲ ಸೇರಿಕೊಂಡು 40 ಸೆನ್ಸ್ ಸಾಲ ಬಿಟ್ಟು ಪುನಃ ನಾನು ಕನ್ನಡ ಒಬ್ಬ ವರ್ಷ ನಂತರ ಪುನಃ ನಾನು 25 ಸೆನ್ಸ್ ಸಾಲ ಬೇಕಂದ್ರೆ ಆಗ 65 ಸೆನ್ಸ್ ಇತ್ತು. ಮನೆಯಲ್ಲಿ ಕೂತ್ಕೊಳ್ಳಿಲ್ಲ. ಮೇಲ್ಕಡೆಯಿಂದ ಫೆರ್ಮರಿಯಲ್ಲಿ 65 ಸೆನ್ಸ್ ಸಾಲ ಇತ್ತು. ಅದನ್ನು ಪುನಃ ನಾನು ಏನಾಯ್ತೆ, ಅದರಲ್ಲಿ ನನ್ನ ದಿವಂಗತ UT ಫರೀದ್ ಅವರು ಬಿಟ್ಟು ಹೋದರು. UT ಖಾದರ್ ಅವರು ML ಆದರು. ಮತ್ತು ನನಗೆ ಒಂದು ಅವಕಾಶ ಮುಂದೆ ಹೋಗಲಿ ಸಿಕ್ತು. ಹೈಸ್ಕೂಲು ಸ್ಯಾಂಕ್ಷನ್ ಆಯಿತು 2006, 7, 8ರಲ್ಲಿ ನೀವು ಗೊತ್ತಿರ್ಬೋದು. ಮುಂದೆ ಹೋಯ್ತು 2000 ಅದೇ ಮುಂದೆ ಹೋಯ್ತು. ಈ 65 ಸಾಲ ಬಿಟ್ಟೆ. ಮತ್ತು ನಾನು ಕೂಡ ಜಮೀನಿಲ್ಲ. ಶಿಕ್ಷಣ ಸಚಿವರು ಕಾಗೇರವರು 2008ರಲ್ಲಿ ಶಾಲೆ ಭೇಟಿ ಕೊಟ್ಟು ನಾನು ಇರಲಿಲ್ಲ. ಗೌರವಾನ್ವಿತ ವೇದಿಕೆಯಲ್ಲಿದ್ದವರ ನಾನು ಇರಲಿಲ್ಲ. ಆ ಸಂದರ್ಭದಲ್ಲಿ ನಾನು ಮಂಗಳೂರು ಇದ್ದೆ. ಮೊಬೈಲ್ ಇಲ್ಲ. ಈಗ 3 ಮೊಬೈಲ್ ರಿಚಾರ್ಜ್ ಬಂತು. ಈಗ ಹೇಳ್ತಾರೆ ಇರಲಿಲ್ಲ. ಬಾಲಿಪುಣಿಗೆ ನನಗೆ ಸಾಗುವುದಿಲ್ಲ. 8ಕ್ಕೆ ಮುಂದೆ ಹೋಯ್ತು. 2008ರಲ್ಲಿ ಮುಂದೆ ಹೋಯ್ತು. CNI ಬ್ಯಾಂಡ್ ಒಂದು ರಿಲಯನ್ಸ್ ದೇಶದ 24 ಜನರಲ್ಲಿ ಒಬ್ಬ ಅರೆಕಳದ ಬಡತನ ಕೊಟ್ಟಿದ್ದ ಆಜ್ಯಭೌತ ಬಡವ 5 ಸ್ಟಾರ್ ಹೋಟೆಲ್ ಎಲ್ಲಿ ಬೊಂಬಾಯಿಯ 5 ಸ್ಟಾರ್ ಹೋಟೆಲಲ್ಲಿ 32 ತಟ್ಟರಲ್ಲಿ ಆಜಬ್ಬ ಸ್ನಾನ ಮಾಡಲಿಲ್ಲ ಆ ಹೋಟೆಲ್. ಏಕೆ ನನ್ನನ್ನು ಒಳಗೆ ಹೋಗುವಾಗ ಕಟ ಇನ್ನಲ್ಲೇ ಸರ ಯಾವುದು ಇನ್ನದ ಹೋಟೆಲ್ ಇನ್ನದ ಹೋಟೆಲ್ ತಾಜ್ ಹೋಟೆಲಲ್ಲಿ ಕಟರ್ ಹಾಕಿದರೆ ನಿಜವಾಗ್ಲೂ ಹೇಳ್ತಾನೆ ಗೌರವಾನ್ವಿತ ಯೂನಿವರ್ಸಿಟಿ ವಿದ್ಯಾಭ್ಯಾಸ ಕೊಡುವವರು ಇದೆ. ಮುಂದಿನ ಪೇಲೆ ಇದ್ದವರು ಬೆಳಿಲ್ಲ. ಅಷ್ಟು ಮಂಗಳೂರಲ್ಲಿ ಪೊಣರಾಜಿ ಜಿಲ್ಲಾಧಿಕಾರಿ ಇದ್ದರು. ಈಗಲೇ ನಮ್ಮ GDP ಬಂದು ಅದು ನನ್ನ ಕೈಗೊಳ್ಳಿ ಪ್ರಚಾರ ಕೊಟ್ಟರು. ಶ್ಯಾಮೇಗೌಡರು ಇದ್ದರು. ಪೊಣರಾಜಿ ಜಿಲ್ಲಾಧಿಕಾರಿ ನಾನು
8 ಜನವರಿ ಮಾರ್ಚ್ 2 ತಾರೀಕಿಗೆ ನಾನು ಸೀದಾ ಹೋದ ಶನಿವಾರ ದಿವಸ ಆಯ್ಕೆ ಮಾಡಿ ಇನ್ನು ನಾನು ಪ್ರತಿಷ್ಠಾ ಹೋಟೆಲ್ ಪದ್ಮಶ್ರೀ ಸಿಕ್ಕೊಂಡಿದ್ದೆ. ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ನನ್ನ ಕ್ಷೇತ್ರ ಸಹಕಾರಿ ಇರ್ಬೋದು, ನನ್ನ ಮಾಧ್ಯಮ ಮಿತ್ರರು ಈ ಸಂದರ್ಭ ನಾನು ಎಲ್ಲರೂ ಋಣಿಯಾಗಿದ್ದೇನೆ. ನನ್ನ ಮೇಲೆ ಇರ್ತಾರೆ, ನನ್ನ ಮೇಲೆ ಈ ಒಂದು ನನ್ನ ಗ್ರಾಮದವರು ಒಂದು ಹುಚ್ಚ ಥರ ಮಾತಾಡ್ತಾನೆ ಗೊತ್ತಲ್ಲ, ಹುಚ್ಚ ಅಲ್ಲ. ನನಗೆ ಏನೋ ನನ್ನ ಪರಿಸ್ಥಿತಿ ಹೀಗಾಯಿತು, ನನಗೆ ಎಲ್ಲರನ್ನ ಮುಖ್ಯ ನನ್ನ ಮೇಲೆ ನನ್ನ ಕುಟುಂಬ ಈ ಪರಿಸ್ಥಿತಿ. ಒಂದು ಕ್ರಿಶ್ಚನ್ ಧರ್ಮದವರು ನನಗೆ ಒಳ್ಳೆ ಮನೆ ಮಾಡಿಕೊಟ್ಟಿದ್ದಾರೆ. ನನಗೆ ಹೋಗುವ ಇವತ್ತು ಕೂಡ ತಹಸೀಲ್ದಾರ್ ನನ್ನ ಮನೆಗೆ ಈಗೋಲೆ ಒಂದು ಮನೆಗೆ ಹೋಗುವ MP ಅವರು ಮನೆಗೆ ಹೋಗೋ ದಾರಿ ಕೂಡ ಕೊಟ್ಟು, ನನ್ನ ಗ್ರಾಮ ಪಂಚಾಯತ್ ಪ್ರಥಮ ಕೂಡ ಮನೆಗೆ ಇವತ್ತು ಕೂಡ ಭೇಟಿ, ನನ್ನ ಇವತ್ತು ರಾಜ್ಯೋತ್ಸವ ತಗೊಂಡ ಮಳೆಯನ್ನು ಭೇಟಿ ಕೊಟ್ಟಿದ್ದರು. ಈ ಸಂದರ್ಭದಲ್ಲಿ ಮಾನ್ಯ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರೇ, ರಫೀಕ್ ಮಾಸ್ಟರ್ ಅವರೇ, ಗೌರವಾನ್ವಿತ ನಮ್ಮ ಯೂನಿವರ್ಸಿಟಿಯ ಲೆಕ್ಚರ್ ಅವರೇ, ಮಕ್ಕಳಾದ ಸರ್, ನನ್ನ ಗೌರವಾನ್ವಿತ ಗುರುಪ್ಪ ಬಾಳೆಬಣ್ಣೆ ಬರೆದವರು ನನ್ನ ಈ ಸಂದರ್ಭದಲ್ಲಿ ಒಂದೇ ಹೇಳಿಸುತ್ತೇನೆ. ಆ ಜಬ್ಬಗ ಕೈ ಓಡಿಸಿದವರು ಒಳ್ಳೆಯವರು, ನನ್ನ ಥರ 1 ರೂಪಾಯಿ ಇಲ್ಲದ ಅಲ್ಲ, ಶ್ರೀಮಂತರು. ಆದರೆ ಅವರ ವಿಶಾಲದ ಮನಸ್ಸಿಗೆ ನಾನು ಈ ಸಂದರ್ಭದಲ್ಲಿ ನಾನು ಮಂಗಳೂರು ನನ್ನ ಇಲ್ಲಿ ನನ್ನ ಈ ಸಂದರ್ಭದಲ್ಲಿ ಮಾಧ್ಯಮ ಇತ್ತಿರೋದು ವಾರ್ತಾಭಾರತಿ ನನ್ನ ಬೆಳೀತಾಗಿ ಬೆಳಿಗ್ಗೆ ಬಂದರು. ನಾನು ಅಜ್ಜಪ್ಪ ಮಗ ತೋರಿಸಿಲ್ಲ ಅಂತ ಕೊಪ್ಪದಲ್ಲಿ ಬಂದರು. ಎಲ್ಲಿ ಸರ್ಕಿಟ್ ಅಲ್ಲಿ ನಮ್ಮ ಏರ್ಪೋರ್ಟಿಂದ ಇಲ್ಲಿ ಹೋಗ ಕಲಿ ಅಜ್ಜಮ್ಮ ನಮಗೆ ತೋರಿಸಿಲ್ಲ ವಾರ್ತಾಭಾರತಿ ಇವಾಗ ಹೇಳಿದ. ಹಲವಾರು ಮತ್ತಿನ ಮಾಧ್ಯಮರು ನನ್ನನ್ನು ಇವತ್ತು ಕೂಡ ದೇಶದ ಮಂಗಳೂರು ಜಿಲ್ಲಾಧಿಕಾರಿ ತಹಸೀಲ್ದಾರ ಮುಖಾಂತರ ಸರ್ಕಿಟ್ ಹೌಸನ್ನು ನನ್ನ ಬಿಟ್ಟು ಸನ್ಮಾನ ಮಾಡಿದರು. ಯಾವ ಜನ ಎಲ್ಲ ಎಷ್ಟು ಮಾಧ್ಯಮ ಮಿತ್ರರು ಇದ್ದರು ನಿಮಗೆ ಇವತ್ತು ನಮ್ಮ ಪತ್ರಿಕೆ ಮಾಧ್ಯಮಕ್ಕಾಗಿ ನಾ ಮಾನ್ಯ ಜಿಲ್ಲಾಧಿಕಾರಿ ಕೈ ನೀಡಿ ಹೇಳಿದ್ದಾನೆ. ಒಬ್ಬ ಸಾಮಾನ್ಯ ಮನುಷ್ಯನ ಕಳಿಸಿ ಈ ಒಂದು ಹಂತ ಬೆಳಿಗ್ಗೆ ನನ್ನ ಭಾರತ ಸರ್ಕಾರ ಪ್ರಧಾನಮಂತ್ರಿಯವ್ರಿಗೂ, ನನ್ನ ರಾಷ್ಟ್ರಪತಿಯವ್ರಿಗೂ, ನನ್ನ ಲೋಕಸಭೆ ಸದಸ್ಯ ಅನಿಲ್ ಕುಮಾರ್ ಸಟಿ ಅವ್ರಿಗೆ, ನನ್ನ ಕ್ಷೇತ್ರ PT ಖಾದರ್ ಅವರು ನಾನು ಆ ಸಂದರ್ಭದಲ್ಲಿ ಅಭಿನಂದನೆ ಕೊಡಲಿ ಮಾತಾಡಿದ್ದೀನಿ. ಆದರೆ ನಾನು ನನ್ನ ಮಾಧ್ಯಮ ಮಿತ್ರರಿಗೆಲ್ಲ ಅಜ್ಜಬ್ಬ ಇದೆಲ್ಲ ಮಾಡಿದ್ದೀನಿ, ಅಜ್ಜಮ್ಮನ ಕುಟುಂಬನೇ ಏನು ಬೆಲೆ ಉಂಟು, ಅಜ್ಜಬ್ಬ 1 ರೂಪಾಯಿ ಇಲ್ಲ ಅದನ್ನು ಅವ್ರಿಗೆ ಉತ್ತರ ಕೊಟ್ಟೆ. ಆದರೆ ಇವತ್ತು ಭಾಳ ಸಂತೋಷದಿಂದ ಹಲವಾರು ಮಂದಿ ಕೂಡಿ ಇಷ್ಟು ದೊಡ್ಡ ವೇದಿಕೆಯಲ್ಲಿ ನನ್ನ ಯಾವಾಗಲೂ ನಮ್ಮ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಅರ್ಜೆಂಟು ಇವತ್ತು ನನ್ನ ಈ ಬಡವನ ಮಾತು ಕೇಳಿ ಅವರಿಂದ ಕೂತಿದ್ದರೆ ಕಾಣ್ತದೆ. ಈ ಸಂದರ್ಭದಲ್ಲಿ ಕೈ ಜೋಡಿಸಿ ಮಾನ್ಯ ವೇದಿಕೆ ಮೇಲೆ ಈ ಶಾಲೆ ಒಲಿಬೇಕು ಅಂತೂ ನನ್ನೊಂದು ಕನಸು ಕಾಣ್ತದೆ. ಯಾಕೆಂದರೆ ಮುಂದಿನ ದಿನದಲ್ಲಿ ಇದು ಫರೀದ್ ಅವರ ಒಂದು ಮಾರ್ಗಸೂಚನೆಯಲ್ಲಿ 28 ಮಕ್ಕಳಲ್ಲಿ ನಾನು ಸ್ಥಾಪನೆ ಮಾಡಿದ ಮರ್ಹೂಮ್ VT ಪಡೆದವರು ಹಲವಾರು ದಾನಿಗಳು ಇರಬಹುದು. ಆದರೆ ಆಜ್ಯಬ್ಬ ಸಹಾಯ ಕೊಟ್ಟವರು ಬಡವರಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಟ್ಟು ನನಗೆ ಸಹಾಯ ಮಾಡಿ ಮಾಧ್ಯಮ ಮಿತ್ರರು ನಮಸ್ಕಾರ.